जय राधा कुंज बिहारी जय राधा कुंज बिहारी जय गोपी जन वल्लभा गिरिवरदारी जय गोपी जन वल्लभा गिरिवरदारी यशोदनन्दन व्रज जनरञ्जन यशोदनन्दन व्रज जनरञ्जन यमुनातीरा वनचारी यमुनातीरा वनचारी जय राधा कुंज बिहारी जय राधा कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण
कृष्ण कृष्ण हरे हरे, हरे राम हरे राम, राम राम हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्म पदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधाकान्ता नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभिश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले
श्रीमते भक्तिवेदांत स्वामी नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇವತ್ತು ನಾವು ಕೊನೆಯ ಒಂದು ಅಧ್ಯಾಯಕ್ಕೆ ಬಂದಿದ್ದೀವಿ. ಒಂದು ಭಗವದ್ಗೀತೆಯ 18ನೇ ಅಧ್ಯಾಯ. ಈ 18ನೇ ಅಧ್ಯಾಯ ಇದನ್ನ ಏನಂತ ಕರೀತಾರೆ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಭಗವದ್ಗೀತೆಯ ಸಾರಾಂಶ. ರಾಧಾ ಗೋವಿಂದ್ ಕಿ ಜೈ. ವೈರಾಗ್ಯದ ಪರಿಪೂರ್ಣತೆ, ಉಪಸಂಹಾರ ಮಾತಾಜಿ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ಪ್ರಭುಪಾದ್ ಕಿ ಜೈ. ಗೌರವಂತಾಯಿ ಕಿ ಜೈ. ಕೃಷ್ಣ. ಸೊ ಕೊನೆಯ ಒಂದು ಅಧ್ಯಾಯ. ಈ ಒಂದು ಅಧ್ಯಾಯದಲ್ಲಿ ನಾವು 18ನೇ ಅಧ್ಯಾಯದ 55ರಿಂದ 78 ಶ್ಲೋಕ ಅದು ಸ್ಲೈಡ್ಸ್ ಅಲ್ಲಿ ನೋಡ್ತೀವಿ. ಆದ್ರೆ ಹೋಗೋಣ. ಮೊದಲು ಪ್ರತಿಯೊಂದು ಶ್ಲೋಕಗಳನ್ನು ನೋಡ್ಬೇಡ, ಆಮೇಲೆ ಸ್ಲೈಡ್ಸ್ ಶುರು ಮಾಡೋಣ. ಉಪಸಂಹಾರ, ವೈರಾಗ್ಯದ ಪರಿಪೂರ್ಣತೆ. ಈ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕಗಳಿದೆ? ಹರೇ ಕೃಷ್ಣ. 78 ಮಾತಾಜಿ. 78 ಶ್ಲೋಕಗಳಿದೆ. ಈ ಭಗವದ್ಗೀತೆಯಲ್ಲಿ ಅತಿ ದೊಡ್ಡ ಅಧ್ಯಾಯ ಅಂದ್ರೆ ಅದು 18ನೇ ಅಧ್ಯಾಯ. ಹೇಳ್ಬೇಕು ಅಂದ್ರೆ ಭಗವಂತ ಮೊದಲ 17 ಅಧ್ಯಾಯಗಳಲ್ಲಿ ಅರ್ಜುನನಿಗೆ ತಿಳಿಸಬೇಕಾಗಿದ್ದಂತಹ ಎಲ್ಲ ವಿಷಯಗಳನ್ನ ತಿಳಿಸಿದ್ದಾಗಿದೆ. ಈ 18ನೇ ಅಧ್ಯಾಯ ಅನ್ನುವಂಥದ್ದು ಒಬ್ಬ ಅಧ್ಯಾಪಕ ಹೇಗೆ ಅಂದ್ರೆ ಉಪಾಧ್ಯಾಯ ಹೇಗೆ ತನ್ನ ಶಿಷ್ಯನಿಗೆ ಎಲ್ಲವನ್ನು ತಿಳಿಸಿದಾದ್ಮೇಲೆ ಮತ್ತೆ ಇನ್ನೊಂದು ಸತಿ ಏನಂತ ಹೇಳ್ತಾರೆ, ಬ್ರೀಫ್ ಔಟ್ ಮಾಡ್ತಾರೆ, ಅಂದ್ರೆ ರಿವೈಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ 18ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯದವರೆಗೆ ಏನೆಲ್ಲ ಹೇಳಿದ್ದಾನೆ ಅದನ್ನ ಮತ್ತೆ ಮೆಲುಕು ಹಾಕುವಂಥದ್ದು. ಅಂದ್ರೆ ಇಲ್ಲಿ ಅಧ್ಯಾಯವನ್ನ ಅಂದ್ರೆ ಭಗವದ್ಗೀತೆಯನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ? ಹರೇ ಕೃಷ್ಣ. 3 ಮಾತಾಜಿ. 3 ಭಾಗಗಳು. 3 ಭಾಗ. ಯಾವ್ದೆಲ್ಲ 3 ಭಾಗಗಳು? ಕರ್ಮಯೋಗ. 1ರಿಂದ 6ನೇ ಅಧ್ಯಾಯ ಕರ್ಮಯೋಗ, 7ರಿಂದ 12 ಭಕ್ತಿ ಯೋಗ, 13ರಿಂದ ಜ್ಞಾನಯೋಗ, ಜ್ಞಾನಯೋಗ, 18. ಈಗ ಅದೇ ಒಂದು ಕರ್ಮಯೋಗ, ಜ್ಞಾನಯೋಗ ಮತ್ತೆ ಭಕ್ತಿ ಯೋಗ, ಹೀಗೆ ಭಗವಂತ 18ನೇ ಅಧ್ಯಾಯದಲ್ಲೂ ಕೂಡ ಮತ್ತೆ ಎಲ್ಲ ವಿಚಾರಗಳನ್ನ ಮತ್ತೆ ಅವನು ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಏನೆಲ್ಲ ಹೇಳ್ತಾನೆ ಅಂತ ನೋಡ್ತೀವಿ. ಪ್ರಾರಂಭದಲ್ಲಿ ಕರ್ಮಯೋಗದ ವಿಚಾರವನ್ನ ಇಲ್ಲಿ ಮಾತನಾಡ್ತಾರೆ ಇಬ್ರು ಕೂಡ. ಯಾರಾದ್ರೂ ಓದ್ತಿರೋ ಶ್ಲೋಕವನ್ನ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ವೃಷಿಕೇಶ ಪೃಥಕ್ ಕೇಶಿತಿ ಶೋಧನ. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದ್ಬೇಕು ಮಾತಾಜಿ? ಹಾ ಓದಿ ಮಾತಾಜಿ. ಅನುವಾದ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅರ್ಜುನ? ಭಗವಂತನನ್ನ ಮತ್ತೆ ಕೇಳ್ತಾ ಇದ್ದಾನೆ, ಕೇಶಿ ರಾಕ್ಷಸನನ್ನ ಕೊಂದವನೇ ಅಂತ ಯಾಕೆ ಈ ರೀತಿ ಸಂಬೋಧನೆ ಮಾಡ್ತಾ ಇದ್ದಾನೆ ಅಂದ್ರೆ, ರಾಕ್ಷಸ ಹೇಗೆ ಅಂದ್ರೆ ಭಗವಂತ ಅವನು ಚಿಕ್ಕ ಮಗುವಾಗಿದ್ದಾಗ ರಾಕ್ಷಸರು ಮೇಲಿಂದ ಮೇಲೆ ಒಬ್ಬರಾದ ನಂತರ ಒಬ್ರು ಹೇಗೆ ಅವನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ, ಹಾಗೆ ಅರ್ಜುನನ ಸಂದೇಹಗಳು ಅನ್ನುವಂಥದ್ದು
ಅಂದ್ರೆ ಒಂದಾದ ಮೇಲೆ ಒಂದು ಮತ್ತೆ ಮತ್ತೆ ಬರ್ತಾ ಇದೆ ಅನ್ನೋದಕ್ಕೆ ಆ ರಾಕ್ಷಸನಿಗೆ ಹೋಲಿಸ್ತಾ ಇದ್ದಾನೆ. ಅಂತ ಒಂದು ರಾಕ್ಷಸನನ್ನ ಕೊಂದವನೇ ಈಗ ನನ್ನ ಈ ಸಂದೇಹಗಳನ್ನ ನಿವಾರಣೆ ಮಾಡುವಂತ ಇಲ್ಲಿ ಋಷಿಕೇಶನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಶ್ನೆ ಮಾಡ್ತಾ ಇದ್ದಾನೆ? ತ್ಯಾಗ ಮತ್ತೆ ಸನ್ಯಾಸದ ಬಗ್ಗೆ. ಇದು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಲ್ಲ, ಈಗಾಗಲೇ ಕೃಷ್ಣ ತ್ಯಾಗ ಮತ್ತೆ ಸನ್ಯಾಸದ ಬಗ್ಗೆ ಯಾವ ಅಧ್ಯಾಯದಲ್ಲಿ ಮಾತನಾಡಿದ್ದಾನೆ? ಹರೇ ಕೃಷ್ಣ. ಕರ್ಮಯೋಗ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ ಮಾತಾಜಿ. ಹಾ ಮಾತಾಜಿ, 2ನೇ ಅಧ್ಯಾಯದಲ್ಲಿ ಈಗಾಗಲೇ ಹೇಳಿದ್ದಾಗಿದೆ ಅರ್ಜುನನಿಗೆ. ಅಂದ್ರೆ ಅವನು ಎಲ್ಲವನ್ನ ಯುದ್ಧವನ್ನ ಬಿಟ್ಟು ಹೋಗ್ತೀನಿ, ನನಗೆ ಬೇಡ ಇಷ್ಟೊಂದು ಜನರ ಸಾವು ನೋವು ಪಾಪ ಇದೆಲ್ಲ ನನಗೆ ಬೇಡ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆ ಭಗವಂತನ ಉದ್ದೇಶ ಏನು? ಭಗವದ್ಗೀತೆಯನ್ನು ಅರ್ಜುನನಿಗೆ ಅವನು ಯಾಕೆ ಹೇಳ್ತಾ ಇದ್ದಾನೆ? ನಿಯತ ಕರ್ಮಗಳನ್ನು ಮಾಡ್ಬೇಕು, ಕರ್ಮ ಬಿಟ್ಟು ಓಡೋದಲ್ಲ, ಆದ್ರೆ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತೆ. ಹಾ ಅಂದ್ರೆ ಅರ್ಜು ಅರ್ಜುನನ ಸಂದೇಹಗಳನ್ನು ನಿವಾರಿಸಲು. ಹಾ ಮಾತಾಜಿ, ಅಂದ್ರೆ ಇಲ್ಲಿ ಉದ್ದೇಶ ಅದೇ, ಅರ್ಜುನನ ಕೈಯಲ್ಲಿ ಯುದ್ಧ ಆಗ್ಬೇಕು. ಇದು ಆ ಯುದ್ಧವನ್ನ ಅವನು ಆ ತನ್ನ ಸ್ವಾರ್ಥಕ್ಕಾಗಿ ಅವನು ಅದನ್ನ ಮಾಡೋದು ಅಥವಾ ಬಿಡೋದನ್ನ ಮಾಡಬಾರ್ದು. ಅದನ್ನ ಅವನು ಕರ್ತವ್ಯ ದೃಷ್ಟಿಯಿಂದ ಅವನು ಪಾಲನೆ ಮಾಡಬೇಕು. ಮತ್ತೆ ಆ ಯುದ್ಧದ ಫಲದ ಬಗ್ಗೆ ಆಲೋಚನೆ ಮಾಡಬೇಡ ಅಂತ ಅರ್ಜುನನಿಗೆ ಹೇಳ್ತಾನೆ. ಯುದ್ಧದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅದು ನನ್ನ ಒಂದು ನಿಯಂತ್ರಣದಲ್ಲಿದೆ. ಆದ್ರೆ ಯುದ್ಧವನ್ನ ನೀನು ಮಾಡ್ಲೇಬೇಕು. ಯಾಕೆಂದ್ರೆ ನೀನೊಬ್ಬ ಕ್ಷತ್ರಿಯ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಒಂದು ಜವಾಬ್ದಾರಿಗಳಿರುತ್ತೆ, ಅವರವರದೇ ಆದಂತಹ ಒಂದು ಕರ್ತವ್ಯಗಳಿರುತ್ತೆ. ಅದನ್ನ ನಾವು ಹೇಗೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಅರ್ಜುನನ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅಂದ್ರೆ ಆ ಕರ್ತವ್ಯಗಳನ್ನ ಪರಿಪೂರ್ಣವಾಗಿ ನಾವು ಮಾಡ್ಬೇಕು. ಆದ್ರೆ ಅದನ್ನ ಯಾವುದೇ ಒಂದು ಸ್ವಾರ್ಥ ಅಥವಾ ಒಂದು ಐಹಿಕ ಭೋಗದ ಇಚ್ಛೆ ಇಟ್ಕೊಂಡು ನಾವು ಅದನ್ನ ಮಾಡಬಾರ್ದು. ಅದನ್ನ ಕರ್ತವ್ಯ ದೃಷ್ಟಿಯಿಂದ ಮಾಡ್ಬೇಕು. ಮತ್ತೆ ಅದರ ಫಲಗಳನ್ನ ಇತರರಿಗೆ ಅಂದ್ರೆ ಭಗವಂತನಿಗೆ ಅದನ್ನ ಅರ್ಪಿಸ್ಬೇಕು. ಆ ರೀತಿ ಮಾಡೋದನ್ನೇ ಇಲ್ಲಿ ನಿಜವಾದ ಒಂದು ಸನ್ಯಾಸ ತ್ಯಾಗ ಅನ್ನೋದನ್ನ ಮುಂದೆ ಭಗವಂತ ಹೇಳೋದನ್ನ ನಾವು ನೋಡ್ತೀವಿ. ಅಂದ್ರೆ ತ್ಯಾಗ ಅಂದ್ರೆ ಯಾವುದು, ಸನ್ಯಾಸ ಅಂದ್ರೆ ಏನು ಅಂತ ಇಲ್ಲಿ ಮತ್ತೆ ಅರ್ಜುನ ಪ್ರಶ್ನೆ ಮಾಡಿದಾಗ ಭಗವಂತ ಏನು ಉತ್ತರಗಳನ್ನ ಕೊಡ್ತಾನೆ ಅಂತ. ಕೃಷ್ಣ ಎರಡು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಮಾತಾಜಿ. 2. ಶ್ರೀ ಭಗವಾನ್ ಉವಾಚ ಕಾಮ್ಯಾನಂ ಕರ್ಮಾಣಂ ನ್ಯಾಸಂ ಸನ್ಯಾಸಂ ಕವಯೋ ವಿದೋಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಷ್ತ್ಯಾಗಂ ವಿಚಕ್ಷಣಃ. ಅನುವಾದ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಅಂದ್ರೆ ಯಾವುದು ತ್ಯಾಗ ಅಂತಂದ್ರೆ ಐಹಿಕ ಕಾಮ್ಯ, ಅಂದ್ರೆ ಕಾಮ್ಯ ಕರ್ಮಗಳು ಏನಿದೆ ಅಂದ್ರೆ ನನ್ನ ಒಂದು ಐಹಿಕ ಇಚ್ಛೆಗಳಿಗನ್ನ ಇಟ್ಕೊಂಡು ಮಾಡ್ತಾ ಇರುವಂತ ಕೆಲಸಗಳೇನಿದೆ, ಅಂತಹ ಕೆಲಸವನ್ನ ಯಾರು ಬಿಟ್ಟು ಬಿಡ್ತಾನೆ ಅವನನ್ನ ಸನ್ಯಾಸಿ ಅಂತ ಇಲ್ಲಿ ಕರಿತಾ ಇದ್ದಾನೆ. ಅಥವಾ ಆ ಕರ್ಮಗಳ ಫಲಗಳನ್ನ ಬಿಟ್ಟು ಬಿಡುವಂಥದ್ದು, ಅಂದ್ರೆ ಕರ್ಮವನ್ನ ಮಾಡ್ತಾನೆ ಆದ್ರೆ ಅದರಲ್ಲಿ ಫಲದ ಮೇಲೆ ಆಸಕ್ತಿ ಇಟ್ಕೊಂಡೇ ಇರುವಂತವನನ್ನ ತ್ಯಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಯಾವ ರೀತಿ ಕೆಲಸವನ್ನ ಮಾಡ್ಬೇಕು ಅಂತ. ಇಲ್ಲಿ ಕರ್ಮಗಳಲ್ಲಿ ಅನೇಕ ರೀತಿಯ ಕರ್ಮಗಳು ಬರುತ್ತೆ. ಅದನ್ನ ಆ ನಿಯತ ಕರ್ಮ ಅಂತ ಹೇಳ್ತಾರೆ. ನಿಯತ ಕರ್ಮ ಅಂತ ಅಂದ್ರೆ ಅವರು ಮಾಡಲೇಬೇಕಾಗಿರುವಂಥದ್ದು. ಮತ್ತೆ ಆ ನಿತ್ಯ ಕರ್ಮ ಅಂತ ಹೇಳ್ತಾರೆ. ನಿತ್ಯ ಕರ್ಮ ಅಂತಂದ್ರೆ ಪ್ರತಿದಿನ ಮಾಡುವಂತಹ ಸಂಧ್ಯಾ ವಂದನೆ, ಭಗವಂತನಿಗೆ ನೀಡುವಂತಹ ಒಂದು ಪ್ರಸಾದ ಇರಬಹುದು, ಅದೆಲ್ಲವೂ ಕೂಡ ನಿತ್ಯ ಕರ್ಮ, ಪ್ರತಿದಿನ ಮಾಡುವಂಥದ್ದು. ಈ ಕರ್ಮವನ್ನು ಯಾರು ತ್ಯಾಗ ಮಾಡಬಾರ್ದು. ಮತ್ತೆ ನೈಮಿತ್ತಿಕ ಕರ್ಮ ಅಂತ ಹೇಳ್ತಾರೆ. ನೈಮಿತ್ತಿಕ ಕರ್ಮ ಅಂತಂದ್ರೆ ಅದು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾಡುವಂಥದ್ದು. ವಿಶೇಷ ಸಂದರ್ಭಗಳು ಅಂದ್ರೆ ಮಗು ಹುಟ್ಟಿದಾಗ ಮಾಡುವಂಥದ್ದು, ಜಾತ ಸಂಸ್ಕಾರ, ನಾಮಕರಣ ಅಥವಾ ಅನ್ನಪ್ರಾಶನ, ಹೀಗೆ ಮದುವೆ ಸಮಾರಂಭ, ಇವೆಲ್ಲವೂ ಕೂಡ ನೈಮಿತ್ತಿಕ ಕರ್ಮಗಳು. ಅದು ವ್ಯಕ್ತಿಯ ಒಂದು ಜೀವನದಲ್ಲಿ ಅಂದ್ರೆ ಒಂದು ಕೆಲವೊಮ್ಮೆ ನಡೆಯುವಂತಹ ಒಂದು ವಿಚಾರಗಳು. ಇವುಗಳನ್ನು ಕೂಡ ನಾವು ತ್ಯಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವ ಕರ್ಮವನ್ನ ನಾವು ತ್ಯಾಗ ಮಾಡ್ಬೇಕು ಅಂತಂದ್ರೆ ಕಾಮ್ಯ ಕರ್ಮಗಳನ್ನ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವ ಕರ್ಮಗಳನ್ನ ಐಹಿಕ ಭೋಗದ ಇಚ್ಛೆ ಇಟ್ಕೊಂಡು ಮಾಡ್ತೀವಿ ಅಂತಹ ಕರ್ಮಗಳನ್ನ ನಾವು ಬಿಡುವುದು ಉತ್ತಮ ಅಂತ. ಅಂದ್ರೆ ಆ ಕಾಮ್ಯ ಕರ್ಮಗಳಲ್ಲಿ ನಾವು ಏನೋ ಒಂದು ಇಷ್ಟಪಟ್ಟು ಯಾವುದೋ ಒಂದು ಆಹಾರ ಸೇವನೆ ಮಾಡ್ತೀವಿ, ಅಥವಾ ಇಂದ್ರಿಯ ಭೋಗಕ್ಕಾಗಿ ಯಾವುದೋ ಒಂದು ಸಿನಿಮಾ ನೋಡ್ತೀವಿ, ಇವೆಲ್ಲವನ್ನು ಕೂಡ ನಾವು ತ್ಯಾಗ ಮಾಡ್ಬೋದು. ಅದನ್ನೇ ಇಲ್ಲಿ ನಿಜವಾದ ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ ಸನ್ಯಾಸ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬಿಡುವಂತದ್ದು ಸನ್ಯಾಸ. ಮತ್ತೆ ಅದನ್ನ
ಯಾವ ರೀತಿ ತ್ಯಾಗ ಮಾಡ್ಬೇಕು ಅಂತಂದ್ರೆ ಅದನ್ನ ಫಲಗಳನ್ನ ಬಿಡಬೇಕು, ಅಂತಹ ಕರ್ಮಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಆಮ್, ಪ್ರತಿದಿನ ಆಹಾರ ಸೇವನೆ ಮಾಡ್ಲೇಬೇಕು ದೇಹ ಪೋಷಣೆಗಾಗಿ. ಆ ರೀತಿ ಆಹಾರ ಸೇವನೆ ಮಾಡುವಾಗ ಅದನ್ನ ನಮ್ಮ ಒಂದು ನಾಲಿಗೆ ಚಪಲಕ್ಕಾಗಿ ಮಾಡ್ಕೊಂಡಿರ ಭಗವಂತನಿಗೆ ನೈವೇದ್ಯ ಪ್ರಸಾದವಾಗಿ ಅದನ್ನ ಮಾಡಿ ಅದರ ಯಜ್ಞಶೇಷ ಅಂತ ಹೇಳ್ತಾರೆ, ಭಗವಂತನಿಗೆ ಅರ್ಪಿಸಿ ಏನು ಪ್ರಸಾದ ಉಳಿಯುತ್ತೆ ಅದನ್ನ ಯಜ್ಞಶೇಷ ಅಂತಾರೆ. ಅದನ್ನ ನಾವು ಸೇವನೆ ಮಾಡಿ ನಮ್ಮ ದೇಹದ ಪೋಷಣೆಯನ್ನು ಮಾಡಬಹುದು. ಅಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಫಲವನ್ನ ಬಿಟ್ಟು ಬಿಡುವುದು ಅಂತಂದ್ರೆ, ಈಗ ನಾವು ಅಮ್ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಾವು ಆ ಐಹಿಕವಾಗಿ ಏನನ್ನ ಮಾಡಬಾರ್ದು ಅನ್ನೋದಕ್ಕಾಗಿ ನಾವು ಹಣ ಸಂಪಾದನೆ ಮಾಡಬಾರ್ದು, ಕೆಲಸ ಮಾಡಬಾರ್ದು ಅಂತ ಏನಿಲ್ಲ. ಹಣವನ್ನ ಗಳಿಸ್ಬೋದು. ಅಂದ್ರೆ ನಾವು ನೋಡ್ತೀವಿ, ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ ಮೊದಲು ಪ್ರಭುಪಾದರ ಜೊತೆಯಲ್ಲಿ ಇದ್ದಂತಹ ಆ ಒಂದು ಪಾಶ್ಚಾತ್ಯ ದೇಶದಲ್ಲಿ ಇದ್ದಂತಹ ಹಿಪ್ಪಿಗಳು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಅವರು ಕೂಡ ಪ್ರಭುಪಾದರ ಜೊತೆ ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಅವ್ರು ಕೆಲಸ ಮಾಡ್ತಿದ್ರು. ಈ ಕೃಷ್ಣ ಪ್ರಜ್ಞೆ ಸಂಸ್ಥೆಯನ್ನ ಮುಂದುವರಿಸುವುದಕ್ಕೆ ಅವರ ಕೊಡುಗೆ ತುಂಬಾ ಅಪಾರವಾದದ್ದು. ಅಂದ್ರೆ ಅವರು ಯಾವುದೇ ಕೆಲಸ ಕೊಟ್ಟರು ಮಾಡ್ತಿದ್ರು. ಆ ಕೆಲಸ ಮಾಡಿ ಬಂದಂತಹ ಒಂದು ಏನು ಹಣವನ್ನ ಗಳಿಸ್ತಿದ್ರು ಅದನ್ನ ಪರಿಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಸಂಸ್ಥೆಯನ್ನ ಬೆಳೆಸೋದಕ್ಕಾಗಿ ಅವರು ಬಳಸ್ತಿದ್ರು. ಹಾಗೆ ಅಹ್ ರೂಪ ಗೋಸ್ವಾಮಿಗಳು ಕೂಡ ಹೇಳಿದ್ದಾರೆ, ನಾವು ಏನು ಹಣವನ್ನ ಗಳಿಸ್ತೀವಿ ಅದರಲ್ಲಿ ಅರ್ಧ ಭಾಗವನ್ನ ನಾವು ಒಂದು ಈ ಒಂದು ವೈಷ್ಣವರ ಸೇವೆಗಾಗಿ, ಭಗವಂತನ ಸೇವೆಗಾಗಿ ಬಳಸಬೇಕು. ಉಳಿದರ್ಧ ಭಾಗದಲ್ಲಿ ಅರ್ಧ ಭಾಗ ಅಂದ್ರೆ ಕಾಲು ಭಾಗವನ್ನ ನಾವು ನಮ್ಮ ಒಂದು ಯಾರು ಅಂದ್ರೆ ಸಂಬಂಧಿಕರು ಅಥವಾ ನಮ್ಮ ಒಂದು ಹಿತೈಷಿಗಳಿದ್ದಾರೆ ಅವರಿಗಾಗಿ ಕೂಡ ಅದನ್ನ ಬಳಸಬೇಕು. ಉಳಿದ ಕಾಲು ಭಾಗವನ್ನ ನಮ್ಮ ಒಂದು ಏನಂತ ಹೇಳ್ತಾರೆ, ಸೇವಿಂಗ್ಸ್ ಅಂತ ಇಟ್ಕೋಬಹುದು ಅಂತ ಹೇಳ್ತಾರೆ. ಹಾಗಂದ್ರೆ ಎಲ್ಲರೂ ಕೂಡ ಸಂಪಾದನೆ ಮಾಡಿದ ಎಲ್ಲಾ ಹಣವನ್ನು ಕೂಡ ನಾವು ಅರ್ಧ ಭಾಗವನ್ನ ಆ ಕೃಷ್ಣ ಪ್ರಜ್ಞೆಗೆ ಅಥವಾ ಭಕ್ತಿ ಸೇವೆಗೆ ಬಳಸಕ್ಕೆ ಸಾಧ್ಯ ಇದೆಯಾ? ಹರೇ ಕೃಷ್ಣ, ಮಾಡಕ್ಕಾಗತ್ತೆ ಅದ್ರ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಅಂದ್ರೆ ಇಲ್ಲಿ ನಾವು ತುಂಬಾ ಸುಲಭವಾಗಿ ಅದನ್ನ ನಿಜವಾಗ್ಲೂ ಮಾಡ್ತಾ ಇದೀವಿ. ಯಾವಾಗ ಕೃಷ್ಣ ಪ್ರಜ್ಞೆನ ಸೀರಿಯಸ್ ಆಗಿ ತಗೊಂತೀವಿ, ಪ್ರತಿದಿನ ನೀವೇನ್ ಅಡ್ಗೆ ಮಾಡಿ ನೀವೇನ್ ಊಟ ಮಾಡ್ತಾ ಇದ್ದೀರಾ ಅದು ನೀವು ನಾಲಿಗೆ ಚಪಲಕ್ಕಾಗಿ ಮಾಡ್ತಾ ಇಲ್ಲ ಅಂದ್ರೆ ಅದು ಭಕ್ತಿ ಸೇವೆನೇ ಆಯ್ತು. ನಿಮ್ಮ ಆಹಾರ ನಾವೇನ್ ಸೇವನೆ ಮಾಡ್ತಾ ಇದ್ದೀರಾ ಅದು ಭಗವಂತನ ಪ್ರಸಾದ ಅಂತ ಅಂದ್ಮೇಲೆ ನೀವ್ ನಿಜವಾಗ್ಲೂ ನಿಮ್ದು ಏನ್ ಸಂಪಾದನೆ ಇದೆ ಅದರಲ್ಲಿ ಕೆಲವೊಂದು ಸತಿ ಹಾಗೆ ನೋಡ್ತಾ ಹೋದ್ರೆ, ಮತ್ತೆ ನೀವು ಭಗವಂತನ ಒಂದು ಯಾತ್ರೆಗಳಿಗೆ ಹೋದಾಗ ಏನು ಹಣವನ್ನ ಅದಕ್ಕಾಗಿ ಇಡ್ತೀರಾ, ಮತ್ತೆ ಪ್ರತಿದಿನ ನೀವು ಭಗವಂತನ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಏನು ಹಣವನ್ನ ಅದಕ್ಕೆ ಖರ್ಚು ಮಾಡ್ತಾ ಇದ್ರೆ, ಇದೆಲ್ಲವನ್ನ ಲೆಕ್ಕ ನೋಡಿದ್ರೆ ನೀವು ನಿಜವಾಗ್ಲೂ ಅರ್ಧ ಪಾಲಕ್ಕಿಂತ ಹತ್ರ ಹೆಚ್ಚು ಕಡಿಮೆ ಅರ್ಧದಷ್ಟೇ ನೀವು ಭಗವಂತನ ಸೇವೆಯಲ್ಲಿ ಬಳಸ್ತಾ ಇರ್ತೀರಾ. ಅಂದ್ರೆ ಯಾವಾಗ ನೀವು ಕೃಷ್ಣ ಪ್ರಜ್ಞೆನ ಗಂಭೀರವಾಗಿ ತಗೋತೀರಾ, ಭಕ್ತಿ ಸೇವೆಯಲ್ಲಿ ಜೀವನವನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡ್ತೀರಾ, ರೂಪಗೋಸ್ವಾಮಿಗಳು ಹೇಳಿದ ಹಾಗೆ ದಾನ ಕೊಡುವಂಥದ್ದು ಅಂತಂದ್ರೆ ನಿಮ್ಮ 50 ಭಾಗನ ರೂಪಗೋಸ್ವಾಮಿ ಕೊಟ್ಟ ಹಾಗೆ ನೇರವಾಗಿ ಎತ್ಕೊಂಡೋಗಿ ಯಾವ್ದಾದ್ರು ಸಂಸ್ಥೆಗೆ ಕೊಡ್ಬೇಕು ಅಂತೇನಿಲ್ಲ. ನೀವು ಆ ಒಂದು ಮನಸ್ಥಿತಿಯಲ್ಲಿ ನೀವು ಅದನ್ನ ಏನ್ ಖರ್ಚು ಮಾಡ್ತೀರಾ ಅದೆಲ್ಲವೂ ಕೂಡ ಕೃಷ್ಣ ಪ್ರಜ್ಞೆಗೆ ಮಾಡಿದ್ದೇ ಆಗತ್ತೆ. ಹೀಗೆ ಅದನ್ನೇ ಹೇಳ್ತಾ ಇದ್ದಾರೆ. ತ್ಯಾಗ ಅಂತಂದ್ರೆ ನೀವೇನು ಗಳಿಸ್ತೀರಾ ಅದರ ಫಲದ ಮೇಲೆ ಆಸೆನ ಇಟ್ಕೊಂಡಿರಾ ಅದನ್ನ ಭಗವಂತನ ಭಕ್ತಿಯಲ್ಲಿ ಭಕ್ತಿ ಕಾರ್ಯಗಳಲ್ಲಿ ಅದನ್ನ ತೊಡಗಿಸೋದನ್ನ ಇಲ್ಲಿ ತ್ಯಾಗ ಅಂತೇಳಿ ಕರಿತಾ ಇದ್ದಾರೆ. ಮತ್ತೆ ಯಾವಾಗ ನಾವು ಅಂತಹ ಒಂದು ಮನಸ್ಥಿತಿ ಐಹಿಕ ಭೋಗದ ಇಚ್ಛೆಗಳಿಂದ ಹೊರಗಡೆ ಬರ್ತೀವಿ ಅದೇ ನಿಜವಾದ ಸನ್ಯಾಸ ಅಂತಾನು ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಸನ್ಯಾಸಿ ಆಗ್ಬೇಕು ಅಂತಂದ್ರೆ ಎಲ್ಲರೂ ಸಾಧಾರಣವಾಗಿ ಸನ್ಯಾಸಿ ಅಂದ್ರೆ ಇಲ್ಲಿವರೆಗೂ ನಾವ್ ಏನ್ ಅನ್ಕೋತಾ ಇದ್ವಿ? ಹರೇ ಕೃಷ್ಣ, ಯಾರು ಸನ್ಯಾಸಿ ಅಂತ ತಿಳ್ಕೊತಾ ಇದ್ವಿ? ಮನೆ ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ. ಎಸ್ ಮಾತಾಜಿ. ಹೆಂಡತಿ ಮಕ್ಕಳು ಮನೆ ಕಾವಿ ಬಟ್ಟೆ ಉಟ್ಟವರು ಮಾತಾಜಿ, ಕಾವಿ ಬಟ್ಟೆ ಜಡ ಭಾರತ ಮನೆ ಅಂತ. ಜವಾಬ್ದಾರಿಗಳು ಮನೆ ಜವಾಬ್ದಾರಿಗಳನ್ನೆಲ್ಲ ಬಿಟ್ಟು ಅವನ ಪಾಡಿಗೆ ಅವನು ಎಲ್ಲಾದ್ರೂ ಕಾಡಿಗೆ ಹೋಗಿ ಒಬ್ಬೊಂಟಿಯಾಗಿ ಕಾವಿ ಬಟ್ಟೆ ಧರಿಸಿದ್ರೆ ಅವನ ಸನ್ಯಾಸಿ ಅಂತ ಅನ್ಕೋತಾ ಇದ್ವಿ. ಆದ್ರೆ ನಿಜವಾದ ಸನ್ಯಾಸಿ ಅಂತಂದ್ರೆ ಕಾವಿ ಬಟ್ಟೆ ಧರಿಸ್ಬೇಕು ಅಂತೇನಿಲ್ಲ. ಅವನ ಹೃದಯದಲ್ಲಿ ಯಾವಾಗ ಇಂದ್ರಿಯ ಭೋಗ ಮಾಡುವ ಇಚ್ಛೆ ಇಲ್ವೋ, ಅವನು ಸಂಸಾರಿ ಆಗಿದ್ರು ಕೂಡ, ಅವನು ಗೃಹಸ್ಥನೇ ಆಗಿದ್ರು ಕೂಡ ಅವನು ಕೂಡ ಇಲ್ಲಿ ನಿಜವಾದ ಸನ್ಯಾಸಿ ಅಂತ ಕರೆಸ್ಕೋತಾನೆ. ಅಂದ್ರೆ ಅವನಿಗೆ ಯಾವಾಗ
ತನ್ನ ಇಂದ್ರಿಯ ಭೋಗಕ್ಕಾಗಿ ತಾನು ಯಾವುದೇ ಕಾರ್ಯಗಳನ್ನ ತೊಡಗ್ತಾ ಇಲ್ಲ ಅಂದ್ರೆ, ಅಲ್ಲಿ ಪ್ರಭುಪಾದರು ಕೂಡ ಹೇಳ್ತಾರೆ ಮಾಯೆ ನನ್ನನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತಂದ್ರೆ ಅವರು ಹುಟ್ಟಿದಾಗಿನಿಂದ ಯಾವತ್ತೂ ಕೂಡ ಇಂದ್ರಿಯ ಭೋಗವನ್ನ ನಾನು ಮಾಡ್ಲೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಸನ್ಯಾಸಿಯ ವೇಷ ಧರಿಸ್ಬೇಕು ಅಂತಿಲ್ಲ. ಆದ್ರೆ ನಿಜವಾದ ಸನ್ಯಾಸಿಗಳಾದವರು ನಮ್ಮ ಪೂರ್ವ ಆಚಾರ್ಯರು ನಾವು ನೋಡ್ತೀವಿ, ಅವರೆಲ್ಲರೂ ಹೇಗೆ ಅಂತಂದ್ರೆ ಎಲ್ಲವನ್ನು ಬಿಟ್ಟು ಅವರ ಸ್ವಾರ್ಥವನ್ನ ಮೆರೆದು ಪ್ರಭುಪಾದರು ವೃಂದಾವನದಲ್ಲಿದ್ದಾಗ ಕೊನೆಯ ದಿನಗಳಲ್ಲಿ ಅವರು ಭಾಗವತ ಪ್ರವಚನಗಳನ್ನ ನೀಡ್ತಾ ಅಲ್ಲಿ ಆನಂದವಾಗಿ ಸಂತೋಷವಾಗಿ ಅವ್ರ ಜೀವನ ಕಳಿಬಹುದಾಗಿತ್ತು. ನೀವು ಆಗಿದ್ರೆ ಅದೇ ನಮ್ಮ ಜೀವನದ ಪರಿಪೂರ್ಣತೆ ಅಂತ ತಿಳ್ಕೊಂಡಿರ್ತಾ ಇದ್ವಿ. ಆದ್ರೆ ಪ್ರಭುಪಾದರು ನಾವು ನೋಡ್ತೀವಿ ಹೇಗೆ ಅವರು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಇಂದು ಮುಂದೆ ಗೊತ್ತಿಲ್ದಿರೋ ಜನರ ಜೊತೆಲಿ, ಅದರಲ್ಲಿ ಎಲ್ಲಾ ರೀತಿಯ ತಮೋಗುಣದಲ್ಲಿ ಹೆಚ್ಚು ಹೆಚ್ಚು ತಮೋಗುಣದಲ್ಲಿರುವಂತಹ ಒಂದು ಜೀವಾತ್ಮಗಳನ್ನ ಅವ್ರು ಹೇಗೆ ಉದ್ಧಾರ ಮಾಡಿದ್ರು ಅಂತ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಸನ್ಯಾಸ ಅಂತಂದ್ರೆ ತನ್ನ ಒಂದು ಲಿಮಿಟೆಡ್ ಒಂದು ಏನಂತ ಹೇಳ್ತಾರೆ, ಒಂದು ವೃತ್ತದ ಒಳಗೆ ನನ್ನ ಕುಟುಂಬವನ್ನ ಮಾತ್ರ ಪೋಷಣೆ ಮಾಡುವಂಥದ್ದು ಅದು ಗೃಹಸ್ಥನ ಒಂದು ಆಶ್ರಮ ಆಗಿದ್ರೆ, ಅಂದ್ರೆ ಅದು ಕೂಡ ಅದು ನಿಜವಾಗ್ಲೂ ಗೃಹಸ್ಥ ತನ್ನ ಕುಟುಂಬವನ್ನ ಮಾತ್ರ ನೋಡ್ಕೊಂಡ್ರೆ ಅವನು ಗೃಹಮೇಧಿ ಆಗ್ತಾನೆ. ಅವನಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳಿರುತ್ತೆ. ಅಂದ್ರೆ ಉಳಿದ ಒಂದು ಬ್ರಹ್ಮಚರ್ಯ ಅಥವಾ ವಾನಪ್ರಸ್ಥ, ಸನ್ಯಾಸ, ಈ ಒಂದು ಆಶ್ರಮಗಳಲ್ಲಿ ಇರುವಂತವರ ಒಂದು ಪೋಷಣೆ ಕೂಡ ಅವ್ನು ಮಾಡ್ಬೇಕಾಗತ್ತೆ. ಆದ್ರೆ ಅದನ್ನ ದಾಟಿ ಇಡೀ ಒಂದು ಮನುಕುಲದ ಅಥವಾ ಇಡೀ ಒಂದು ಏನಂತ ಹೇಳ್ತಾರೆ, ವಸುದೈವ ಕುಟುಂಬಕಂ ಅನ್ನೋ ಹಾಗೆ ಎಲ್ಲ ಪ್ರತಿಯೊಂದು ಜೀವಾತ್ಮದ ಒಂದು ಉದ್ಧಾರವನ್ನ ಬಯಸಿ ಯಾರು ಅವರ ಒಂದು ಇಡೀ ಬದುಕನ್ನ ಅದಕ್ಕಾಗಿ ಸಮರ್ಪಣೆ ಮಾಡ್ತಾರೆ, ಅವರ ನಿಜವಾದ ಸನ್ಯಾಸಿಗಳು. ಅಂದ್ರೆ ಪೂರ್ವಾಚಾರ್ಯರು ಅದನ್ನೇ ಮಾಡಿದ್ದು. ಆದ್ರೆ ಪ್ರತಿಯೊಂದು ಜೀವಾತ್ಮನು ಕೂಡ ಅವನು ಮುಕ್ತಿಯನ್ನ ಪಡಿಬೇಕು, ತಾನು ಮುಕ್ತಿಯನ್ನ ಪಡಿಬೇಕು ಅನ್ನುವಂಥದ್ದು ಮಾತ್ರ ಅಲ್ಲ, ತನ್ನೊಂದಿಗೆ ಎಲ್ಲರೂ ಕೂಡ ಭಗವಂತನ ಧಾಮಕ್ಕೆ ಹಿಂದಿರಬೇಕು ಅನ್ನೋದೇ ಅವರ ಒಂದು ಇಚ್ಛೆ ಆಗಿರುತ್ತೆ. ಅದೇ ನಿಜವಾದ ಸನ್ಯಾಸ. ಅಂದ್ರೆ ಅವರಿಗೆ ಯಾವುದೇ ಐಹಿಕ ಭೋಗದ ಇಚ್ಛೆ ಇಲ್ಲ, ಈ ಭೌತಿಕ ಜಗತ್ತಿನ ಇನ್ನ ಭೋಗಿಸ್ಬೇಕು ಅನ್ನುವಂತಹ ಆಸೆ ಅವರಲ್ಲಿ ಇರೋದಿಲ್ಲ. ಮತ್ತೆ ಇತರರಲ್ಲೂ ಕೂಡ ಅಂತಹ ಒಂದು ಭಾವನೆಗಳನ್ನ ಅವರು ಹೋಗ್ಲಾಡಿಸುವಂತಹ ಕಾರ್ಯದಲ್ಲಿ ತೊಡಗಿರ್ತಾರೆ. ಮತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ತ್ಯಾಗ ಅಂತಂದ್ರೆ ಏನನ್ನ ತ್ಯಾಗ ಮಾಡ್ಬೇಕು ಅಂತಂದ್ರೆ ಕಾರ್ಯವನ್ನ ಬಿಡ್ಬೇಕು ಅಂತಲ್ಲ. ಸನ್ಯಾಸ ತಗೊಂಡಂತವನಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ. ಅಂದ್ರೆ ಅವನು ಇಡೀ ಒಂದು ತನ್ನ ಮನೆಯನ್ನ ಹೊರತು ತನ್ನ ಕುಟುಂಬ ಅಂತ ಇದ್ದಂತಹ ಒಂದು ವೃತ್ತವನ್ನ ಅದು ದೊಡ್ಡದಾಗಿಸಿ ಅವನು ಇಡೀ ಬ್ರಹ್ಮಾಂಡ ಅಥವಾ ಇಡೀ ಒಂದು ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವಿಗಳನ್ನು ಕೂಡ ಉದ್ಧಾರ ಮಾಡ್ಬೇಕು, ಅವರ ಜವಾಬ್ದಾರಿಗಳನ್ನು ಕೂಡ ಅವನು ತಗೊಳ್ತಾನೆ. ಅಂತಹ ಒಂದು ವಿಚಾರವನ್ನ ಇಲ್ಲಿ ಸನ್ಯಾಸಿ ಅಥವಾ ಸನ್ಯಾಸ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಅಲ್ಲಿ ಅದಕ್ಕಾಗಿ ಅವನು ಏನನ್ನ ತ್ಯಾಗ ಮಾಡ್ತಾನೆ, ತನ್ನ ಕರ್ಮದ ಫಲಗಳನ್ನ ತ್ಯಾಗ ಮಾಡ್ತಾನೆ. ಅವರಿಗಾಗಿ ಅವನು ತನ್ನ ಕಾರ್ಯವನ್ನು ಮಾಡ್ತಾನೆ, ಜವಾಬ್ದಾರಿನ ತಗೊಳ್ತಾನೆ, ಅದಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಮತ್ತೆ ಅದರಿಂದ ಬರುವಂತಹ ಫಲಗಳನ್ನ ಅವನು ಬಿಟ್ಕೊಡ್ತಾನೆ. ಅಂದ್ರೆ ತನಗಾಗಿ ಮಾಡೋದಿಲ್ಲ, ಅವನು ಇತರರಿಗಾಗಿ ಮಾಡ್ತಾನೆ, ಭಗವಂತನ ಸೇವೆ ಅಂತ ಹೇಳಿ ಭಗವಂತನಿಗಾಗಿ ಮಾಡ್ತಾನೆ. ಅದನ್ನೇ ನಿಜವಾದ ತ್ಯಾಗ ಅಂತ ಇಲ್ಲಿ ವಿದ್ವಾಂಸರು ಕರೀತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ತನ್ನ ಅಭಿಪ್ರಾಯ ಹೇಳೋದಕ್ಕೆ ಮುಂಚೆ ಭಗವಂತ ವಿದ್ವಾಂಸರ ಅಭಿಪ್ರಾಯವನ್ನ ಇಲ್ಲಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಹರಿ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ತ್ಯಾಜ್ಯಂ ದೋಷವದುಕ್ತೀತೆ ಕರ್ಮ ಪ್ರಾವೋರ್ಮದೇಶಿನಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಅನುವಾದ ಶಿವಪ್ರಪಾದರಿಂದ ಶಿವಪ್ರಪಾದರಿಗೆ ಜಯವಾಗಲಿ. ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾ ಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇನ್ನು ಭಗವಂತ ಮುಂದುವರಿಸಿ ವಿದ್ವಾಂಸರ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ. ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೋಷಗಳು ಅನ್ನುವಂಥದ್ದು ಇರುತ್ತೆ ಅಂತಲ್ಲಿ ಹೇಳ್ತಾರೆ. ಅಂದ್ರೆ ಈಗ ಬ್ರಾಹ್ಮಣನಾದವನು ಅವನು ಏನ್ ಮಾಡ್ತಾನೆ, ಯಜ್ಞಗಳನ್ನ ಮಾಡ್ತಾನೆ. ಅಂದ್ರೆ ಒಂದು ದ್ರವ್ಯ ಯಜ್ಞವನ್ನ ಮಾಡ್ತಾ ಇರ್ಬೋದು. ಅಂದ್ರೆ ಆ ದ್ರವ್ಯ ಯಜ್ಞವನ್ನ ಮಾಡುವಾಗ ಯಜ್ಞ ಪುರುಷನಿಗೆ ಅರ್ಪಿಸುವಂಥದ್ದೇ ನಿಜವಾದ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಆದ್ರೆ ಮಾಡಿಸುವಂತಹ ಜನ ಅವರಿಗೆ ಐಹಿಕ ಇಚ್ಛೆಗಳಿರುತ್ತೆ. ಆ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋದಕ್ಕಾಗಿ ಆ ಬ್ರಾಹ್ಮಣನಿಂದ ಯಾವುದೋ ಒಂದು ಯಜ್ಞವನ್ನ ಆಚರಣೆ ಮಾಡಿಸ್ತಾ ಇರ್ತಾರೆ. ಅಂದ್ರೆ ಅದು ದೋಷಯುಕ್ತ ಅಂತ ಹೇಳಿ ಬ್ರಾಹ್ಮಣ ತನ್ನ ಕರ್ತವ್ಯವನ್ನ ಬಿಟ್ಟು ಬಿಡಬೇಕು ಅಂತ ಇಲ್ಲ.
ಅಥವಾ ಯಾವುದೋ ಒಂದು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು, ಯಜ್ಞಗಳನ್ನ ಮಾಡುವಾಗ ಬಲಿಗಳನ್ನ ಕೊಡ್ತಾ ಇದ್ರು. ಆದ್ರೆ ಅದು ಅಲ್ಲಿ ಹಿಂಸೆ ಆಗ್ತಿದೆ ಅಂತ ಹೇಳಿ ಅದನ್ನ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಆಗಿನ ಕಾಲದ ಒಂದು ಬ್ರಾಹ್ಮಣರು ಎಷ್ಟು ಅವರಲ್ಲಿ ವಿದ್ವತ್ತು ಇತ್ತು ಅಂತಂದ್ರೆ, ಬಲಿ ಕೊಟ್ಟಂತಹ ಒಂದು ಜೀವಿ ಅದು ಕೂಡಲೇ ಮನುಷ್ಯ ಜನ್ಮವನ್ನ ಮನುಷ್ಯ ರೂಪವನ್ನ ಪಡಿತಿತ್ತು ಅಂತ ಹೇಳ್ತಾರೆ. ಹಾಗೆ ಯಾವುದೇ ಕರ್ಮವನ್ನ ಮಾಡುವಾಗ ಅಲ್ಲಿ ಒಂದು ದೋಷ ಇರುತ್ತೆ. ದೋಷ ಈಗ ನೋಡ್ತೀವಿ, ಅರ್ಜುನನಿಗೂ ಕೂಡ ಅನ್ಸುತ್ತೆ. 18 ಅಕ್ಷೋಹಿಣಿ ಸೈನ್ಯ ಎಲ್ಲರನ್ನು ಕೂಡ ಕೊಂದು ಅಲ್ಲಿ ನೋವು ಸಾವು ಅದು ಇರುತ್ತೆ ಯುದ್ಧ ಅಂತಂದಾಗ, ಅದರಲ್ಲೂ ಕೂಡ ದೋಷ ಇರುತ್ತೆ. ಹಾಗಂತ ಹೇಳಿ ಕ್ಷತ್ರಿಯ ಆ ಧರ್ಮ ಪಾಲನೆ ಮಾಡಬಾರ್ದು ಅಂತಲ್ಲ, ಅಲ್ಲಿ ಅನಿವಾರ್ಯ ಇತ್ತು ಯುದ್ಧ. ಅಂದ್ರೆ ಇಲ್ಲಿ ದುರ್ಯೋಧನನಿಗೆ ಆ ಯುದ್ಧ ಬೇಕಾಗಿತ್ತು, ಅರ್ಜುನನಿಗೆ ಬೇಕಾಗಿರ್ಲಿಲ್ಲ. ಆದ್ರೆ ಅರ್ಜುನನು ತನ್ನ ಒಂದು ಏನಂತ ಹೇಳ್ತಾರೆ, ವೈಯಕ್ತಿಕವಾಗಿ ಯೋಚನೆ ಮಾಡ್ತಾ ಇದ್ದಾನೆ. ತನಗಿದ್ದ ಅದರಿಂದ ಏನು ಪಾಪ ಬರ್ಬೋದು ಅಥವಾ ಇತರರಿಗೆ ನೋವಾಗುವಂಥದ್ದು, ಈ ವಿಷಯಗಳನ್ನ ಕುರಿತು ಅವನು ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ದುರ್ಯೋಧನ ಏನೇ ಸಾವಾದ್ರೂ ನೋವಾದ್ರೂ ಕೂಡ ಅದರಿಂದ ನನಗೇನ್ ಲಾಭ ಸಿಗುತ್ತೆ ಅಂತ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಭಗವಂತ ಏನನ್ನ ನಿರ್ಧಾರ ಮಾಡ್ತಾ ಇದ್ದಾನೆ, ಅಂತಹ ಒಬ್ಬ ದುಷ್ಟ ವ್ಯಕ್ತಿ ಅಂದ್ರೆ ತನ್ನದೇ ಪರಿವಾರದ ಒಂದು ಹಿರಿಯ ಸೊಸೆಯನ್ನ ಇಡೀ ಒಂದು ಸಭೆಯಲ್ಲಿ ಅವಳಿಗೆ ಅವಮಾನ ಮಾಡೋದಕ್ಕೂ ಕೂಡ ಹೆಸರಿರುವಂತ ವ್ಯಕ್ತಿ ಮುಂದೆ ರಾಜನಾದ್ರೆ ಇಡೀ ಸಮಾಜದಲ್ಲಿ ಎಂತಹ ಒಂದು ವಾತಾವರಣ, ಎಂತಹ ಒಂದು ಪರಿಸ್ಥಿತಿಯನ್ನ ಅವನು ತರಬಹುದು. ಅಂತಹ ಒಂದು ರಾಜನಾಗುವಂತಹ ದುಷ್ಟನನ್ನ ಕೊಲ್ಲುವಂಥದ್ದು ಕ್ಷತ್ರಿಯನ ಒಂದು ಕರ್ತವ್ಯ ಅಂತ ಹೇಳಿ ಅರ್ಜುನನಿಗೆ ಪ್ರೇರಣೆ ಕೊಡ್ತಾ ಇದ್ದಾನೆ. ಆ ಯುದ್ಧದ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಡ ನೀನು. ಅಂತಹ ಒಂದು ಆ ಏನು ವಿಷ ಗಿಡಗಳು ಎಲ್ಲ ಕಡೆ ಹಬ್ಬಿಕೊಂಡಿದೆ, ಅವರನ್ನೆಲ್ಲ ಕಳಿಕಿತ್ತುವಂತಹ ಕೆಲಸವನ್ನ ನಿರ್ಧಾರ ಮಾಡಿದ್ದಾನೆ ಭಗವಂತ. ಹಾಗೆ ಕ್ಷತ್ರಿಯನಾದವನು ಯುದ್ಧ ಮಾಡ್ಲೇಬೇಕು ಅಂತ ಸಂದರ್ಭದಲ್ಲಿ ಅಲ್ಲಿ ನೋವಾಗುತ್ತೆ ಸಾವಾಗುತ್ತೆ ಅಂತ ಯೋಚನೆ ಮಾಡಬಾರ್ದು. ವೈಶ್ಯನಾದವನು ಕೂಡ ಕೆಲವೊಂದು ಸಲ ವ್ಯಾಪಾರ ಮಾಡುವಾಗ ಅವನು ಹಲವು ಸುಳ್ಳುಗಳನ್ನ ಹೇಳ್ಬೇಕಾಗಿ ಬರುತ್ತೆ. ಅಂದ್ರೆ ಅವನು ತನ್ನ ಲಾಭವನ್ನ ಬಚ್ಚಿಡ್ಬೇಕಾಗಿ ಬರುತ್ತೆ. ಹಾಗಂದ ಕಾರಣಕ್ಕೆ ಅವನು ವ್ಯಾಪಾರ ಮಾಡೋದನ್ನೇ ಬಿಟ್ಟು ಬಿಡಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದಲ್ಲ. ಶೂದ್ರನಾದವನು ಕೂಡ ಅಷ್ಟೇ. ಶೂದ್ರನಾದವನು ಯಾರಾದ್ರೂ ಒಬ್ಬ ಅವನು ಯಾರಾದ್ರೂ ಒಬ್ಬ ಒಡೆಯನ ಕೆಳಗೆ ಅವನ ಕೈ ಕೆಳಗಡೆ ಒಂದು ಕೆಲಸವನ್ನು ಮಾಡ್ಬೇಕಾಗತ್ತೆ. ಆ ರೀತಿ ಕೆಲಸ ಮಾಡುವಾಗ ಯಾರು ಅವನಿಗೆ ಬಾಸ್ ಇದ್ದಾನೆ ಅವನು ಒಬ್ಬ ಕೆಟ್ಟ ವ್ಯಕ್ತಿ ಆಗಿದ್ದಲ್ಲಿ ಅಲ್ಲೂ ಕೂಡ ದೋಷ ಅನ್ನುವಂಥದ್ದು ಇರುತ್ತೆ. ಹಾಗಂತ ಹೇಳಿ ಇವನು ತನ್ನ ಕಾರ್ಯವನ್ನ ತನ್ನ ಕೆಲಸವನ್ನ ಮಾಡುವುದನ್ನ ನಿಲ್ಲಿಸುವ ಹಾಗಿಲ್ಲ. ಹಾಗೆ ಪ್ರತಿಯೊಂದು ಕಡೆ ಕೂಡ ಕೆಲವೊಂದು ದೋಷಗಳಿರುತ್ತೆ. ಅದನ್ನೇ ಮುಂದೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನಮಗೆ ಬೆಂಕಿ ಬೇಕು, ಶಾಖ ಬೇಕು, ಆದ್ರೆ ಅದನ್ನ ಹೊತ್ತಿಸುವಾಗ ಹೊಗೆ ನಮಗೆ ಬೇಡ, ಆದ್ರೂ ಕೂಡ ಅದು ಬರುತ್ತೆ. ಹೊಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಬೆಂಕಿ ಹತ್ತಿಸೋದನ್ನೇ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಡಿಗೆ ಮಾಡ್ಬೇಕು ಅಂದ್ರೆ ಬೆಂಕಿ ಹೊತ್ತಿಸ್ಲೇಬೇಕು. ಹಾಗೆ ನಾವು ಪ್ರತಿಯೊಂದು ಕರ್ಮಗಳನ್ನ ಅದು ದೋಷಯುಕ್ತ ಅಂತ ಹೇಳಿ ಬಿಡೋದಕ್ಕೆ ಸಾಧ್ಯ ಇಲ್ಲ. ದೇಹ ಪೋಷಣೆ ಮಾಡೋದಕ್ಕಾಗಿ ಆದ್ರೂ ಸರಿ ನಾವು ಅಂದ್ರೆ ಕರ್ಮಗಳನ್ನ ನಾವು ಮಾಡ್ಲೇಬೇಕಾಗತ್ತೆ. ಅವುಗಳನ್ನ ಬಿಟ್ಟು ಬಿಡಬೇಕು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಕೆಲವೊಂದು ಕರ್ಮಗಳನ್ನ ಬಿಡ್ಲೇಬಾರ್ದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಯಾವ್ದೆಲ್ಲ ಅವು ಅಂತಂದ್ರೆ ಯಜ್ಞ, ದಾನ, ತಪಸ್ಸು. ಹರೇ ಕೃಷ್ಣ. ಯಜ್ಞ ಅಂದ್ರೆ ಏನು ಇಲ್ಲಿ? ಯಾವುದು ಯಜ್ಞ? ಸಂಕೀರ್ತನ ಯಜ್ಞನೂ ಆಗ್ಬೋದು ಮಾತಾಜಿ. ಇಲ್ಲಿ ಕರ್ಮವನ್ನು ಯಜ್ಞಾರ್ಥ ದೃಷ್ಟಿಯಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾವುದೆಲ್ಲ ಯಜ್ಞ ಪುರುಷನನ್ನ ಸಂತುಷ್ಟಗೊಳಿಸುತ್ತೆ ಅದೆಲ್ಲವೂ ಯಜ್ಞನೇ. ಅಂದ್ರೆ ಭಗವಂತನಿಗೆ ನೈವೇದ್ಯ ಪ್ರಸಾದ ಅರ್ಪಿಸಿದ್ರೆ ಅದು ಯಜ್ಞ. ನಾವು ಭಗವಂತನ ಶಾಸ್ತ್ರಗಳು ಏನು ಭಗವದ್ಗೀತೆ ಕೊಟ್ಟಿದ್ದಾನೆ ನಾವು ಓದ್ತಿದ್ರೆ ಅದು ಕೂಡ ಯಜ್ಞ. ಭಗವಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು ಕೂಡ ಯಜ್ಞ. ಅಂದ್ರೆ ಭಗವಂತನ ಭಕ್ತಿ ಕಾರ್ಯದಲ್ಲಿ ಏನೆಲ್ಲ ಮಾಡ್ತೀವಿ ಅದೆಲ್ಲವೂ ಕೂಡ ಭಗವಂತನಿಗೆ ಸಂತೋಷ ತೃಪ್ತಿನ ಕೊಟ್ರೆ ಅದೆಲ್ಲವೂ ಕೂಡ ಯಜ್ಞನೇ ಅನಿಸ್ಕೊಳ್ಳುತ್ತೆ. ಮತ್ತೆ ದಾನ ಅಂದ್ರೆ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. ದಾನ ಅಂದ್ರೆ ಏನು? ನಾವು ದುಡ್ದಿದ್ರಲ್ಲಿ ದೇವಸ್ಥಾನಗಳಿಗೆ ಒಳ್ಳೆ ಸಮಾಜ ಸೇವೆಗಳಿಗೆ ಕೊಡ್ತೀವಲ್ಲ ಮಾತಾಜಿ, ಅದಲ್ವಾ ಮಾತಾಜಿ? ದಾನ ಅಂತಂದ್ರೆ ಅಂದ್ರೆ ನಾವು ಏನ್ ಗಳಿಸಿದೀವಿ ಅದನ್ನ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕಾರಣಕ್ಕಾಗಿ ಕೊಡುವಂತದನ್ನ ದಾನ ಅಂತಾರೆ. ತಪಸ್ಸು ಅಂದ್ರೆ ತ್ಯಾಗ ಮಾತಾಜಿ. ತ್ಯಾಗ ಮಾತಾಜಿ.
ತಪಸ್ಸು ತಪಸ್ಸು ಅಂತಂದ್ರೆ ಅಂದ್ರೆ ಬ್ರಹ್ಮಮುಹೂರ್ತಕ್ಕೆ ಎದ್ದು ನಾವು ಇದನ್ನೆಲ್ಲ ಮಾಡ್ತೀವಲ್ಲ ಮಾತಾಜಿ, ಆ ಮಂಗಳಾರತಿ ಅವನ್ನೆಲ್ಲ ಅಟೆಂಡ್ ಮಾಡ್ತೀವಿ, ಅದು ಒಂಥರ ತಪಸ್ಸಲ್ಲ ಮಾತಾಜಿ. ಹಾ ಮಾತಾಜಿ, ವಾಲಂಟಿಯರ್ಲಿ ಅಕ್ಸೆಪ್ಟಿಂಗ್ ದ ಟ್ರಬಲ್ ಅಂತೆ. ಅಂದ್ರೆ ನಾವಾಗಿಯೇ ಒಂದು ಕಷ್ಟವನ್ನ ಸ್ವೀಕಾರ ಮಾಡುವಂಥದ್ದು. ಯಾಕೆ ಆತರ ಕಷ್ಟವನ್ನ ಸ್ವೀಕಾರ ಮಾಡ್ತೀವಿ ಅಂದ್ರೆ ಅದರ ಪರಿಣಾಮ ಮುಂದೆ ಅದು ಸಿಹಿಯಾಗಿರುತ್ತೆ ಅಂತ ಹೇಳಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞ, ದಾನ, ತಪಸ್ಸುಗಳನ್ನು ಯಾರು ಬಿಡ್ಲೇಬಾರದು ಅಂತ ವಿದ್ವಾಂಸರು ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ 3 ರೀತಿಯ ಕ್ಲೇಶಗಳ ಬಗ್ಗೆ ತಿಳ್ಕೊಂಡಿದೀವಲ್ಲ, ಯಾವ್ದೆಲ್ಲ 3 ರೀತಿಯ ಕ್ಲೇಶಗಳು ಹರೇ ಕೃಷ್ಣ? ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ, ಆದಿ ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ, ಆದಿದೈವಿಕ ಮಾತಾಜಿ. ಆದಿ ಆದಿ ದೈವಿಕ. ದೈವಿಕ. ಓಕೆ, ಈಗ ಯಾವುದು ಆದಿದೈವಿಕ ಅಂದ್ರೆ ಯಾವುದು? ಇದು ಭೂತ ಪ್ರೇತ ಅಂತವೆಲ್ಲ ಬರುತ್ತೆ. ದೇವತೆಗಳನ್ನ ಪೂಜಿಸ ಅಂತ. ಹರೇ ಕೃಷ್ಣ ದೇವತೆ ಮಾತಾಜಿ. ಭೂಕಂಪ ಎಲ್ಲ ಆಗತ್ತೆ ಮತ್ತೆ ಪ್ರಕೃತಿ ಪ್ರಳಯ. ಪ್ರಕೃತಿಯಿಂದ ಆಗುವಂತ ಆ, ಪ್ರಕೃತಿಯ ಪ್ರಕೋಪ ಮಾತಾಜಿ, ಪ್ರಕೃತಿಯಲ್ಲಿ ಆಗುವ ಅದು ವಿಕೋಪಗಳು. ದೇವತೆಗಳಿಂದ ಆಗುವಂಥದ್ದು. ಹಾ ಮಾತಾಜಿ, ದೇವತೆಗಳು ದೈವಿಕ ಅಂದ್ರೆ ಅಂದ್ರೆ ಪ್ರಕೃತಿ. ಆದಿ ಏನಂತ ಅಲ್ಲ, ಹೇಳ್ತಾರೆ, ಭೌತಿಕ. ಅತಿವೃಷ್ಟಿ ಅನಾವೃಷ್ಟಿ ಆಗುವಂತದ್ದು ಇದೆಲ್ಲವೂ ಕೂಡ ಭೂಕಂಪ ಆಗುವಂತದ್ದು ಇದೆಲ್ಲವೂ ಕೂಡ ಅದ್- ಆ, ದೇವತೆಗಳಿಂದ ಆದಿದೈವಿಕ. ಆಗುವಂತದ್ದು. ಅಂತಹ ಆದಿದೈವಿಕ ಕ್ಲೇಶಗಳು ಏನಿದೆ ಅದು ದೇವತೆಗಳ ಕೋಪಗೊಂಡಾಗ ಆಗುವಂತದ್ದು. ಆದ್ರೆ ಅವರನ್ನ ಸಂತೋಷವಾಗಿ ಹೇಗೆ ಇರಿಸ್ಕೊಳ್ಳುವಂತದ್ದು? ಯಜ್ಞ ಮಾಡಿ. ನಾವು ಯಾವಾಗ ಮರದ ಬೇರಿಗೆ ನೀರೆರಿತೀವಿ ಅಂದ್ರೆ ಯಾವಾಗ ಭಗವಂತ ಕೃಷ್ಣನನ್ನ ಸಂತುಷ್ಟಗೊಳಿಸ್ತೀವಿ, ಆಗ ನಾವು ರೆಂಬೆ ಕೊಂಬೆಗಳು ಅಂತ ಹೇಳ್ತೀವಿ ಈ ದೇವತೆಗಳನ್ನ. ಅವರನ್ನ ಪ್ರತ್ಯೇಕವಾಗಿ ಸಂತುಷ್ಟಗೊಳಿಸ್ಬೇಕು ಅಂತಿಲ್ಲ. ನೇರವಾಗಿ ಭಗವಂತ ಯಸ್ಮಿನ್ ತುಷ್ಟೇ ಜಗತ್ ತುಷ್ಟ ಅಂತ ಹೇಳ್ತಾನೆ. ಅಂದ್ರೆ ದ್ರೌಪದಿ ಒಂದು ಅಗಳ ಅನ್ನವನ್ನ ಕೊಡ್ತಾಳೆ, ಕೊಟ್ಟ ಕೂಡಲೇ ಕೃಷ್ಣ ಅವನು ತೃಪ್ತನಾಗಿದ್ದೆ ಅಲ್ಲಿ ಬಂದಂತಹ ಒಂದು ಯಾರು ದುರ್ವಾಸ ಮುನಿಗಳು ಮತ್ತೆ ಅವರ 10,000 ಶಿಷ್ಯರು ಎಲ್ಲರಿಗೂ ಕೂಡ ಸಂತುಷ್ಟರಾಗ್ಬಿಡ್ತಾರೆ. ಹಾಗೆ ದೇವತೆಗಳನ್ನ ಸಂತುಷ್ಟಿಗೊಳಿಸ್ಬೇಕು ಅಂತಂದ್ರೆ ಯಜ್ಞ ಪುರುಷ ದೇವೋತ್ತಮ ಪರಮ ಪುರುಷನನ್ನ ಸಂತೋಷಗೊಳಿಸ್ಬೇಕು. ಹಾಗೆ ಈ ಒಂದು ಯಜ್ಞಗಳನ್ನ ಮಾಡೋದ್ರಿಂದ ಆದಿದೈವಿಕ ಕ್ಲೇಶಗಳನ್ನ ನಾವು ನಿವಾರಣೆ ಮಾಡ್ತೀವಿ. ಮತ್ತೆ ಆದಿ ಭೌತಿಕ ಕ್ಲೇಶಗಳು ಅಂದ್ರೆ ಯಾವುದು? ಕ್ರಿಮಿಕೀಟ, ಮಾನವನಿಂದ ಪ್ರಾಣಿಗಳಿಂದ ಉಂಟಾದ ಗಾಳಿ ಆಗುವಂಥದ್ದು, ಮಾನವನಿಂದ ಉಂಟಾಗುವಂಥದ್ದು, ಶತ್ರುಗಳಿಂದ ಉಂಟಾಗುವ ತೊಂದರೆ. ಇತರ ಜೀವಿಗಳಿಂದ ನಮಗೆ ಆಗುವಂತಹ ತೊಂದರೆಗಳು, ಅದನ್ನ ನಾವು ಹೋಗ್ಲಾಡಿಸ್ಬೇಕು ಅಂದ್ರೆ ದಾನ ಕೊಡ್ಬೇಕು ಅಂತ ಹೇಳ್ತಾರೆ. ದಾನವನ್ನ ನಾವು ಬೇರೊಬ್ಬರಿಗೆ ಕೊಡ್ತೀವಿ, ಇನ್ನೊಂದು ಜೀವಕ್ಕೆ ಕೊಡ್ತೀವಿ, ಹೌದಲ್ವಾ? ದಾನವನ್ನ ಕೊಡುವಾಗ ನಾವು ಬೇರೊಬ್ಬರಿಗೆ ಕೊಡ್ತೀವಿ. ಹಾಗೆ ದಾನಗಳನ್ನ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಬದುಕಿನಲ್ಲಿ ಬರುವಂತಹ ಒಂದು ಆದಿ ಭೌತಿಕ ಕ್ಲೇಶಗಳಿಂದ ಅದರ ನಿವಾರಣೆ ಆಗುತ್ತೆ. ಹಾಗೆ ತಪಸ್ಸು ಅಂತಂದ್ರೆ ಇಲ್ಲಿ ಆಧ್ಯಾತ್ಮಿಕ ಕ್ಲೇಶಗಳು. ಯಾವುದು ಆಧ್ಯಾತ್ಮಿಕ ಕ್ಲೇಶಗಳು? ನಮ್ಮ ದೇಹ ಶರೀರ ಮತ್ತು ಮತ್ತೆ ಮನಸ್ಸಿಗೆ ಮನಸ್ಸಿಂದ ಆಗುವಂತ ಕ್ಲೇಶ. ಬರುವಂತದ್ದು. ಹೌದು. ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಬರುವಂತಹ ಕಷ್ಟಗಳು ಅಂದ್ರೆ ನಮ್ಮದೇ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ತೊಂದರೆಗಳು, ಅದನ್ನ ನಿವಾರಣೆ ಮಾಡ್ಬೇಕು ಅಂದ್ರೆ ತಪಸ್ಸನ್ನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಪಸ್ಸು ಅಂತಂದ್ರೆ ನಾವು 4 ನಿಯಂತ್ರಕ ತತ್ವಗಳಲ್ಲಿ ನೋಡಿದ್ವಿ. ಮಾಂಸ ಭಕ್ಷಣೆ ಮಾಡೋದಿಲ್ಲ, ಮದ್ಯಪಾನ ಮಾಡೋದಿಲ್ಲ, ಮತ್ತೆ ಇವೆರಡನ್ನ ಮಾಡದಿರ ಇದ್ರೇನೆ ನಮ್ಮ ಒಂದು ನಾಲಿಗೆಯ ಮೇಲೆ ನಾವು ತಪಸ್ಸನ್ನ ಆ ಒಂದು ಹತೋಟಿಯನ್ನ ಪಡ್ಕೊಳ್ತೀವಿ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈಗ ಏಕಾದಶಿ ವ್ರತಗಳನ್ನ ಮಾಡ್ತೀವಿ, ಆ ಸಮಯದಲ್ಲೂ ಕೂಡ ನಮ್ಮ ಒಂದು ದೇಹಕ್ಕೆ ಅತಿ ಹೆಚ್ಚು ಏನು ಆಹಾರ ಸೇವನೆ ಆಗಿದೆ ಅದನ್ನ ಅವತ್ತು ದೇಹ ಬಳಸ್ಕೊಳ್ಳುತ್ತೆ. ಹಾಗೆ ನಾವು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ದೇಹದ ಮೇಲೆ ನಮಗೆ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಒಂದು ರೀತಿಯ ತಪಸ್ಸಾಗುತ್ತೆ. ಬೆಳಿಗ್ಗೆ ನಾವು ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡೋದು, ಆರತಿಯಲ್ಲಿ ಪಾಲ್ಗೊಳ್ಳೋದು, ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನ ಮೇಲೆ ಕೂಡ ಅದು ಪರಿಣಾಮವನ್ನು ಬೀರುತ್ತೆ. ಅಂದ್ರೆ ಅದು ಇಡೀ ದಿನ ನಮಗೆ ಅದು ಒಂದು ದೈವಿ ವಾತಾವರಣವನ್ನ ಸೃಷ್ಟಿಸುತ್ತೆ. ಹೀಗೆ ತಪಸ್ಸು ಅನ್ನುವಂಥದ್ದು ನಮ್ಮ ಆದಿ ಆಧ್ಯಾತ್ಮಿಕ ಕ್ಲೇಶಗಳು ನಮ್ಮಲ್ಲಿ ಆಗುವಂತಹ ನಮ್ಮ ದೇಹದ ಮೇಲೆ ಅಥವಾ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಕಷ್ಟಗಳಿಂದ ನಮಗೆ ನಿವಾರಣೆಯನ್ನು ಕೊಡುತ್ತೆ. ಹೀಗೆ ವಿದ್ವಾಂಸರು ಹೇಳ್ತಾರೆ, ಯಜ್ಞ ದಾನ ತಪಸ್ಸನ್ನ ಯಾರು ಯಾವತ್ತು ಬಿಡ್ಲೇಬಾರ್ದು ಅಂತ, ಎಲ್ಲರೂ ಕೂಡ ಅದನ್ನ ಯಾವಾಗ್ಲೂ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ
ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಅನುವಾದ ಶೀಲಪ್ರಪಾದ ಜಯವಾಗಲಿ. ಭರತ ವಂಶದರಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮಗ್ರಂಥಗಳಲ್ಲಿ ತ್ಯಾಗವು 3 ಬಗೆಗಳದು ಎಂದು ಹೇಳಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಭಗವಂತ 17ನೇ ಅಧ್ಯಾಯದಲ್ಲಿ ಹೇಗೆ ಪ್ರತಿಯೊಂದನ್ನು ಅಂದ್ರೆ ನಮ್ಮ ಒಂದು ಆಹಾರ ಸೇವನೆಯಿಂದ ಹಿಡಿದು ನಾವು ಮಾಡುವಂತಹ ಶ್ರದ್ಧೆ, ನಾವು ಮಾಡುವಂತಹ ದಾನ ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಹೇಗೆ ಅದು ಪ್ರಕೃತಿ ಗುಣಗಳು 3 ಗುಣಗಳ ಒಂದು ಆಧಾರದ ಮೇಲೆ ಅದು ಬೇರೆ ಬೇರೆ ರೀತಿ ಇರುತ್ತೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಸನ್ಯಾಸದ ಬಗ್ಗೆ. ಈಗ ಭಗವಂತ ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾನೆ. ಇಲ್ಲಿವರೆಗೂ ವಿದ್ವಾಂಸರ ವಿಚಾರವನ್ನ ಹೇಳಿದ, ಈಗ ತನ್ನ ಅಭಿಪ್ರಾಯವನ್ನೇ ಹೇಳ್ತಾ ಇದ್ದಾನೆ. ಈ ಒಂದು ಸನ್ಯಾಸ ಅದು ಕೂಡ ಪ್ರಕೃತಿ 3 ಗುಣಗಳ ಆಧಾರದ ಮೇಲೆ ಅದು ಬೇರೆ ಬೇರೆ ರೀತಿಯ ಸನ್ಯಾಸ ಅನ್ನುವಂಥದ್ದು ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನ ಈಗ ಮುಂದುವರಿಸಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಹರೇ ಕೃಷ್ಣ. ಯಾವ್ದೆಲ್ಲ ಅಂತ ಓದಿ ಏನಾದ್ರು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಯಜ್ಞದಾನ ತಪ ಕರ್ಮ ನಾಥಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾಪನಾನಿ ಮನೀಷಿನಾಂ. ಅನ್ನುವಾದ ಶೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗಾಗಲೇ ನಾವು ನೋಡಿದ್ದೀವಿ ಯಜ್ಞ ದಾನ ತಪಸ್ಸು ಅದನ್ನ ಯಾರು ನಿಲ್ಲಿಸಬಾರ್ದು. ಇಲ್ಲಿ ಭಗವಂತನು ಕೂಡ ಅದನ್ನ ಹೇಳ್ತಾ ಇದ್ದಾನೆ. ವಾಸ್ತವವಾಗಿ ಅದು ಮಹಾತ್ಮರನ್ನು ಕೂಡ ಪರಿಶುದ್ಧಗೊಳಿಸುತ್ತೆ ಅಂತ. ಮಹಾತ್ಮರನ್ನು ಪರಿಶುದ್ಧಗೊಳಿಸುತ್ತೆ ಅಂತಂದ್ರೆ ನಾವು ಸಾಯುವವರೆಗೂ ಇದನ್ನ ನಾವು ಮುಂದುವರಿಸ್ಬೇಕು. ಇದನ್ನ ಎಲ್ಲೂ ನಿಲ್ಲಿಸುವಂತಿಲ್ಲ, ತ್ಯಾಗ ಮಾಡುವ ಹಾಗಿಲ್ಲ ಅಂತ ಹೇಳಿ ಭಗವಂತ ತಿಳಿಸ್ತಾ ಇರುವಂತದ್ದು. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲವೂ ಕೂಡ ನಾವು ಯಜ್ಞ ಪುರುಷನ ಆರಾಧನೆಯನ್ನ ಮಾಡಬೇಕು. ಮತ್ತೆ ಒಂದು ಭಗವಂತನ ಭಕ್ತಿ ಕಾರ್ಯಗಳಿಗಾಗಿ ಹಣವನ್ನ ನಾವು ದಾನ ಕೊಡಬೇಕು. ಮತ್ತೆ ತಪಸ್ಸು ಅಂತಂದ್ರೆ ಭಕ್ತಿ ಕಾರ್ಯಗಳು ಪ್ರತಿಯೊಂದು ಕೂಡ ತಪಸ್ಸೆ. ಅಂದ್ರೆ ನಾವು ಮೊದಲೆಲ್ಲ 4:30, 3:30 ಆ ತರ ಸಮಯದಲ್ಲಿ ವಿಶೇಷ ದಿನಗಳು ಯಾವ್ದಾದ್ರು ಒಂದು ಹಬ್ಬ ಹರಿದಿನಗಳಲ್ಲಿ ಅಥವಾ ಏನಾದ್ರು ಫಂಕ್ಷನ್ ಇದ್ರೆ ಮಾತ್ರ ಎದ್ದೇಳ್ತಾ ಇದ್ವಿ. ಆದ್ರೆ ನಾವೀಗ ಪ್ರತಿದಿನ ಎದ್ದೇಳ್ತೀವಿ. ಮತ್ತೆ ಏಕಾದಶಿ ವ್ರತಗಳನ್ನ ಆಚರಣೆ ಮಾಡ್ತೀವಿ. ಮತ್ತೆ ಪ್ರತಿದಿನ 16 ಸುತ್ತು ಜಪವನ್ನ ಮಾಡ್ತೀವಿ. ಇದೆಲ್ಲವೂ ಕೂಡ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಂತ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತೀವಿ. ಇವೆಲ್ಲವೂ ಕೂಡ ತಪಸ್ಸಿನಲ್ಲೇ ಬರುವಂತದ್ದು. ಇದನ್ನೆಲ್ಲ ಪ್ರತಿಯೊಬ್ಬರು ಮಾಡ್ಲೇಬೇಕು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎಂತಹ ಮಹಾತ್ಮನೇ ಆಗಿದ್ರು ಕೂಡ ಅವನನ್ನು ಕೂಡ ಅದು ಪರಿಶುದ್ಧಗೊಳಿಸುತ್ತೆ ಅಂತ ನಾವು ಉದಾಹರಣೆಗೆ ನಾವು ನೋಡ್ತೀವಿ. ದಕ್ಷ ಯಾರು? ಹರಿಕೃಷ್ಣ. ಪರ್ವತರಾಜ ಮಾತಾಜಿ. ಶಿವದೇವರ ಸತಿ ದೇವಿಯ ತಂದೆ, ಪಾರ್ವತಿ ದೇವಿಯ ತಂದೆ. ಪಾರ್ವತಿಯವರ ತಂದೆ ದಕ್ಷ ಹೆಸರಿನ ಅರ್ಥ ಏನು? ದಕ್ಷ ಅಂದ್ರೆ ಎಲ್ಲ ಲೋಕಗಳ ಅಧಿಪತಿಯನ್ನು ನಡೆಸುವವನು. ದಕ್ಷ ಅಂತಂದ್ರೆ ಅವನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಮರ್ಥ್ಯ ಹೊಂದಿರುವಂತವನು ಅಂತ. ಅಂತಹ ದಕ್ಷನು ಕೂಡ ಅಲ್ಲಿ ಯಜ್ಞಗಳನ್ನ ಆಚರಣೆ ಮಾಡ್ತಿದ್ದ. ಅಂದ್ರೆ ನಾವು ನೋಡ್ತೀವಿ ಆ ಯಜ್ಞದಲ್ಲಿ ಸತಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ, ಆದ್ರೆ ಅವನು ಕೂಡ ಯಜ್ಞಗಳನ್ನ ಮಾಡ್ತಿದ್ದ. ಹೀಗೆ ಎಂತಹ ದೊಡ್ಡ ಮಹಾತ್ಮನೇ ಆಗಿದ್ರು, ಎಂತಹ ದೊಡ್ಡ ದಕ್ಷನೇ ಆಗಿದ್ರು, ಪ್ರಜಾಪತಿನೇ ಆಗಿದ್ರು ಕೂಡ ಎಲ್ಲರೂ ಕೂಡ ಈ ಒಂದು ಯಜ್ಞದಾನ ತಪಸ್ಸು ಇದನ್ನ ಸದಾ ಆಚರಣೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಾವಾರ್ಥದಲ್ಲಿ ಪ್ರಭುಪಾದರು ವಿವಾಹ ಯಜ್ಞದ ಬಗ್ಗೆ ಹೇಳ್ತಾ ಇದ್ದಾರೆ. ಸನ್ಯಾಸಿ ಆದವನು ಅವನು ವಿವಾಹಗಳ ಯಜ್ಞಗಳು ನಡೆಯುವಂತಹ ಜಾಗಗಳಿಗೆ ಹೋಗೋದಿಲ್ಲ, ಆದ್ರೆ ಎಲ್ಲಿ ಭಕ್ತರ ವಿವಾಹ ನಡೆಯುತ್ತೆ ಅಂತಹ ಜಾಗಕ್ಕೆ ಅವನು ಹೋಗ್ಬೋದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ತಾನು ಸನ್ಯಾಸಿಯಾಗಿದ್ರು ಕೂಡ ತನ್ನ ಶಿಷ್ಯನಿಗೆ ಆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುವಾಗ ಅವನಿಗೆ ಆಶೀರ್ವಾದಗಳನ್ನ ಅಥವಾ ಶುಭಾಶಯಗಳನ್ನ ಕೋರ್ಲಿಕ್ಕೆ ಅವರು ವಿವಾಹ ಯಜ್ಞಗಳಿಗೆ ಪಾಲ್ಗೊಳ್ಬಹುದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ದಾನ ಕೂಡ ಅದು ನಾವು ಹಿಂದೆ ನೋಡಿದ್ವಿ. ಅಂದ್ರೆ ಒಂದು ಪುಸ್ತಕ ವಿತರಣೆ ಕೂಡ ಅದು ಒಂದು ರೀತಿಯ ದಾನ ಆಗುತ್ತೆ. ಅಂದ್ರೆ ಒಂದು ಕಡೆಯಿಂದ ಜ್ಞಾನದ ದಾನ ಆದ್ರೆ ಇನ್ನೊಂದು ಕಡೆಯಿಂದ
ಒಂದು ಹಣ ಶಾಸ್ತ್ರ ಏನದಕ್ಕಾಗಿ ನೀಡ್ತಾರೆ, ಅದನ್ನ ಭಗವಂತನ ಭಕ್ತಿ ಕಾರ್ಯಕ್ಕಾಗಿ ಬಳಸ್ತಾರೆ. ಹೀಗೆ ಎರಡೂ ರೀತಿಯಲ್ಲಿ ಅದು ಉತ್ತಮವಾದ ದಾನ ಆಗುತ್ತೆ. ಹರೇ ಕೃಷ್ಣ. ಶ್ಲೋಕ 6 ಯಾರಾದ್ರೂ ಓದಿ. ಹರೇ ಕೃಷ್ಣ. ಚೇತನ್ಯತೀತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಅನುವಾದ: ಪ್ರಾರ್ಥನೆ ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಅಂದ್ರೆ ಇಲ್ಲಿ ಕಾರ್ಯಗಳನ್ನ, ಪ್ರತಿಯೊಂದು ಕೆಲಸವನ್ನು ಕೂಡ ಆಸಕ್ತಿ ಇಲ್ಲದೆ, ಅಂದ್ರೆ ಈಗ ಅರ್ಜುನನಿಗೆ ಅದನ್ನೇ ಹೇಳ್ತಾ ಇದ್ದಾನೆ, ಈ ಒಂದು ಯುದ್ಧದ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಬೇಡ. ನೀನು ಕ್ಷತ್ರಿಯನಾದವನ ಜವಾಬ್ದಾರಿ ಏನು, ನಿನ್ನ ಒಂದು ಅಂದ್ರೆ ಕೆಲಸ ಏನು ಅಂತಂದ್ರೆ, ಇಲ್ಲಿ ಯುದ್ಧಕ್ಕೆ ಬಂದಿದ್ದೀಯಾ, ಧರ್ಮ ಸ್ಥಾಪನೆ ಆಗ್ಬೇಕು, ಹಾಗಾಗಿ ನೀನು ಅಲ್ಲಿವರೆಗೂ ಈ ಒಂದು ದುಷ್ಟ ರಾಜರುಗಳನ್ನ ಕೊಲ್ಲೇಬೇಕು. ಅದರಿಂದ ನಿನಗೆ ಏನಾಗ್ಬೋದು ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ದಿರಾ, ನಿನ್ನ ಕರ್ಮದ ಆಸಕ್ತಿ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು. ಅದನ್ನೇ ನಿಜವಾದ ಕರ್ತವ್ಯ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ನೋಡ್ತೀವಿ, ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಆ ಪಾಂಡವರು ಕೂಡ ತಮ್ಮೆಲ್ಲ ಮಕ್ಕಳನ್ನು ಕಳ್ಕೊಂತಾರೆ. ಅಂದ್ರೆ ಅಭಿಮನ್ಯುವನ್ನ ಕಳ್ಕೊಂತಾರೆ, ಭೀಮನು ಕೂಡ ಆ ಹಿಡಿಂಬನನ್ನ ಕಳ್ಕೊಂತಾನೆ. ನಂತರ ತನ್ನ ಉಪಪಾಂಡವರು, ಅವರು ಎಲ್ಲರೂ ಕೂಡ ಸಾಯ್ತಾರೆ. ಹೀಗೆ ಎಲ್ಲರೂ ಸಾಯ್ತಾರೆ ಅನ್ನುವಂಥದ್ದು ನಿಜ ಆಗಿದ್ರು ಕೂಡ, ಈಗ ನೀನು ನಿನ್ನ ಕ್ಷತ್ರಿಯ ಧರ್ಮವನ್ನ ಪಾಲನೆ ಮಾಡ್ಬೇಕು, ಎಲ್ಲವನ್ನ ಬಿಟ್ಟು ನೀನು ನಿನ್ನ ಜವಾಬ್ದಾರಿಗಳಿಂದ ಜಾರ್ಕೊಳ್ಳೋ ಹಾಗಿಲ್ಲ, ನಿನ್ನ ಕರ್ತವ್ಯವನ್ನ ನೀನು ಮಾಡ್ಲೇಬೇಕು ಅನ್ನುವಂಥದ್ದನ್ನ ಇಲ್ಲಿ ಅರ್ಜುನನಿಗೆ ಭಗವಂತ ತಿಳಿಸ್ತಾ ಇದ್ದಾನೆ. ಕೃಷ್ಣ. ಶ್ಲೋಕ 7 ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ನಿಯತಸ್ಯ ತು ಸನ್ಯಾಸೋ ಕರ್ಮಾಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಸ್ತಾಮಸಃ ಪರಿಕೀರ್ತಿತಃ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಿದಿತ ಕರ್ತವ್ಯಗಳನ್ನು ತ್ಯಜಿಸಲೇಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿಬಿಟ್ಟು ಎಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಈಗ ಗುಣಗಳ ಆಧಾರದ ಮೇಲೆ ಈ ಸನ್ಯಾಸವನ್ನ ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ತಿಳಿಸ್ಕೊಡ್ತಾ ಇದ್ದಾನೆ ಅರ್ಜುನರಿಗೆ. ಏನಂತ ಹೇಳ್ತಾ ಇದ್ದಾನೆ, ತಮೋ ಗುಣದಲ್ಲಿ ಮಾಡಿದ ಸನ್ಯಾಸ ಅಂದ್ರೆ ಎಂತದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ತಮೋ ಗುಣದಲ್ಲಿ ಮಾಡಿದ ಸನ್ಯಾಸ ಅಂತಂದ್ರೆ, ಈಗ ಮಂಗಳ ಆರತಿಗೆ ಬೆಳಿಗ್ಗೆ ಹೇಳ್ಬೇಕು, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಆರತಿಯಲ್ಲಿ ಪಾಲ್ಗೊಳ್ಬೇಕು. ಬೆಳಿಗ್ಗೆ ಎದ್ದು ಅಷ್ಟೊತ್ತಿಗೆ ಹೇಳೋದು ಕಷ್ಟ ತಮೋ ಗುಣದಲ್ಲಿರೋರ್ಗೆ. ಆಗೊಂದ್ ವೇಳೆ ಇದ್ರು ಕೂಡ ಸ್ನಾನ ಮಾಡೋದಕ್ಕೆ ಅವ್ರಿಗೆ ಸೋಮಾರಿತನ ಇರೋದ್ರಿಂದ ಏನ್ ಮಾಡ್ತಾರೆ, ಹೇಗಿದ್ರು ಎದ್ರು ನನಗೂ ಸ್ನಾನ ಮಾಡಕ್ಕಾಗಲ್ಲ, ಮತ್ತೆ ಎದ್ದೇನ್ ಪ್ರಯೋಜನ ಅಂತ ಹೇಳಿ ಹೇಳೋದೇ ಇಲ್ಲ. ಅವ್ರಿಗೆ ಆರತಿ ಇದೆ 3:30 ಅಂದ್ರೆ 4:15 ಅಷ್ಟರಲ್ಲಿ ಸ್ನಾನ ಎಲ್ಲ ಆಗಿ ಎದ್ದು ಆರತಿಯಲ್ಲಿ ಪಾಲ್ಗೊಳ್ಳಿ ಅಂತಂದ್ರೆ ಅವರಿಂದ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಬಿಟ್ಬಿಡ್ತಾರೆ, ಅಂದ್ರೆ ಅದನ್ನ ಮಾಡೋದೇ ಇಲ್ಲ. ಅಂದ್ರೆ ವಿಧಿತ ಕರ್ತವ್ಯಗಳು ಅಂತಂದ್ರೆ ಈಗಾಗ್ಲೇ ನಾವು ನೋಡಿದ ಹಾಗೆ ಒಂದು ಬೆಳಿಗ್ಗೆ ಎದ್ದು ಆರತಿ ಇರುತ್ತೆ, ಜಪ ಇರುತ್ತೆ, ನಂತರ ಭಾಗವತ ತರಗತಿಗಳನ್ನ ಕೇಳುವಂಥದ್ದಿದೆ, ನಿತ್ಯಂ ಭಾಗವತ ಸೇವೆ ಅದನ್ನ ಮಾಡ್ಲೇಬೇಕು. ಇವೆಲ್ಲವೂ ಕೂಡ ನಮಗೆ ಹೇಳಿರುವಂತಹ ವಿಧಿತ ಕರ್ತವ್ಯಗಳನ್ನು. ಆದ್ರೆ ಯಾರು ತಮೋಗುಣದಲ್ಲಿದ್ದಾರೆ ಅವ್ರು ಅವುಗಳನ್ನ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವರು ಮೋಹದಿಂದಾಗಿ ತನ್ನ ನಿಯತ ಕರ್ತವ್ಯಗಳನ್ನ ಬಿಟ್ಟು ಬಿಡ್ತಾರೆ. ಮತ್ತೆ 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು. ಏನಂತ ಹೇಳ್ತಾರೆ, ಮಾದಕ ದ್ರವ್ಯಗಳನ್ನ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ, ಇಂಟಾಕ್ಸಿಕೇಶನ್ ಅಂತ. ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಬರುತ್ತೆ. ಆದ್ರೆ ಇವರು ಅದನ್ನೆಲ್ಲ ಮಾಡೋದಕ್ಕೆ ಇವರಿಂದ, ಅಂದ್ರೆ ಅವುಗಳನ್ನ ವರ್ಜಿಸೋದಕ್ಕೆ ಇವರಿಂದ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಅದರ ಮೇಲೆ ಅವ್ರಿಗಿರುವಂತ ಮೋಹದಿಂದಾಗಿ. ಅಂಥದ್ದನ್ನೇ ಇಲ್ಲಿ ತಮೋ ಗುಣದಲ್ಲಿ ಮಾಡಿದ ಒಂದು ತ್ಯಾಗ ಅಂತ ಹೇಳ್ತಾರೆ. ಅಂದ್ರೆ ಬಿಟ್ಟಿದ್ದಾನೆ, ಯಾವ್ದನ್ನ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟಿದ್ದಾನೆ, ಯಾವ್ದನ್ನ ಮಾಡ್ಬೇಕು ಅದನ್ನ ಬಿಟ್ಟು ಯಾವ್ದನ್ನ ಮಾಡಬಾರ್ದು ಅದನ್ನ ಮಾಡ್ತಾ ಇದ್ದಾನೆ. ಅದನ್ನ ಇಲ್ಲಿ ತಮೋ ಗುಣದಲ್ಲಿ ಮಾಡಿದ ತ್ಯಾಗ ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಇವಾಗ ನಾವು ಅಂದ್ರೆ ಬೆಳಗಿನ ಜಾವ ಬೇಗ ಎದ್ದೇಳ್ತಾ ಇರ್ತೀವಿ 4 ಗಂಟೆಗೆ. ಒಂದೊಂದ್ಸತಿ ಎದ್ದೊಳಕ್ಕೆ ಆಗಲ್ಲ, ಅಯ್ಯೋ ಇವತ್ತು ಬೇಡ ಬಿಡಪ್ಪ ಅನ್ಸ್ಬಿಡುತ್ತೆ. ಅದು ತಮೋ ಗುಣ ಆಗುತ್ತಾ? ಆಗ ತಮೋ ಗುಣ ಆದ್ರೆ ಅದನ್ನ ನಾವು ಯಾವ ರೀತಿ ಸರಿಪಡಿಸ್ಕೊಬೇಕು ಮಾತಾಜಿ?
ಅದು ತಮೋಗುಣನೇ ಮಾತಾಜಿ. ಅದನ್ನ ಸರಿಪಡಿಸ್ಕೋಬೇಕು ಅಂತಂದ್ರೆ ನೀವು ಮನಸ್ಸಿಗೆ ಅದು ಹೇಳ್ತಾರೆ, ನಮ್ಗೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಸ್ವಲ್ಪನೇ ಪ್ರಯತ್ನ ಪಡ್ಬೇಕಾಗುತ್ತೆ ಅಷ್ಟೇ ಇರುತ್ತೆ. ಅಂದ್ರೆ ನಮ್ಗೆ ಭಗವಂತ ಒಂದು ಅಲ್ಪ ಸ್ವಾತಂತ್ರ್ಯ ಕೊಟ್ಟಿರ್ತಾನೆ, ನಮ್ಮ ಎದುರುಗಡೆ ಇಟ್ಟಿರ್ತಾನೆ. ಒಂದು ಸರಿ ಒಂದು ತಪ್ಪು ಎರಡೋ ಕಾಣಿಸ್ತಿರುತ್ತೆ, ಆದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಅಷ್ಟೇ ಅಷ್ಟೇ ನಮ್ಗಿರುವಂತದ್ದು ಕೆಲ್ಸ. ಆಯ್ಕೆ ಮಾಡ್ಕೊಳ್ಳುವಾಗ ಇಲ್ಲ ನನ್ಗೆ ಅದು ಕಷ್ಟ ನಿಜವಾಗ್ಲೂ ಅಷ್ಟೊಂದೇನು ಆಗ್ತಾ ಇರೋದಿಲ್ಲ, ಆದ್ರೆ ಮನಸ್ಸು ನಮ್ಗೆ ಅದನ್ನ ಅಷ್ಟು ದೊಡ್ಡದಾಗ ಕಷ್ಟ ತರ ತೋರಿಸ್ತಾ ಇರುತ್ತೆ. ಇಲ್ಲ ನಾನ್ ನಿನ್ ಮಾತ್ ಕೇಳಲ್ಲ, ನನ್ಗೆ ಯಾವ್ದು ಸರಿ ಅನಿಸ್ತಿದೆ ಅದನ್ನೇ ಅಂತ ಬುದ್ಧಿಗೆ ಒಂದು ಜವಾಬ್ದಾರಿ, ಬುದ್ಧಿ ಕೈಗೆ ನಿಮ್ಮ ಒಂದು ಇದನ್ನ ಕೊಟ್ರಿ ಅಂತಂದ್ರೆ ಆಗ ನೀವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಸರಿ ಇರುತ್ತೆ. ಸರಿ ಇದ್ದಾಗ ಅದೇನು ಅಂತಹ ಒಂದು ಪರ್ವತದಷ್ಟು ದೊಡ್ಡ ಕಷ್ಟವಾದ ಕಾರ್ಯ ಏನಾಗಿರೋದಿಲ್ಲ, ಒಂದು ಪುಟ್ಟ ಹೆಜ್ಜೆ ಇರುತ್ತೆ ಅಷ್ಟೇ. ಅದನ್ನ ನೀವು ಮಾಡಿದ್ರಿ ಅಂತಂದ್ರೆ ನೀವು ಗೆದ್ರಿ, ಮಾಡಿಲ್ಲ ಅಂತಂದ್ರೆ ಮನಸ್ಸು ನಿಮ್ಮ ಮೇಲೆ ಒಂದು ಆಧಿಪತ್ಯನ ಸಾಧಿಸಿ ನಿಮ್ಮನ್ನ ಮುಳುಗಿಸ್ಬಿಡುತ್ತೆ. ಆದ್ರೆ ಅದು ಥ್ಯಾಂಕ್ ಯು. ಪ್ರತಿದಿನ ಆಗೋದಿಲ್ಲ. ಪ್ರತಿದಿನ ಆಯ್ತು ಅಂತಂದ್ರೆ ಹಾ ಪಾಪ ನೀವು ಮಾತಾಜಿ, ಪ್ರತಿದಿನ ಆಗಲ್ಲ. ಹಾ ಡೇಂಜರ್ ಅಲ್ಲಿ ಇದೀರ ಅವಾಗ ಅಂತ. ಅವಾಗ ಒಂದೊಂದ್ಸತಿ ಲೇಟ್ ಆಗಿ ಮನಗ್ದಾಗ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಾದ್ರೆ ಅವಾಗ ಹಂಗ ಅನ್ಸುತ್ತೆ ಮಾತಾಜಿ. ಅದು ಮಾಯೆ ಮಾತಾಜಿ, ಮಾಯೆ. ಚೆನ್ನಾಗಿ ಅವ್ರು ಕೆಲಸ ಅಂದ್ರೆ ಯುದ್ಧ ಸಾರ್ತಾ ಇರ್ತಾರೆ ಅಂತ ಹೇಳ್ತಾರೆ. ಯಾರು ಭಕ್ತಿಯಲ್ಲಿ ತೊಡಗಿದ್ದಾರೆ ಅವರೆಲ್ಲರೂ ಕೂಡ ಆ ಮಾಯೆಗೆ ಶತ್ರುಗಳಿದ್ದ ಹಾಗೆ. ಅವರ ಮೇಲೆ ಅವಳು ಪ್ರತಿದಿನ ಯುದ್ಧವನ್ನ ಸಾರ್ತಾ ಇರ್ತಾಳೆ. ಸೊ ಅವಳನ್ನ ಗೆಲ್ಲುವಂಥದ್ದು ನಮಗೂ ಕೂಡ ಅಷ್ಟು ಸ್ವಲ್ಪ ಕಷ್ಟ ಆಗುತ್ತೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಹಾ ಮಾತಾಜಿ, ಹರೇ ಕೃಷ್ಣ. 8ನೇದು ಹರೇ ಶ್ಲೋಕ ಕೃಷ್ಣ ಇರೋದ್ರಲ್ಲಿ. ಮಾತಾಜಿ. ಹರೇ ಹಾ ಕೃಷ್ಣ. ಮಾತಾಜಿ. ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶಾಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಅನುವಾದ ಶ್ರೀಲ ಪ್ರಭುಪಾದವರಿಂದ. ಜೈ ಶ್ರೀಲ ಪ್ರಭುಪಾದ. ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಕಷ್ಟ ಅಂತ ಹೇಳಿ ಬಿಡುವಂಥದ್ದು, ದೇಹಕ್ಕೆ ಆಯಾಸ ಆಗುತ್ತೆ ಅಂತ ಹೇಳಿ ರಜೋಗುಣದಿಂದ ಅವನು ನಿಯತ ಕರ್ತವ್ಯ, ಇಲ್ಲಿ ಕೂಡ ನಿಯಮಿತ ಕರ್ತವ್ಯ ಅದು ಮಾಡ್ಲೇಬೇಕಾಗಿರುವಂತದ್ದು. ಆದ್ರೆ ರಜೋಗುಣದಲ್ಲಿ ಯಾರು ತಮೋಗುಣದಲ್ಲಿದ್ದಾರೆ ಅವರು ಸೋಮಾರಿಗಳು, ಸೋಮಾರಿತನದಿಂದ ತ್ಯಾಗ ಮಾಡ್ತಾರೆ. ರಜೋಗುಣದಲ್ಲಿ ಇರುವಂತವ್ರು ಮಾಡೋಕೆ ಕಷ್ಟ ಆಗುತ್ತೆ, ದೇಹಕ್ಕೆ ಆಯಾಸ ಆಗುತ್ತೆ ಅಂತ ಹೇಳಿ ಯಾರು ಬಿಡ್ತಾರೆ ಅದನ್ನ ತಮೋಗುಣದ ತ್ಯಾಗ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದರು ಭಾವಾರ್ಥದಲ್ಲಿ. ಏನಂತ ಹೇಳ್ತಾ ಇದ್ದಾರೆ, ಹಣವನ್ನ ಕಳಿಸೋದು ಕೂಡ ಅದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ತನ್ನ ಫಲಾಪೇಕ್ಷಿತ ಕರ್ಮವನ್ನು ಮಾಡುತ್ತಿದ್ದಾನೆ ಎಂಬ ಭಯದಿಂದ. ಅಂದ್ರೆ ಹಣ ಸಂಪಾದನೆ ಮಾಡುವಂಥದ್ದು ಕೂಡ ಅದು ಕೂಡ ಒಂದು ಫಲಾಪೇಕ್ಷಿತ ಕರ್ಮ ಅಂತ ಹೇಳಿ ಅದನ್ನ ಬಿಟ್ಟು ಬಿಡಬೇಕು ಅಂತ ಹೇಳಿ ಹೇಳ್ತಾ ಇಲ್ಲ. ಕೆಲಸ ಮಾಡಿ ತನ್ನ ಹಣವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಲು ಅವನಿಗೆ ಸಾಧ್ಯವಾಗಬಹುದು, ಅಥವಾ ಬೆಳಿಗ್ಗೆ ಬೇಗ ಏಳುವುದರಿಂದ ತನ್ನ ದಿವ್ಯ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಬಹುದು. ಭಯದಿಂದ ಅಥವಾ ಇಂತಹ ಕರ್ಮಗಳು ಕ್ಲೇಶದಾಯಕ ಎಂದು ಭಾವನೆ ಇರುವುದರಿಂದ ಬಿಟ್ಟು ಬಿಡಬಾರದು. ಅಂದ್ರೆ ಹಣ ಹೆಚ್ಚು ಗಳಿಸುವಂತದ್ದು ಕೂಡ ಅದು ಕೂಡ ಒಂದು ಕಾಮ್ಯ ಕರ್ಮ ಆಗುತ್ತೆ ಅಂತ ತಿಳಿಬಾರ್ದು. ಅದನ್ನ ಭಗವಂತನ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ, ಈಗ ನಾವು ನೋಡ್ತೀವಿ ಅಂಬರೀಷ ಮಹಾರಾಜರು ಅಂದ್ರೆ ಇಲ್ಲಿ ಮಾಯಾಪುರದಲ್ಲಿ ಈಗ ಒಂದು ಬಲಿ ಮಹಾರಾಜ್ ಅವರೆಲ್ಲರೂ ಕೂಡ ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕಾಗಿ ಹಣವನ್ನ ಗಳಿಸಬಾರ್ದು ಅಂತ ಇಲ್ಲಿ ಹೇಳ್ತಾ ಇಲ್ಲ, ಅಂದ್ರೆ ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಬಂದಿದ್ದ ಹಣವನ್ನ ಭಗವಂತನ ಕಾರ್ಯಕ್ಕೆ ಅದನ್ನ ತೊಡಗಿಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಹಾಗೆ ಬೆಳಿಗ್ಗೆ ಬೇಗ ಎದ್ದು ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗುವಂಥದ್ದು, ಅದು ಸೋಮಾರಿತನದಿಂದ ನಾವು ಬಿಟ್ವಿ ಅಂತಂದ್ರೆ ಅಯ್ಯೋ ಅದು ಕಷ್ಟ ಆಗುತ್ತೆ, ದೇಹಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಯೋಚನೆ ಮಾಡಿ ಅದನ್ನ ತ್ಯಾಗ ಮಾಡಿದ್ವಿ ಅಂದ್ರೆ ಇಲ್ಲಿ ಅದನ್ನ ರಜೋಗುಣದ ಒಂದು ತ್ಯಾಗ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ರಜೋಗುಣದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅದು ದುಃಖವನ್ನೇ ಕೊಡುವಂಥದ್ದು. ಅಂದ್ರೆ ನಾವು ನೋಡ್ತೀವಿ ಸತ್ವಗುಣದಲ್ಲಿ ನಾವು ಮಾಡುವಂತಹ ಕಾರ್ಯ ಆರಂಭದಲ್ಲಿ ಕಷ್ಟ ಅಂತ ಅನಿಸ್ತಾ ಇರುತ್ತೆ, ಆದ್ರೆ ಅದರ ಒಂದು ಫಲಗಳು ಸಿಹಿಯಾಗಿರುತ್ತೆ ಕೊನೆಯಲ್ಲಿ. ಆದ್ರೆ ರಜೋಗುಣದಲ್ಲಿ ಹೇಗಿರುತ್ತೆ ಅಂದ್ರೆ ಆರಂಭದಲ್ಲಿ ಅದು ನಮ್ಗೆ ಸಿಹಿ ಅನ್ಸಿರುತ್ತೆ, ಆದ್ರೆ ಕೊನೆಯಲ್ಲಿ ಅದು ದುಃಖದಲ್ಲಿ ಮುಳುಗುತ್ತೆ, ಅಂದ್ರೆ ಒಂದು ದುಃಖದಲ್ಲಿ ಮುಗಿಯುತ್ತೆ. ಆದ್ರೆ ತಮೋಗುಣದ ಒಂದು ಸಂತೋಷ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರಾರಂಭದಲ್ಲೂ ಅಲ್ಲಿ ದುಃಖನೇ ಇರುತ್ತೆ, ಕೊನೆಯಲ್ಲೂ ಅಲ್ಲಿ ದುಃಖನೇ ಇರುತ್ತೆ.
ಹಾಗಾಗಿ ಈ ಒಂದು ರಜೋಗುಣದಲ್ಲಿ ನಾವೇನೇನಾದ್ರೂ ತ್ಯಾಗ ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಗೆ ದುಃಖವನ್ನಷ್ಟೇ ಕೊಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಶ್ಚಾತ್ತಾಪ ದುಃಖ ಅಷ್ಟೇ ಕೊಡುತ್ತೆ ಅಂತ. ಶ್ಲೋಕ 9 ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದು ಡೌಟ್ ಇತ್ತು. ಇದು ಹಾ ಮಾತಾಜಿ. ತಮೋಗುಣದ ತ್ಯಾಗ ಮತ್ತೆ ರಜೋಗುಣದ ತ್ಯಾಗಕ್ಕೆ ವ್ಯತ್ಯಾಸ ಏನಾಯ್ತು ಮಾತಾಜಿ? ತಮೋಗುಣದಲ್ಲೂ ಅವರು ಕಷ್ಟ ಆಗ್ತದೆ ಅಂತಾನೆ ಬಿಟ್ಟು ಬಿಡ್ತಾ ಇದಾರಲ್ಲ. ಹಾ, ತಮೋಗುಣದಲ್ಲಿ ಅವರು ಸೋಮಾರಿತನದಿಂದ ಬಿಡ್ತಾ ಇದ್ದಾರೆ, ಆಗ್ತಾ ಇಲ್ಲ, ಅವನು ಎದೊಳಕ್ಕೆ ಆಗ್ತಾ ಇಲ್ಲ ಅಂತ. ಆದ್ರೆ ರಜೋಗುಣದಲ್ಲಿ ಅವನು ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಇಷ್ಟು ಹಣ ಗಳಿಸೋದು ಅದು ಕೂಡ ಕಾಮ್ಯ ಕರ್ಮ ಆಗೋಗುತ್ತೆ. ಅಂದ್ರೆ ಹಣ ನಾನು ಸೇರಿಸಬಾರ್ದು. ಹಣ ಸೇರಿಸಿದ್ರೆ ಅಲ್ಲಿ ನಾನು ದೇಹಕ್ಕೆ ಕೂಡ ಆಯಾಸ ಆಗ್ತಾ ಇದೆ. ಅದನ್ನ ಸೇರಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರುವಂತದ್ದು. ಮತ್ತೆ ನನ್ನ ಹತ್ರ ಹಣ ಸೇರ್ತಿದೆ ಅಂದ್ರೆ ನನ್ನಲ್ಲಿ ಹೆಚ್ಚು ಹೆಚ್ಚು ಐಹಿಕ ಭೋಗದ ಇಚ್ಛೆ ಅನ್ನುವಂಥದ್ದಿದೆ. ಅಂದ್ರೆ ಅಲ್ಲಿ ಕೂಡ ಸ್ವಲ್ಪ ಮಟ್ಟದ ಅಜ್ಞಾನನೇ ಇರುತ್ತೆ ಮಾತಾಜಿ. ಆಗ ಅನ್ಕೊಂಡು ಅವರು ಮಾಡೋದನ್ನ ಬಿಟ್ಬಿಡ್ತಾರೆ. ಹಾ, ಭಯದಿಂದ ಆತರ ಬಿಟ್ಟು ಮಾಡಬಾರ್ದು ಬಿಡ್ತಾರೆ. ಅಂತಾನೆ ಆ ಆ- ಆ ಆ ರೀತಿ ಮಾಡೋದನ್ನ ಬಿಡಬಾರ್ದು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ರೆ ಪ್ರಭುಪಾದರು ಕೂಡ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ, ಅದನ್ನ ನೀನು ಒಳ್ಳೆಯ ಒಂದು ಉದ್ದೇಶಕ್ಕಾಗಿ ಬಳಸ್ಬೋದು. ಆದ್ರೆ ಈಗ ನಾವು ನೋಡ್ತೀವಿ ರಜೋಗುಣದವ್ರು ಏನ್ ಮಾಡ್ತಾರೆ, ಐಹಿಕ ಬಯಕೆ ಜಾಸ್ತಿ ಇರುತ್ತೆ, ಆ ಕಾಮ್ಯ ಕರ್ಮದಲ್ಲಿ ಇರ್ತಾರೆ. ಅದಕ್ಕಾಗಿ ಅವ್ರು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಈಗ ನಾನು ಅದೇ ರೀತಿ ನಾನು ಹೆಚ್ಚು ಕಷ್ಟಪಟ್ಟು ಹೆಚ್ಚು ಹಣ ಗಳಿಸ್ತಾ ಇದ್ದೀನಿ ಅಂದ್ರೆ ಮತ್ತೆ ನಾನು ಐಹಿಕ ಭೋಗನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ನಿಲ್ಲಿಸ್ಬಿಡ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಕಾರ್ಯವನ್ನ ಮಾಡ್ಬೇಕು. ಅರ್ಜುನನಿಗೂ ಅದನ್ನೇ ಹೇಳ್ತಾ ಇದ್ದಾರೆ, ನೀನು ಕೆಲಸವನ್ನ ಮಾಡು, ಫಲವನ್ನ ನೀನು ಭಗವಂತನಿಗೆ ಅರ್ಪಿಸು, ಭಗವಂತನಿಗೋಸ್ಕರ ಮಾಡುವಂತ. ಹರೇ ಕೃಷ್ಣ. ಓಕೆ ಮಾತಾಜಿ, ಥ್ಯಾಂಕ್ ಯು. ಶ್ಲೋಕ 9. ಹರೇ ಕೃಷ್ಣ ಹರೇ ಮಾತಾಜಿ ಕೃಷ್ಣ ಓದ್ತೀನಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಯಾರು ಓದ್ಲಾ ಓದಿ ಮಾತಾಜಿ? ಮಾತಾಜಿ. ಶ್ಲೋಕ 9. ಕಾರ್ಯಮಿತ್ತೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಅನುವಾದ ಮತ್ತೆ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೇ ಅರ್ಜುನ, ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲಾ ಐಹಿಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕವೆಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾನೆ, ಮನುಷ್ಯನು ವಿಹಿತ ಕರ್ತವ್ಯಗಳನ್ನ ಅಂದ್ರೆ ಅವನು ಮಾಡಲೇಬೇಕಾಗಿರುವಂತಹ ಕರ್ತವ್ಯಗಳನ್ನ ಅವನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲ ಐಹಿಕ ಸಂಘವನ್ನ ಅಂದ್ರೆ ಅವನ ಒಂದು ಐಹಿಕ ಭೋಗದ ಇಚ್ಛೆಯನ್ನ ಇಟ್ಕೊಂಡಿರ, ಕರ್ಮಫಲದ ಅಪೇಕ್ಷೆಯನ್ನು ಕೂಡ ಇಟ್ಕೊಂಡಿರ, ಆ ರೀತಿ ಮಾಡುವಂತಹ ಕಾರ್ಯಗಳು, ಅಂತಹ ಒಂದು ತ್ಯಾಗವನ್ನಲ್ಲಿ ಸಾತ್ವಿಕ ಅಂತ ಹೇಳಿ ಕರಿತಾ ಇದ್ದಾರೆ. ಸಾತ್ವಿಕ ತ್ಯಾಗ ಅಂತಂದ್ರೆ ಅವನು ಕಾರ್ಯವನ್ನ ಮಾಡ್ಬೇಕು, ಆದ್ರೆ ಆ ಒಂದು ಕಾರ್ಯದ ಫಲದ ಮೇಲೆ ಅಪೇಕ್ಷೆನ ಇಟ್ಕೋಬಾರ್ದು. ಮತ್ತೆ ಆ ಕಾರ್ಯವನ್ನ ಮಾಡುವಂತದ್ದು ತನ್ನ ಇಂದ್ರಿಯ ಭೋಗಕ್ಕಾಗಿ ಅವನು ಕಾಮ್ಯ ಕರ್ಮವನ್ನು ಅವನು ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ವಿತ್ತ ಕರ್ತವ್ಯಗಳನ್ನು ಈ ಮನೋಧರ್ಮದಲ್ಲಿ ಮಾಡಬೇಕು. ಫಲದ ಮೋಹವಿಲ್ಲದೆ ಕರ್ಮ ಮಾಡಬೇಕು. ಕರ್ಮದ ಗುಣಗಳಿಂದ ದೂರವಿರಬೇಕು. ಕೃಷ್ಣ ಪ್ರಜ್ಞೆಯಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವನು ಕಾರ್ಖಾನೆಯ ಕೆಲಸದಲ್ಲಿ ಮೋಹವನ್ನು ಇಟ್ಟುಕೊಂಡಿರುವುದಿಲ್ಲ. ಕಾರ್ಖಾನೆಯ ಕೆಲಸಗಾರರಲ್ಲಿಯೂ ಆಸಕ್ತಿ ಹೊಂದಿರುವುದಿಲ್ಲ. ಅವನು ಕೃಷ್ಣನಿಗಾಗಿ ದುಡಿಯುತ್ತಾನೆ ಅಷ್ಟೇ. ಕೃಷ್ಣನಿಗಾಗಿ ಫಲವನ್ನು ತ್ಯಾಗ ಮಾಡಿದಾಗ ಅವನು ಆಧ್ಯಾತ್ಮಿಕವಾಗಿ ಕರ್ಮ ಮಾಡುತ್ತಿದ್ದಾನೆ. ಅಂದ್ರೆ ಅವನು ಯಾವುದೇ ಕೆಲಸವನ್ನ ಕೊಟ್ಟರು ಕೂಡ ಅದನ್ನ ಅವನು ಅಷ್ಟೇ ಪ್ರೀತಿಯಿಂದ ಮಾಡ್ತಾ ಇದ್ದಾನೆ. ಅಂದ್ರೆ ಒಬ್ಬ ರಜೋಗುಣದಲ್ಲಿ ಇರುವಂತವನು ಹೇಗೆ ಅದರ ಫಲದ ಮೇಲೆ ಆಸಕ್ತಿ ಇಟ್ಕೊಂಡು ತನ್ನೆಲ್ಲ ಏನಂತ ಹೇಳ್ತಾರೆ, ಕಾಯ ವಾಚ ಮನಸ ಅದಕ್ಕಾಗಿ ಕಷ್ಟಪಟ್ಟು ದುಡಿತಾನೆ, ಅದೇ ರೀತಿ ಇವನು ಕೂಡ ಕಾಣಿಸ್ತಾ ಇರ್ಬೋದು, ಅದೇ ರೀತಿ ಇವನು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ರೀತಿ ಇರ್ಬೋದು. ಆದ್ರೆ ಅಲ್ಲಿ ನಿಜವಾಗಿ ವಾಸ್ತವದಲ್ಲಿ ಅವನು ಅದನ್ನ ಅವನು ಭಗವಂತನಿಗಾಗಿ ಮಾಡ್ತಾ ಇದ್ದಾನೆ. ಆ ಒಂದು ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕಾಗಿ ಮಾಡ್ತಾ ಇರ್ತಾನೆ. ತನ್ನ ಒಂದು ಇಂದ್ರಿಯ ಭೋಗಕ್ಕಾಗಿ, ತನ್ನ ಒಂದು ಐಹಿಕ ಇಚ್ಛೆಗಾಗಿ ಅವನು ಯಾವುದನ್ನು ಮಾಡ್ತಾ ಇರೋದಿಲ್ಲ. ಅದನ್ನೇ ಹೇಳ್ತಾ ಇದ್ದಾನೆ. ಅವನಿಗೆ ಕಾರ್ಖಾನೆ ಮೇಲೆ ಕೂಡ ಆಸಕ್ತಿ ಇಲ್ಲ, ಅಲ್ಲಿ ಇರುವಂತ ಕೆಲಸಗಾರರ ಮೇಲೆ ಕೂಡ ಆಸಕ್ತಿ ಇಲ್ಲ. ಮತ್ತೆ ಅವನಿಗೆ ಯಾವ್ದ್ರಲ್ಲಿ ಆಸಕ್ತಿ ಅಂತ ಅಂದ್ರೆ ತನಗೆ ಅಲ್ಲಿಂದ ಏನು ಸಿಗ್ತಾ ಇದೆ ಅದನ್ನ ಭಗವಂತನ ಸೇವೆಗಾಗಿ ಬಳಸೋದ್ರಲ್ಲಿ ಅವನಿಗೆ ಆಸಕ್ತಿ ಇದೆ. ಅದನ್ನ ಇಲ್ಲಿ ಸಾತ್ವಿಕ ತ್ಯಾಗ ಅಂತ ಕರೀತಾ ಇದ್ದಾರೆ. ಶ್ಲೋಕ 10. ಹರೇ ಕೃಷ್ಣ ಮಾತಾಜಿ. ನ ದ್ವೇಷ್ಟಿ ಕುಶಲ ನ ಸುಜ್ಜತಿ.
ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತತೆಯಾಗಿ ಅಶುಭ ಕರ್ಮಗಳನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ, ಮತ್ತು ಅವನು ಕರ್ಮದ ವಿಷಯವಾಗಿ ಹರೇ ಕೃಷ್ಣ ಮಾತಾಜಿ, ನಿಮ್ದು ನೆಟ್ವರ್ಕ್ ಇಶ್ಯೂಸ್ ಇದೆ ಮಾತಾಜಿ, ಕ್ಲಿಯರ್ ಇರ್ಲಿಲ್ಲ. ಶ್ಲೋಕ 10. ನ ದ್ವೇಷ್ಟ್ಯಾ ಕುಶಲಂ ಕರ್ಮ ಕುಶಲೇ ನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಅನುವಾದ: ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವನು ಅಶುಭ ಕರ್ಮವನ್ನು ದ್ವೇಷಿಸುವುದೇ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಇಂತಹ ಬುದ್ಧಿವಂತ ತ್ಯಾಗಿಯು ಕರ್ಮದ ವಿಷಯವಾಗಿ ಸಂದೇಹವನ್ನು ಹೊಂದಿರುವುದಿಲ್ಲ. ಭಗವಂತ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಸಾತ್ವಿಕ ಗುಣದಲ್ಲಿದ್ದಾರೆ ಅಂತವರಿಗೆ ಅಶುಭ ಕರ್ಮವನ್ನು ದ್ವೇಷಿಸುವುದಿಲ್ಲ. ಅಂದ್ರೆ ಈಗ ಯುದ್ಧದಲ್ಲಿ ತನ್ನದೇ ಮಕ್ಕಳು ಸಾಯ್ತಾರೆ, ಅದು ಕೂಡ ಅವನು ವಿಶ್ವರೂಪ ದರ್ಶನದಲ್ಲಿ ಕಾಣ್ತಾನೆ, ತನಗೂ ಕೂಡ ಅದರಿಂದ ಕೆಡಕಾಗತ್ತೆ. ಮತ್ತೆ ಶುಭ ಕರ್ಮದಲ್ಲಿ ಮೋಹಗೊಳ್ಳೋದಿಲ್ಲ, ಅಂದ್ರೆ ತನಗೆ ಇನ್ನೇನೋ ಸಿಗುತ್ತೆ ಅಂತ ಹೇಳಿ ಕೂಡ ಅದ್ರ ಮೇಲೆ ಕೂಡ ಅವನಿಗೆ ಯಾವುದೇ ಆಕರ್ಷಣೆ ಇಲ್ಲ. ಆದ್ರೆ ಸಾತ್ವಿಕ ಗುಣದಲ್ಲಿ ಇರುವಂತಹ ವ್ಯಕ್ತಿ ಅವನು ಯಾವ ರೀತಿ ಇರ್ತಾನೆ ಅಂತಂದ್ರೆ, ಕರ್ಮದ ವಿಷಯದಲ್ಲಿ ಅವನಿಗೆ ಯಾವುದೇ ಒಂದು ಸಂದೇಹ ಇರೋದಿಲ್ಲ. ಅಂದ್ರೆ ಪಂಡಿತ ಸಮದರ್ಶಿನಃ ಅಂತ ಹೇಳಿದಾಗೆ ನನಗೆ ಇದು ಬೇಕು ಇದು ಬೇಡ ಅನ್ನುವಂತಹ ಒಂದು ಮನಸ್ಥಿತಿ ಅವನು ಇರೋದಿಲ್ಲ. ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡ್ತಾನೆ. ಅಂದ್ರೆ ತನಗೆ ಯಾವುದು ಈ ಸಮಯಕ್ಕೆ ಲಾಭದಾಯಕ, ತನಗೆ ಯಾವುದು ಈ ಸಮಯಕ್ಕೆ ನಷ್ಟ ಅಂತ ಯೋಚನೆ ಮಾಡೋದಿಲ್ಲ. ನಾನ್ ಯಾವ ಕರ್ತವ್ಯವನ್ನು ಮಾಡ್ಬೇಕು ಅಷ್ಟನ್ನೇ ಅವನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಅಂದ್ರೆ ಅದರಿಂದ ಯಾವುದೇ ಪರಿಣಾಮಗಳು ಬರಬಹುದು, ಆದ್ರೆ ಅದನ್ನ ಅವನು ಸಮಾನ ದೃಷ್ಟಿಯಿಂದ ಅವನು ಸ್ವೀಕಾರ ಮಾಡ್ತಾನೆ. ಹೀಗೆ ಸಾತ್ವಿಕ ಗುಣದಲ್ಲಿ ಯಾರಿದನು ಅವನು ತ್ಯಾಗ ಮತ್ತೆ ಮಾಡುವಂತಹ ವ್ಯಕ್ತಿ ಕರ್ಮದ ವಿಷಯದಲ್ಲಿ ಅವರಿಗೆ ಯಾವುದೇ ಸಂದೇಹ ಇಲ್ಲ. ನಾನು ಅಂದ್ರೆ ಇಲ್ಲಿ ಭಗವಂತ ಹೇಳಿದ್ದಾನೆ, ಯುದ್ಧ ಮಾಡುವಂತ ಅರ್ಜುನನಿಗೆ ಆದೇಶ ಕೊಟ್ಟಿದ್ದಾನೆ, ಅಷ್ಟೇ ಅವನಿಗೆ ತಿಳಿದಿರುವಂತದ್ದು, ನಾನು ಯುದ್ಧ ಮಾಡ್ಬೇಕು ಭಗವಂತನಿಗೋಸ್ಕರ ಅಷ್ಟೇ. ಅದರಿಂದ ತನಗೆ ಏನು ಲಾಭ ಸಿಗ್ಬೋದು, ನಷ್ಟ ಸಿಗ್ಬೋದು, ಅದು ಒಂದು ಅರ್ಜುನ ವಿಷಾದ ಯುಗದಲ್ಲಿ ಅವನು ಹೇಗೆ ಯೋಚನೆ ಮಾಡಿದ ಆ ರೀತಿ ಇಲ್ಲಿ ಅವನು ಯಾವುದೇ ಒಂದು ಯೋಚನೆಗಳನ್ನ ಮಾಡ್ತಾ ಇಲ್ಲ. ಅದನ್ನೇ ಭಗವಂತ ಮುಂದೆ ಹೇಳುವಂಥದ್ದು, ನೀನು ಮನಸ್ಸಿನಲ್ಲಿ ಏನು ಇಟ್ಕೊಂಡಿರ ನನಗಾಗಿ ನೀನು ಏನ್ ಮಾಡ್ತೀಯ ಅದೆಲ್ಲವೂ ಕೂಡ ಭಕ್ತಿ ಕಾರ್ಯಗಳೇ ಆಗುತ್ತೆ, ಅದೆಲ್ಲವೂ ಕೂಡ ನಿನಗೆ ಶುಭ ಫಲಗಳನ್ನ ನೀಡುತ್ತೆ. ನೀನು ಆದ್ರೂ ಕೂಡ ಫಲದಲ್ಲಿ ಆಸಕ್ತಿನ ಹೊಂದಿರಬೇಡ ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನೇ ಸಾತ್ವಿಕ ತ್ಯಾಗ ಅಂತಾನೂ ಕೂಡ ಇಲ್ಲಿ ಕರೀತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿರುವವನು ಅಥವಾ ಸಾತ್ವಿಕ ಗುಣದವನು ಯಾರನ್ನೇ ಆಗಲಿ ಅಥವಾ ತನ್ನ ದೇಹಕ್ಕೆ ತೊಂದರೆ ಕೊಡುವ ಏನನ್ನೇ ಆಗಲಿ ದ್ವೇಷಿಸುವುದಿಲ್ಲ. ತನ್ನ ಕರ್ತವ್ಯದ ಕ್ಲೇಶದಾಯಕ ಪರಿಣಾಮಗಳಿಗೆ ಹೆದರದೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತನ್ನ ಕರ್ಮವನ್ನು ಮಾಡುತ್ತಾನೆ. ಆಧ್ಯಾತ್ಮದಲ್ಲಿ ನೆಲೆಸಿರುವ ಇಂತಹ ಮನುಷ್ಯನು ತನ್ನ ಕರ್ಮಗಳಲ್ಲಿ ಅತ್ಯಂತ ಕುಶಲಿ ಮತ್ತು ಸಂದೇಹಾತೀತ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಈಗ ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಮಾಡುವಾಗ ಈ ಒಂದು ಕಮ್ಯುನಿಸ್ಟ್ ಕಂಟ್ರಿಗಳು ಅಂತ ಕರೀತಾರೆ, ರಷ್ಯಾ ಮತ್ತೆ ಚೈನಾ, ಅಲ್ಲಿ ಯಾರು ಪ್ರಚಾರ ಕಾರ್ಯಕ್ಕೆ ಅಂತ ಹೋಗಿದ್ರು ಅಂತವ್ರಿಗೆ ತುಂಬಾ ದೈಹಿಕವಾಗಿ ಅವ್ರಿಗೆ ತುಂಬಾನೇ ವೇದನೆಗಳು ಕಷ್ಟಗಳು ಬಂದಿದೆ. ಆದ್ರೂ ಕೂಡ ಅವರು ಹೆದರ್ಲಿಲ್ಲ. ಅಂದ್ರೆ ಅಲ್ಲಿ ಹೊಡಿತಿದ್ರು ಅಂತ ಹೇಳ್ತಾರೆ, ಹರೇ ಕೃಷ್ಣ ಜಪ ಸಂಕೀರ್ತನೆ ಮಾಡಿದ್ರೆ ಅವ್ರಿಗೆ ಹೊಡಿತಿದ್ರು ಅಂತ, ಆದ್ರೂ ಕೂಡ ಅವ್ರು ಯಾವತ್ತೂ ನಿಲ್ಲಿಸಿರ್ಲಿಲ್ಲ ಅಂತ. ಅಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದಂತ ಪ್ರಚಾರಕರು ಏನಂತ ಹೇಳ್ತಾ ಇದ್ರು ಅಂದ್ರೆ, ನಾವು ಸಾಯ್ತೀವಿ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತಾನೆ ಸಾಯ್ಬೇಕು ಅಂತ ಹೇಳಿ ಅವ್ರಿಗೆ ಹೊಡೆದಷ್ಟು ಇನ್ನು ಹೆಚ್ಚು ಹೇಳ್ತಿದ್ರು. ಹಾಗೆ ಮಾಡ್ತಾ ಇರುವಂತದ್ದು ಕಾರ್ಯ ಸರಿ ಇದೆ ಅಂತ ಗೊತ್ತಾದಾಗ ಅದರಿಂದ ತನಗೆ ಎಂತದೇ ತೊಂದರೆ ಬಂದ್ರು ಕೂಡ ಅದರಿಂದ ಅವರು ಒಂದ್ ಸ್ವಲ್ಪ ಕೂಡ ವಿಚಲಿತರಾಗ್ಲಿಲ್ಲ. ಅಂದ್ರೆ ಅವರ ಒಂದು ಭಕ್ತಿಯನ್ನು ಅವರು ಎಲ್ಲೂ ನಿಲ್ಲಿಸ್ಲಿಲ್ಲ, ಅದನ್ನ ಅವರು ಮುಂದುವರಿಸಿದ್ರು. ಹಾಗೆ ಮಾಡುವಂತಹ ಕಾರ್ಯ ಅದು ಸರಿಯಾಗಿದೆ ಅಂತ ಗೊತ್ತಾದಾಗ, ಸಂದೇಹಾತೀತ ಆದಾಗ, ಮತ್ತೆ ಅಲ್ಲಿ ಅದನ್ನ ಕರ್ಮವನ್ನ ಮಾಡುವಾಗ ಅವರು ಯಾವುದೇ ಯಾರಿಂದಲೇ ಆಗ್ಲಿ ಅಥವಾ ತನ್ನ ದೇಹಕ್ಕೆ ಆಗ್ಲಿ ಎಂತದೇ ಒಂದು ಕಷ್ಟಗಳು ಬಂದಾಗ್ಲೂ ಕೂಡ ಅವರನ್ನು ದ್ವೇಷಿಸ್ಲಿಲ್ಲ, ಮತ್ತೆ ಅಂತಂದ್ರ ತೊಂದರೆಗಳನ್ನು ಕೂಡ ಅವರು ಲೆಕ್ಕಿಸ್ಲಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನೇ ಸಾತ್ವಿಕವಾದ ಒಂದು ತ್ಯಾಗ ಅಂತ ಶ್ಲೋಕ ಅನ್ನೋದು. ಹರಿಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ನಹಿ ದೇಹಧೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗಿ ತ್ಯವಿಧೀಯತೆ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇಹಧಾರಿಯಾದವನಿಗೆ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮ ಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ದೇಹ ಇರುವಷ್ಟು ಕಾಲ ಈ ದೇಹದ ಪೋಷಣೆಗಾಗಿ ನಾವು ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ. ಯಾರು ಕೂಡ ಕೆಲಸಗಳನ್ನ ಬಿಟ್ಟು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಆ ದೇಹವನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಮಾತ್ರನೇ ನಾವು ಆಧ್ಯಾತ್ಮಿಕವಾಗಿ ಕೂಡ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ. ಅದಕ್ಕಾಗಿ ಆದ್ರೂ ಸರಿ ನಾವು ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ. ಆದ್ರೆ ಆ ಕೆಲಸವನ್ನ ಮಾಡುವಂತಹ ಒಂದು ಏನಿದೆ ಕೆಲಸ, ಅದರಲ್ಲಿ ಕುಶಲತೆ ಅಂದ್ರೆ ಏನು ಅಂದ್ರೆ ಆ ಕರ್ಮ ಫಲವನ್ನ ತ್ಯಾಗ ಮಾಡುವಂಥದ್ದು. ಅಂದ್ರೆ ಭಗವಂತ ಹೇಳ್ತಾನೆ, ನೀನು ಕರ್ಮಗಳನ್ನ ಮಾಡು, ಆದ್ರೆ ಫಲಗಳು ಏನ್ ನಿನಗೆ ಸಿಗ್ಬೇಕಾಗಿದೆ ಅದು ನಿನ್ನ ಕರ್ಮಗಳಿಗೆ ಅನುಗುಣವಾಗಿ, ಅಂದ್ರೆ ಹಿಂದಿನ ಪೂರ್ವ ಜನ್ಮದ ಕರ್ಮ ನಾವೇನ್ ಮಾಡಿದೀವಿ ಅದಕ್ಕೆ ಅನುಗುಣವಾಗಿ ನಮ್ಗೆ ಆ ಕರ್ಮದಕ್ಕೆ ಫಲಗಳು ಸಿಗ್ತಾ ಇರುತ್ತೆ. ಇದು ಬದ್ಧಾತ್ಮನಿಗೆ, ಪ್ರತಿಯೊಬ್ಬ ಬದ್ಧಾತ್ಮನ ಜೀವನದಲ್ಲೂ ನಡೆಯುವಂಥದ್ದು. ಅಂದ್ರೆ ನಾವ್ ಅನ್ಕೊಳ್ತೀವಿ ನಾವು ಕಷ್ಟಪಟ್ಟು ದುಡಿದ್ರೆ ನಾವು ಸುಖವಾಗಿ ಇರ್ತೀವಿ ಅಂತ. ಕಷ್ಟಪಟ್ಟು ದುಡಿದವರೆಲ್ಲ ನಿಜವಾಗ್ಲೂ ಸುಖವಾಗಿ ಇದ್ದಾರ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅಂದ್ರೆ ಏನಂತ ಹೇಳ್ತಾರಂದ್ರೆ, ಈ ಭೌತಿಕ ಜಗತ್ತು ದುಃಖಾಲಯ. ಇಲ್ಲಿ ನಾವು ಭ್ರಮೆಯಲ್ಲಿ ಇರ್ತೀವಿ. ಬಡವನಾದವನು ಕಷ್ಟಪಟ್ಟು ಮೇಲೆ ಬಂದು ಶ್ರೀಮಂತನಾಗ್ತಾನೆ ಅಂತ. ಆದ್ರೆ ಆ ಒಂದು ಪ್ರಾಸೆಸ್ ಏನಿದೆ, ಅವನು ಹಣವನ್ನ ಗಳಿಸುವಂತದ್ದಿದೆ, ಅದು ಕೂಡ ಅಲ್ಲಿ ಶ್ರಮನೇ ಅನ್ನುವಂಥದ್ದು ಇರುತ್ತೆ. ಗಳಿಸಿದಾದ್ಮೇಲೆ ಅದನ್ನ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ಅವ್ನು ಪಡುವಂತ ಶ್ರಮ ಇರುತ್ತೆ. ಹೀಗೆ ಇಡೀ ಬದುಕು ಅಲ್ಲಿ ನಿಜವಾಗ್ಲೂ ಕೂಡ ಆನಂದ ಅನ್ನುವಂಥದ್ದು, ಸಂತೋಷ ಅನ್ನುವಂಥದ್ದು ನಮಗೆ ಅಷ್ಟು ಸುಲಭವಾಗಿ ಎಲ್ಲೂ ಭೌತಿಕ ಜಗತ್ತಿನಲ್ಲಿ ಸಿಗೋದಿಲ್ಲ. ಆದ್ರೆ ಆ ಭ್ರಮೆ ಎನ್ನುವಂಥದ್ದು ಇರುತ್ತೆ. ಆ ಒಂದು ಏನಂತ ಹೇಳ್ತಾರೆ, ಮರುಭೂಮಿಯಲ್ಲಿ ಮರೀಚಿಕೆ ಇದ್ದ ಹಾಗೆ ನಾವು ಅದನ್ನ ಹುಡುಕ್ತಾನೆ ಇರ್ತೀವಿ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಭೌತಿಕ ಜಗತ್ತಿನಲ್ಲಿ ಅದು ದುಃಖಾಲಯನೇ ಆಗಿರುತ್ತೆ. ಅದು ನೇರವಾಗಿ ಭಗವಂತನೇ ಹೇಳಿದ್ದಾಗಿದೆ. ಆದ್ರೆ ಆ ಕರ್ಮಕ್ಕೆ ಫಲಗಳು ಏನ್ ಸಿಗ್ತಾ ಇದೆ ಬದ್ಧಾತ್ಮನಿಗೆ, ಅದು ಅವನ ಪೂರ್ವ ಜನ್ಮದ ಸುಕೃತ ಅಥವಾ ಅವ್ನು ಮಾಡಿದ ದುಷ್ಕೃತಗಳಿಗೆ ತಕ್ಕ ಹಾಗೆ ಅವನಿಗೆ ಸಿಗ್ತಾ ಇರುತ್ತೆ. ಆದ್ರೆ ಯಾರು ಭಕ್ತಿಯಲ್ಲಿ ತೊಡಗಿದ್ದಾನೆ, ಯಾರು ಭಕ್ತಿ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ಅಂತವನ ಜವಾಬ್ದಾರಿಯನ್ನ ಸ್ವತಃ ಭಗವಂತನೇ ತಗೋತಾನೆ. ಅವನು ಯಾವಾಗ ಭಗವಂತನನ್ನ ಸಂತುಷ್ಟಿಗೊಳಿಸ್ತಾನೆ, ಯಜ್ಞಗಳನ್ನ ಆಚರಣೆ ಮಾಡ್ತಾನೆ, ಆಗ ಅವನು ತನ್ನ ಆಹಾರಕ್ಕಾಗಿ ಅಥವಾ ತನ್ನ ಅವಶ್ಯಕತೆಗಳಿಗಾಗಿ ಅವನು ಪ್ರತ್ಯೇಕವಾಗಿ ಯೋಚನೆ ಮಾಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವನಿಗೆ ಬೇಕಾಗಿದ್ದನ್ನ, ಏನೆಲ್ಲ ಬೇಕಾಗಿದೆಯೋ ಅದನ್ನೆಲ್ಲ ಭಗವಂತ ಸಮಯ ಸಮಯಕ್ಕೆ ಅವನೇ ಒದಗಿಸ್ತಾ ಇರ್ತಾನೆ. ಆಗಿರ್ಬೇಕಾದ್ರೆ ಅವನು ನಿಜವಾಗ್ಲೂ ಅವನು ಏನ್ ಮಾಡ್ಬೇಕು, ಭಗವಂತನನ್ನ ತೃಪ್ತಿಪಡಿಸುವಂತಹ ಯಜ್ಞಗಳನ್ನ ಆಚರಣೆ ಮಾಡ್ಬೇಕು. ಈ ಒಂದು ಯಜ್ಞಾಚರಣೆ ಮಾಡುವುದರ ಉದ್ದೇಶ ಅದೇ ಆಗಿರುತ್ತೆ. ಈ ಯಜ್ಞ ಚಕ್ರ ಒಂದು ಯಾವ ಅಧ್ಯಾಯದಲ್ಲಿ ಬರುತ್ತೆ ಹರೇ ಕೃಷ್ಣ, ಯಜ್ಞ ಚಕ್ರದ ಬಗ್ಗೆ? 3ನೇ ಅಧ್ಯಾಯನ, 5ನೇದ? 3 ಮಾತಾಜಿ. ಯಜ್ಞದ ಬಗ್ಗೆ ಅಲ್ಲಿ ಹೇಳ್ತಾರೆ. ಯಾರೆಲ್ಲ ಯಜ್ಞವನ್ನ ಆಚರಣೆ ಮಾಡ್ತಾರೆ ಅಂತವರ ಒಂದು ಅವಶ್ಯಕತೆಗಳನ್ನ ಭಗವಂತ ದೇವತೆಗಳ ಮೂಲಕ ಅವನು ಪೂರೈಸ್ತಾನೆ ಅಂತ. ಹಾಗೆ ಯಾವ ಯಾವ ರೀತಿಯಲ್ಲಿ ನಾವು ಯಜ್ಞವನ್ನ ಮಾಡ್ಬೋದು ಅಂತಂದ್ರೆ, ನಮ್ಮ ಕರ್ಮದ ಫಲವನ್ನ ಭಗವಂತನ ಭಕ್ತಿ ಕಾರ್ಯಗಳಲ್ಲಿ ತೊಡಗಿಸಿದಾಗ ಮಾತ್ರ ನಿಜವಾಗ್ಲೂ ನಾವು ಆ ಯಜ್ಞವನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಭಗವಂತನ ಒಂದು ಜ್ಞಾನ ಏನು ವೇದಗಳ ಮೂಲಕ ನಮ್ಗೆ ತಿಳಿಸ್ಕೊಟ್ಟಿದ್ದಾನೆ ಅಂತಂದ್ರೆ, ನಮ್ಮ ನಿಯತ ಕರ್ತವ್ಯಗಳನ್ನ ಮಾಡ್ಬೇಕು. ಮತ್ತೆ ಪ್ರತಿಯೊಂದು ಕೂಡ ಭಗವಂತನಿಂದಲೇ ನಮಗೆ ಸಿಕ್ಕಿರುವಂತದ್ದು. ಅವನನ್ನ ಸಂತುಷ್ಟಿಗೊಳಿಸುವಂತಹ ಕಾರ್ಯಗಳನ್ನ ನಾವು ಮಾಡಿದಾಗ ಎಲ್ಲ ದೇವತೆಗಳು ಕೂಡ ಅದರಿಂದ ತೃಪ್ತರಾಗಿ ನಮ್ಗೆ ಬೇಕಾಗಿರುವುದನ್ನ ಕಾಲಕಾಲಕ್ಕೆ ಮಳೆ ಬೆಳೆ ಕೊಡುವ ಮೂಲಕ ಅವನು ಒದಗಿಸ್ತಾರೆ ಅಂತ. ಹೀಗೆ ಆ ದೇಹದಾರಿಯಾದವನು ಕರ್ಮಗಳನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಕರ್ಮದ ಫಲವನ್ನ ಅವನು ಸರಿಯಾದ ಒಂದು ಉದ್ದೇಶಕ್ಕಾಗಿ ಅವನು ತ್ಯಾಗ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ತೀನಿ ಮಾತಾಜಿ. ಹಾ ಮಾತಾಜಿ. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯ ತ್ಯಾಗೀನಾಂ ಪ್ರೇತ್ಯ ನಾತು ಸನ್ಯಾಸಿನಂ ಕ್ವಚಿತ್. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತ್ಯಾಗ ಮಾಡದಿರುವವರಿಗೆ ಸಾವಿನ ಅನಂತರ 3 ಬಗೆಯ ಕರ್ಮಫಲಗಳು ಲಭಿಸುತ್ತವೆ: ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಯಾರು ಬದ್ಧಾತ್ಮರು ಇರ್ತಾರೆ ಅಂತವ್ರು ತ್ಯಾಗ ಮಾಡೋದಿಲ್ಲ. ಭಗವಂತನಿಗಾಗಿ ಯಾವುದೇ ಭಕ್ತಿ ಕಾರ್ಯಗಳನ್ನ ಅವರು ಮಾಡೋದಿಲ್ಲ. ಏನೇ ಮಾಡಿದ್ರು ಕೂಡ ತಮಗಾಗಿ, ತಮ್ಮ ಒಂದು ಲೌಕಿಕ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋದಕ್ಕಾಗಿಯೇ ಇಡೀ ಜೀವನವನ್ನ ಕಳೆದಂತ ವ್ಯಕ್ತಿಗಳು, ಅವ್ರಿಗೆ ಏನಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾವಿನ ನಂತರ ಅವರು ದೇಹ ತ್ಯಾಗ ಆದ್ಮೇಲೆ ಅವ್ರಿಗೆ
ಸಿಗುವಂತಹ ಲಾಭ ಏನು ಅಂತಂದ್ರೆ, ಅವ್ರಿಗೆ ಸಿಗುವಂತ ಫಲ ಏನು ಅಂತಂದ್ರೆ ಅದು 3 ರೀತಿಯದ್ದು ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ರಿಯವಾದದ್ದು ಅಂದ್ರೆ ಸ್ವರ್ಗಲೋಕಗಳಿಗೆ ಹೋಗುವಂಥದ್ದು, ಅಪ್ರಿಯವಾದದ್ದು ನರಕಲೋಕಗಳಲ್ಲಿ ಶಿಕ್ಷೆನ ಅನುಭವಿಸುವಂಥದ್ದು, ಮಿಶ್ರವಾದದ್ದು ಅಂದ್ರೆ ಅವನು 2 ರೀತಿ ಮಾಡಿದ್ದಾನೆ. ಸ್ವಲ್ಪ ಸಮಯ ಅಲ್ಲಿ ಹೋಗಿ ಸುಖವನ್ನ ಅನುಭವಿಸ್ತಾನೆ, ಇನ್ನು ಸ್ವಲ್ಪ ಸಮಯ ನರಕಲೋಕಗಳಲ್ಲಿ ಶಿಕ್ಷೆನೂ ಅನುಭವಿಸ್ತಾನೆ. ಕೊನೆಗೆ ಅದಕ್ಕೆ ತಕ್ಕಂತ ಇನ್ನೊಂದು ದೇಹವನ್ನ ಈ ಭೂಮಿ ಮೇಲೆ ಅವನು ಮತ್ತೆ ಪಡ್ಕೋತಾನೆ. ಇದನ್ನ ಇಲ್ಲಿ ಬದ್ಧಾತ್ಮರು ಸಿಗುವಂತಹ ಒಂದು ಕರ್ಮದ ಫಲಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಅಂದ್ರೆ ಅವರಿಗೆ ಯಾರು ಈ ಒಂದು ದೈಹಿಕ ಭಾವನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತವರಿಗೆ ಅವರು ಸ್ವರ್ಗಲೋಕಗಳಿಗೂ ಹೋಗೋದಿಲ್ಲ ಅಥವಾ ನರಕಲೋಕಗಳಿಗೂ ಹೋಗೋದಿಲ್ಲ. ಅವರು ನೇರವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಹೀಗೆ ಅವ್ರಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಯಾವುದೇ ಒಂದು ಫಲಗಳು ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೃಷ್ಣನೊಡನೆ ತನ್ನ ಸಂಬಂಧದ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವಾಗಲೂ ಮುಕ್ತನು. ಅಂದ್ರೆ ಯಾವಾಗ ಅವನು ತನ್ನ ನಿಜ ಸ್ವರೂಪವನ್ನ ತಿಳ್ಕೊಂಡು ಮಾಡ್ತಾ ಇರ್ತಾನೆ ಅಂತವನು ಎಲ್ಲಾ ಒಂದು ಕಷ್ಟ ಸುಖಗಳಿಂದ ಅವನು ಮುಕ್ತನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದುದರಿಂದ ಅವನು ಸತ್ತ ನಂತರ ತನ್ನ ಕರ್ಮ ಫಲವನ್ನು ಅನುಭವಿಸಬೇಕಾಗುವುದಿಲ್ಲ. ನಾವು ಯಾವಾಗ ಭಗವಂತನ ಸೇವೆಯಲ್ಲಿ ಸದಾ ತೊಡಗಿರ್ತೀವಿ ಆಗ ನಮ್ಮ ಒಂದು ಹರೇ ಕೃಷ್ಣ, ಇಲ್ಲಿ ಕರ್ಮಗಳಲ್ಲಿ 3 ರೀತಿ ಇದೆ. ಯಾವ್ದೆಲ್ಲ 3 ರೀತಿಯ ಕರ್ಮಗಳು ನಾವು ತಿಳ್ಕೊಂಡಿದೀವಿ ಇಲ್ಲಿವರೆಗೂ? ನಿಯತ ಕರ್ಮ, ನಿತ್ಯ ಕರ್ಮ, ನೈವೇದಿಕ ಕರ್ಮ. ಅಲ್ಲ ಮಾತಾಜಿ, ಭಗವದ್ಗೀತೆಯಲ್ಲಿ ನೀವು ತಿಳ್ಕೊಳ್ಳೋದು ವಿಕರ್ಮ ಮಾತಾಜಿ. ಅಕರ್ಮ, ವಿಕರ್ಮ, ಕರ್ಮ ಮಾಡೋದ್ರಿಂದ ವಿಕರ್ಮ ಮಾತಾಜಿ. ಹಾ ಮಾತಾಜಿ, ಕರ್ಮ ಮಾಡೋದ್ರಿಂದ ನಮ್ಗೆ ಏನು ಫಲ ಸಿಗುತ್ತೆ? ಪುಣ್ಯ ಫಲ ಸಿಗುತ್ತೆ ಮಾತಾಜಿ. ಪುಣ್ಯ ಫಲ ಸಿಗುತ್ತೆ. ವಿಕರ್ಮ ಮಾಡಿದ್ರೆ ಪಾಪ ಸಿಗುತ್ತೆ. ಅಕರ್ಮ ಮಾಡಿದ್ರೆ ನೋ ಪಾಪ ನೋ ಪುಣ್ಯ. ಆಧ್ಯಾತ್ಮಿಕ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗುತ್ತೆ. ಅದನ್ನೇ ಇಲ್ಲಿ ಸನ್ಯಾಸಿಗಳು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸನ್ಯಾಸಿ ಅದನ್ನ ಏನ್ ಮಾಡ್ತಾನೆ, ಅವನಿಗೆ ಯಾವುದೇ ಪುಣ್ಯ ಕರ್ಮನೂ ಇಲ್ಲ, ಪಾಪ ಕರ್ಮನೂ ಇಲ್ಲ. ಅಂದ್ರೆ ಕರ್ಮನೂ ಇಲ್ಲ, ವಿಕರ್ಮನೂ ಇಲ್ಲ. ಅವನು ಅಕರ್ಮವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಈ ರೀತಿ ಬದ್ಧಾತ್ಮರ ಹಾಗೆ ಊರ್ಧ್ವ ಲೋಕ ಅಧೋಲೋಕಗಳಿಗೆ ಮತ್ತೆ ಮತ್ತೆ ಸುತ್ತುವಂತಹ ಒಂದು ಸರ್ಕಸ್ ಅವನಿಗೆ ಇರೋದಿಲ್ಲ. ಅವನು ನೇರವಾಗಿ ಭಗವಂತನ ಹತ್ರಕ್ಕೆ ಹೋಗ್ತಾನೆ. ಅದನ್ನಲ್ಲಿ ಪ್ರಭುಪಾದರು ಕೂಡ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 13. ಹಾ ಮಾತಾಜಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಅನುವಾದ ಶ್ರೀಲ ಪ್ರಪಾದರಿಂದ ಶ್ರೀಲ ಪ್ರಪಾದ ಜಯವಾಗಲಿ. ಮಹಾಬಾಹುವಾದ ಅರ್ಜುನನೇ, ವೇದಾಂತದ ಪ್ರಕಾರ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಈಗ ಯಾರು ಓದಿದ್ರಿ ಇದನ್ನ ಮಾತಾಜಿ? ಹರೇ ಕೃಷ್ಣ. ಅನುವಾದ ನಾನು ಮಾತಾಜಿ. ನೀವ್ ಹೆಸರು ಮಾತಾಜಿ? ನೀವೇನ ಮಾತಾಜಿ ಓದಿದ್ದು? ಎಸ್ ಮಾತಾಜಿ, ಹೌದು. ಈಗ ಮಾತಾಜಿನ ಕೇಳಿದ್ರೆ ಇದನ್ನ ಯಾರು ಓದಿದ್ದು ಅಂದ್ರೆ ಅವರು ನಾನು ಅಂತ ಹೇಳ್ತಾರೆ. ಸಾಧಾರಣವಾಗಿ ನಾವು ಕೂಡ ಹಾಗೆ ತಾನೆ. ಈಗ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಯಾರಾದ್ರೂ ಬಂದು ಇದನ್ನ ಯಾರು ಮಾಡಿದ್ರು ಅಂದ್ರೆ ನಾವು ಹೇಳ್ತೀವಿ ನಾನು ಮಾಡಿದ್ದು ಅಂತ. ಅದನ್ನ ಹೇಳಿಬೇಕು ಅಂತ ಹೇಳ್ತಾ ಇದ್ದಾನೆ, ಅದು ಸುಳ್ಳು ಅಂತ. ನಾವೇನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ಮಾಡ್ತಾ ಇದೀವಿ ಅಂತ ಏನ್ ಅನ್ಕೊಡ್ತಾ ಇದೀವಿ ಅದು ನಮ್ಮ ಮೂರ್ಖತನ. ಆದ್ರೆ ಅದನ್ನ ನಿಜವಾಗ್ಲೂ ಮಾಡೋದಕ್ಕೆ 5 ಕಾರಣಗಳಿದೆ ಅಂತ. ಅಂದ್ರೆ 5 ವಿಷಯಗಳು ಅಥವಾ 5 ವಿಚಾರಗಳು ಒಂದು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ನಾನು ಅಂತ ನಾವೇನ್ ಅನ್ಕೊಳ್ತಾ ಇದೀವಿ ಅದು ನಮ್ಮ ಭ್ರಮೆ ಅಷ್ಟೇ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. 5 ಕಾರಣಗಳು ಅಲ್ಲಿ ಇದ್ದಾಗ ಮಾತ್ರನೇ ಕಾರ್ಯ ಆಗೋದಕ್ಕೆ ಸಾಧ್ಯ. ಅಂದ್ರೆ ನಾನಾಗ್ಲಿ ಅಥವಾ ಗೀತಾ ಮಾತಾಜಿ ಆಗ್ಲಿ ಇದನ್ನ ಓದೋದಕ್ಕೆ ಸಾಧ್ಯ. ಆ 5 ಕಾರಣಗಳು ಯಾವ್ದ್ಯಾವ್ದು ಅಂತ ಇಲ್ಲಿ ಭಗವಂತ ಮುಂದೆ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ದೈವಾಂ ಚೈವಾತ್ರ ಸಂಜಯಮಂ. ಪಂಚಮಂ. ಪಂಚಮಂ. ಹರೇ ಕೃಷ್ಣ. ಅನುವಾದ ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು.
ಹರೇ ಕೃಷ್ಣ ಮಾತಾಜಿ. ಸೊ ನಾವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಏನೆಲ್ಲ ಬೇಕು ಅಂತ ಹೇಳಿ ಹೇಳ್ತಾ ಇದ್ದೇನೆ. ಮೊದಲಿಗೆ ನನಗೆ ದೇಹ ಇರಬೇಕು, ಮತ್ತೆ ಅದನ್ನ ಮಾಡ್ತಾ ಇರುವಂತ ಕರ್ತ. ದೇಹ ಒಳಗಡೆ ಕರ್ತ ಯಾರು? ಹರೇ ಕೃಷ್ಣ. ಆತ್ಮ. ಆತ್ಮ ಮಾತಾಜಿ. ಆತ್ಮ. ಸೊ ಒಂದು ಜಡ ದೇಹ ಇದ್ರೆ ಸಾಲದು, ಅದನ್ನ ಶವ ಅಂತ ಕರಿತೀವಿ. ಜಡ ದೇಹವನ್ನ ಬರೀ ಶವ ಇದ್ರೆ ಸಾಲದು. ಆ ಒಂದು ದೇಹದ ಒಳಗಡೆ ಆತ್ಮ, ಅದಕ್ಕೆ ಜೀವ ಇರಬೇಕು. ಜೀವ ಮಾತ್ರ ಇದ್ಬಿಟ್ರೆ ಸಾಕಾ? ನಮ್ಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಅಥವಾ ಬಾಯಿ ಮಾತಾಡಕ್ ಆಗಲ್ಲ ಅಂದ್ರೆ ಏನಾದ್ರೂ ಮಾಡಕ್ ಆಗತ್ತಾ? ಇಲ್ಲ ಇಲ್ಲ ಮಾತಾಜಿ, ಮಾತಾಜಿ. ನಮಗೆ ಇಂದ್ರಿಯಗಳು ಅಗತ್ಯ. ಇಂದ್ರಿಯಗಳು ಕೂಡ ಬೇಕು. ಸರಿ, ನನಗೆ ಇಂದ್ರಿಯಗಳಿದೆ, ನನಗೆ ದೇಹ ಇದೆ, ನನ್ನ ಒಳಗಡೆ ಆತ್ಮ ಇದೆ, ನಾನೊಬ್ಬ ಸೋಮಾರಿ, ನಾನು ಏನು ಮಾಡೋದಿಲ್ಲ, ಆಗ ಕೆಲ್ಸ ಆಗುತ್ತಾ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಸೊ ಪ್ರಯತ್ನ ಕೂಡ ಬೇಕು, ಪ್ರಯತ್ನ ಕೂಡ ನಾವು ಪಡಬೇಕಾಗತ್ತೆ. ನಾವು ಪ್ರಯತ್ನ ಅಂದ್ರೆ ತುಂಬಾ ಜನ ನೋಡ್ತೀವಿ, ಅಂದ್ರೆ ನಮ್ಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಇದು ಅಷ್ಟು ನಾವು ಗಮನ ಹರಿಸೋದಿಲ್ಲ. ದೊಡ್ಡ ದೊಡ್ಡ ವಿಷಯಗಳು ಜೀವನದಲ್ಲಿ ನಡೆಯುವಾಗ ಇದು ತುಂಬಾ ನಮಗೆ ಪ್ರಭಾವ ಬೀರುತ್ತೆ, ನಮ್ಗೆ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣುತ್ತೆ. ಅಂದ್ರೆ ಈಗ ನಮ್ಮ ಹತ್ರ ಸ್ಥಳ ಇದೆ, ನನಗೆ ಮನೆ ಕಟ್ಟಬೇಕು ಅನ್ನೋ ಇಚ್ಛೆ ಇದೆ, ನನ್ನ ಹತ್ರ ಅದಕ್ಕೆ ಬೇಕಾಗಿರುವ ಹಣ ಕೂಡ ಇದೆ. ಆದ್ರೂ ಕೂಡ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟರು ಕೂಡ ನನ್ನ ಮನೆ ಕಟ್ಟೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಂತವ್ರು ಇಲ್ಲಿ ಯಾರಾದ್ರೂ ಇದ್ದೀರಾ? ಹರೇ ಕೃಷ್ಣ. ಇಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ, ನಿಜವಾಗ್ಲೂ ಕೂಡ ನನ್ನ ಪ್ರಯತ್ನ ಇದ್ರೂ ಕೂಡ, ನನಗೆ ಎಲ್ಲಾ ಅದಕ್ಕೆ ಬೇಕಾಗಿರೋ ಅಗತ್ಯ ವಸ್ತುಗಳಿದ್ರೂ ಕೂಡ ಯಾಕೆ ಇದು ಆಗ್ತಾ ಇಲ್ಲ ಅಂತ. ಯಾಕೆ ಆಗ್ತಾ ಇರಲ್ಲ? ದೈವಾನುಗ್ರಹ ಇರಲ್ಲ. ಪರಮಾತ್ಮನ ಭಗವಂತನ ಹಾ. ಕೃಪೆ ಇಲ್ಲ ಮಾತಾಜಿ. ಪರಮಾತ್ಮನ ಒಂದು ಸ್ಯಾಂಕ್ಷನ್ ಮಾಡ್ಬೇಕು ಪರಮಾತ್ಮ ಕೂಡ. ಅವನ್ ಮಾಡ್ಲಿಲ್ಲ ಅಂತಂದ್ರೆ ಇದೆಲ್ಲ ಇದ್ರೂ ಕೂಡ ಕೆಲಸ ಆಗೋದಿಲ್ಲ. ಹಾಗೆ ಈಗ ನಾವಿಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇದೀವಿ ಅಥವಾ ನಾನು ಓದ್ತಾ ಇದ್ದೀನಿ ಅಂತಂದ್ರೆ ಪರಮಾತ್ಮನ ಒಂದು ಅವ್ಯಾಚ ಕರುಣೆ ಅಲ್ಲಿ ಇರ್ಬೇಕು, ಅವನ ಒಂದು ಕೃಪೆ ಇರ್ಬೇಕು. ಅವನ ಕೃಪೆ ಇಲ್ಲ ಅಂತಂದ್ರೆ ನಾವಿದೆ ಯಾವ್ದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಾವ್ ಅನ್ಕೊಡ್ತೀವಿ ಪ್ರತಿಯೊಂದನ್ನು ಕೂಡ ನಾನೇ ಮಾಡಿದ್ದು ಅಂತ. ನಿಜವಾದ ಅರ್ಥದಲ್ಲಿ ನಾನು ಒಬ್ಬನೇ ಏನನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಅಂತ ಕರಿತಾ ಇರುವಂತದ್ದು ಯಾರು? ಹರೇ ಕೃಷ್ಣ. ಯಾರದು ನಾನು? ಆತ್ಮ. ಜೀವಾತ್ಮ. ದೇಹ ಮಾತಾಜಿ, ದೇಹ. ಆತ್ಮ. ಈ ಜೀವಾತ್ಮನಿಗೆ ಪರಮಾತ್ಮ. ನಾನು ಅಂತಂದ್ರೆ ಇಲ್ಲಿ ಈ ಜೀವಾತ್ಮ, ಜೀವ. ಅವನಿಗೆ ದೇಹ ಬೇಕು. ಆ ದೇಹ ಅನ್ನುವಂಥದ್ದು ಎಲ್ಲಿಂದ ಸಿಕ್ಕಿದೆ ಅವನಿಗೆ? ಪಂಚಭೂತಗಳು. ಪ್ರಕೃತಿ ದೇಹ. ಪ್ರಕೃತಿ ಆ ಒಂದು ದೇಹವನ್ನ ಕೊಟ್ಟಿದೆ. ಪ್ರಕೃತಿ ನಮಗೆ ಅಂತ ಒಂದು ದೇಹವನ್ನ ಕೊಟ್ಟಿದೆ. ಮತ್ತೆ ಅಲ್ಲಿ ನಾನ್ ಕೂತ್ಕೊಂಡು ಮಾಡ್ಬೇಕು ಅಂತ ಇಚ್ಛಿಸ್ತಾ ಇದ್ದೀನಿ. ಆದ್ರೆ ಅದಕ್ಕೆ ತಕ್ಕ ಹಾಗೆ ನನಗೆ ಇಂದ್ರಿಯಗಳನ್ನು ಕೂಡ ನೀಡಿದ್ದಾರೆ. ಆ ಇಂದ್ರಿಯಗಳಿದ್ದ ಮೇಲೆ ಒಂದು ಅಲ್ಪ ಸ್ವಾತಂತ್ರ್ಯ ಭಗವಂತ ಕೊಟ್ಟಿದ್ದಾನೆ. ನೀನು ಆಯ್ಕೆ ಮಾಡ್ಕೋಬಹುದು, ನಿನಗೆ ಮಾಡ್ಬೇಕಾ ಮಾಡಬಾರ್ದ ಆ ಒಂದು ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ಅವಕಾಶ ಕೊಟ್ಟಿದ್ದಾನೆ. ಆ ಒಂದು ಆಯ್ಕೆ ಅನ್ನುವಂಥದ್ದು ನಾನು ಸೋಮಾರಿಯಾಗಿ ಮಾಡಬಾರ್ದು ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ಇಲ್ಲ ನಾ ಪ್ರಯತ್ನ ಪಡ್ತೀನಿ ಅಂತಂದ್ರೆ ಆಗತ್ತೆ. ಆದ್ರೆ ನಾನ್ ಪ್ರಯತ್ನ ಪಟ್ರೆ ಮಾತ್ರ ಸಾಲದು. ಕೊನೆಗೆ ಎಲ್ಲರ ಹೃದಯದಲ್ಲಿರುವಂತ ಪರಮಾತ್ಮ, ಹನುಮಂತ ಉಪದೃಷ್ಟ. ಹನುಮಂತ ಅಂದ್ರೆ ಅವನು ಅನುಮತಿ ಕೊಡುವವನು. ಅವನ ಅನುಮತಿ ಇಲ್ಲ ಅಂತಂದ್ರೆ ಆ ಕಾರ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಈ ರೀತಿ 5 ಕಾರಣಗಳಿದೆ. ಈ 5 ಅಂಶಗಳು ಇಲ್ಲ ಅಂತಂದ್ರೆ ಯಾವುದೇ ಕಾರ್ಯ ಅನ್ನುವಂಥದ್ದು ಅದು ಆಗೋದಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಶ್ಲೋಕ ಹರೇ 15. ಕೃಷ್ಣ ಮಾತಾಜಿ. ಹಾ ಹರೇ ಮಾತಾಜಿ. ಕೃಷ್ಣ. ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮನುಷ್ಯ ದೇಹ, ಮನಸ್ಸು ಮತ್ತೆ ಮಾತು, ಆ ಮೂರನ್ನು ಬಳಸಿ ಅವ್ನು ಮಾಡುವಂತ ಪ್ರತಿಯೊಂದು ನ್ಯಾಯವಾದ ಕಾರ್ಯ ಇರ್ಬೋದು, ಅನ್ಯಾಯವಾದ ಕಾರ್ಯ ಇರ್ಬೋದು, ಅಂದ್ರೆ ಒಳ್ಳೆ ಕೆಲಸ ಇರ್ಬೋದು, ಕೆಟ್ಟ ಕೆಲಸ ಇರ್ಬೋದು, ಅದಕ್ಕೆ ಈ 5 ಅಂಶಗಳೇ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ 5 ಅಂಶಗಳಿಲ್ಲ ಅಂತಂದ್ರೆ ನಾವು ನ್ಯಾಯವಾದದನ್ನೇ ಆಗ್ಲಿ ಅನ್ಯಾಯವಾದದನ್ನೇ ಆಗ್ಲಿ ನಮ್ಮ ದೇಹದ ಮೂಲಕ, ಮನಸ್ಸಿನ ಮೂಲಕ ಅಥವಾ ಮಾತಿನ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ವಿವರಣೆ ಕೊಡ್ತಾ ಇದ್ದಾರೆ ನೋಡೋಣ.
ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ನ್ಯಾಯ ಮತ್ತು ಅನ್ಯಾಯ ಎನ್ನುವ ಪದಗಳು ಬಹು ಅರ್ಥವತ್ತಾದವು. ನ್ಯಾಯವಾದ ಕೆಲಸ ಎಂದರೆ ಧರ್ಮಗ್ರಂಥಗಳು ವಿಧಿಸಿರುವ ಆದೇಶಗಳಿಗೆ ಅನುಗುಣವಾಗಿ ಮಾಡಿದ ಕಾರ್ಯ. ಅನ್ಯಾಯವಾದ ಕೆಲಸ ಎಂದರೆ ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ ಮಾಡಿದ ಕಾರ್ಯ. ಆದರೆ ಏನನ್ನೇ ಮಾಡಿದರೂ ಅದರ ಪೂರ್ವ ಅನುಷ್ಠಾನಕ್ಕೆ ಈ 5 ಅಂಶಗಳು ಅಗತ್ಯ. ಅಂದ್ರೆ ಬದ್ಧಾತ್ಮನು ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಯಾರು ಶುದ್ಧಾತ್ಮ ಇದ್ದಾನೆ, ಯಾರು ಭಕ್ತನಿದ್ದಾನೆ, ಅವನು ಕೂಡ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಇವನು ಮಾಡೋದಕ್ಕೂ ಮತ್ತೆ ಬದ್ಧಾತ್ಮನ ಮಾಡೋದಕ್ಕೂ ಕೂಡ, ಎರಡಕ್ಕೂ ಕೂಡ ಪರಮಾತ್ಮನ ಅನುಮತಿ ಬೇಕು. ಅಲ್ಲಿ ಪರಮಾತ್ಮನ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಗಳು ಜರುಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀನು ಬದ್ಧಾತ್ಮನಾಗಿ ಮಾಡ್ತೀಯೋ ಅಥವಾ ಭಕ್ತನಾಗಿ ಮಾಡ್ತೀಯೋ ಅದು ನಿನ್ನ ಆಯ್ಕೆ. ಆದ್ರೆ ಎರಡೂ ಆಯ್ಕೆಗಳಿಗೂ ಕೂಡ ಅಲ್ಲಿ ಅನುಮತಿ ಕೊಡುವಂತವನು ಪರಮಾತ್ಮನೇ ಆಗಿರ್ತಾನೆ. ಈ 5 ಅಂಶಗಳು ಇಬ್ಬರಿಗೂ ಕೂಡ ಅವಶ್ಯಕವಾಗಿ ಇರಬೇಕು, ಇಲ್ಲ ಅಂದ್ರೆ ಕಾರ್ಯ ಅನ್ನುವಂಥದ್ದು ಜರುಗೋದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತತ್ರೈವಂ ಸತಿ ಕರ್ತಾರ ಮಾನಂ ಕೇವಲಂ. ಕೇಳಿಸ್ತಾ ಇದೆ ಮಾತಾಜಿ? ಹಾ ಮಾತಾಜಿ, ಇನ್ನೊಂದ್ಸರಿ ಓದ್ತೀನಿ. ಶ್ಲೋಕ 16. ತತ್ರೈವಂ ಸತಿ ಕರ್ತಾರ ಮಾತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾನ್ನ ಸ ಪಶ್ಯತಿ ದುರ್ಮತಿಃ. ಅನುವಾದ: ಶೈಲಪ್ರಭುಪಾದರಿಂದ ಶೈಲಪ್ರಭುಪಾದ ಜಯವಾಗಲಿ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ನಾವೆಲ್ಲರೂ ಯಾವಾಗ್ಲೂ ಈ ರೀತಿನೇ ಇದ್ದಿದ್ದೀವಿ ಇಲ್ಲಿವರೆಗೂ ಕೂಡ. ಅಂದ್ರೆ ನಮ್ಗೆ ವಸ್ತುಸ್ಥಿತಿ ಅದು ಕಾಣಿಸ್ತಾ ಇಲ್ಲ. ಅಂದ್ರೆ ನಾವೆಲ್ಲರೂ ಅನ್ಕೊಳ್ತೀವಿ ಯಾವುದೇ ಒಂದು ಕೆಲಸ ಆಗ್ತಿದೆ ಅಂದ್ರೆ ಅದನ್ನ ನಾನು ಮಾಡಿದ್ದು, ನನ್ನಿಂದಲೇ ಆಗಿದ್ದು ಅಂತ ನಾವು ಅನ್ಕೋತಾ ಇರ್ತೀವಿ. ಆದ್ರೆ ವಾಸ್ತವದಲ್ಲಿ ಪ್ರತಿಯೊಂದು ಕಾರ್ಯ ಅದು ಜರುಗಬೇಕು ಅಂತಂದ್ರೆ ಈ 5 ಅಂಶಗಳು ಅಲ್ಲಿ ಇದ್ದಿರ್ಲೇಬೇಕು. ಆ 5 ಅಂಶಗಳಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಆ ಕಾರ್ಯ ಅದು ವಾಸ್ತವದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದನ್ನ ಬುದ್ಧಿವಂತರು ಅರ್ಥ ಮಾಡ್ಕೋತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಭಾವಾರ್ಥ ಬರ್ತಿದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಪರಮಾತ್ಮನು ಮಿತ್ರನಾಗಿ ಒಳಗಡೆ ಕುಳಿತು ತನ್ನ ಅಂದ್ರೆ ಮನುಷ್ಯನ ಕರ್ಮಗಳನ್ನು ನಿರ್ವಹಿಸುತ್ತಿದ್ದಾನೆ ಎನ್ನುವುದನ್ನು ಮೂರ್ಖನು ಅರ್ಥ ಮಾಡಿಕೊಳ್ಳಲಾರ. ಕರ್ಮಸ್ಥಳ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಇವು ಐಹಿಕ ಕಾರಣಗಳಾದರೂ ದೇವೋತ್ತಮ ಪರಮಪುರುಷನೇ ಅಂತಿಮ ಕಾರಣ. ಆದ್ದರಿಂದ ಮನುಷ್ಯನು 4 ಐಹಿಕ ಕಾರಣಗಳನ್ನು ಮಾತ್ರವಲ್ಲದೆ ಕಾರ್ಯಸಾಧಕ ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮೋನ್ನತನನ್ನು ಕಾಣಲಾರದವನು ತಾನೇ ಕರ್ತ ಎಂದು ಭಾವಿಸುತ್ತಾನೆ. ಅಂದ್ರೆ 4 ಅದರಲ್ಲಿ ಕಾರಣಗಳಿಗಿಂತ ಅತಿ ಮುಖ್ಯವಾದ ಕಾರಣ ಯಾವುದು ಅಂದ್ರೆ 5ನೇ ಕಾರಣ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಒಂದು ಅನುಮತಿ ಇಲ್ಲದೆ ಯಾರು ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ತಿಳಿದೇ ಇರುವಂತಹ ವ್ಯಕ್ತಿ ಏನಂತಾನೆ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದಾನೆ, ಅವನು ಅನ್ಕೋತಾ ಇದ್ದಾನೆ. ಆದ್ರೆ ವಾಸ್ತವದಲ್ಲಿ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 17. ಹರೇ ಕೃಷ್ಣ ಮಾತಾಜಿ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾ ಹಂಸ ಇಮಾನ್ ಲೋಕಾನ್ ಹಂತಿ ನ ನಿವದ್ಯತೆ. ಅನುವಾದ: ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯು ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ. ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಇದು ಅರ್ಜುನನಿಗೆ ಭಗವಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಅಹಂಕಾರದಿಂದ ಪ್ರೇರಿತನಾಗದವನು. ಅಹಂಕಾರ ಅಂತಂದ್ರೆ ಮಿಥ್ಯ ಅಹಂಕಾರ. ನಾನು ಈ ದೇಹ ಅನ್ನುವಂಥ ದೇಹ ಭಾವನೆ, ದೇಹಕ್ಕೆ ಸಂಬಂಧಪಟ್ಟದ್ದು ನನ್ನದು, ನನ್ನವರು ಅಂತ ಹೇಳುವಂಥದ್ದು. ಆ ರೀತಿಯ ಒಂದು ಮಿಥ್ಯ ಅಹಂಕಾರದಿಂದ ಪ್ರೇರಿತನಾಗದೇ ಇರುವಂತವನು. ಮತ್ತೆ ಬುದ್ಧಿ ಅದು ಲಿಪ್ತನಾಗದಿರುವವನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರ ಬುದ್ಧಿ ಅದು ತೀಕ್ಷ್ಣವಾಗಿದೆ, ಬುದ್ಧಿವಂತರಾಗಿದ್ದಾರೆ ಅಂತವರು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ. ಅಂದ್ರೆ ಇಲ್ಲಿ ಅರ್ಜುನ ಆ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಎಲ್ಲರೂ ಕೂಡ ಸಾಯ್ತಾರೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಜನರನ್ನ ನೀನು ಕೊಂದ್ರು ಕೂಡ ಕೊಂದಂತೆ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ ಅಂತ. ಅಂದ್ರೆ ಈಗ ಅದಕ್ಕೆ ಉದಾಹರಣೆಯಾಗಿ ಈ ಬಾರ್ಡರ್ ಅಲ್ಲಿ ಸೋಲ್ಜರ್ಸ್ ಇರ್ತಾರೆ. ಅವರು ಅಲ್ಲಿ ಯಾರಾದ್ರೂ ಶತ್ರು ದೇಶದವರು ಅದನ್ನ ಮೀರಿ ಬಂದಾಗ ಅವರನ್ನ ಕೊಲ್ಲಲೇಬೇಕಾಗಿ ಬರುತ್ತೆ. ಹಾಗೆ ಕೊಲ್ಲೋದ್ರಿಂದ ಇವನು ಕೊಲೆಗಾರ ಆಗ್ತಾನ? ಹರೇ ಕೃಷ್ಣ. ಸೋಲ್ಜರು, ಸೈನಿಕ ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ.
ಅವನಿಗೆ ಪ್ರಶಂಸೆ ಮಾಡ್ತಾರೆ, ಅಂದ್ರೆ ಅವನಿಗೆ ಇನ್ನ ಮೆಡಲ್ಸ್ ಕೊಡ್ತಾರೆ. ಅದೇ ವ್ಯಕ್ತಿ ತನ್ನ ಮನೆಗೆ ಬಂದಾಗ ತನ್ನ ಪಕ್ಕದ ಮನೆಯವನ ಮೇಲೆ ಏನಾದ್ರೂ ಜಗಳ ಮಾಡಿ ಅವನನ್ನ ಕೊಂದ್ರೆ ಅವನಿಗೆ ಯಾರಾದ್ರೂ ಪ್ರಶಂಸೆ ಕೊಡ್ತಾರೆ, ಮಾಡ್ತಾರ? ಇಲ್ಲ ಮಾತಾಜಿ. ಕೊಡಲ್ಲ ಮಾತಾಜಿ. ಏನ್ ಮಾಡ್ತಾರೆ ಅವನು? ಜೈಲಿಗೆ ಹಾಕ್ತಾರೆ ಮಾತಾಜಿ. ಶಿಕ್ಷೆ ಅವನನ್ನ ಕೊಡ್ತಾರೆ. ಬಂಧಿಸ್ತಾರೆ, ಅವನನ್ನ ಬಂಧಿಸ್ತಾರೆ. ಬಂಧಿಸ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀನು ನಿನ್ನ ಸ್ವಾರ್ಥಕ್ಕಾಗಿ, ಅಂದ್ರೆ ಮಿಥ್ಯಹಂಕಾರದಿಂದ, ನಿನ್ನ ದೇಹ ಭಾವನೆಯಿಂದ ನೀನ್ ಏನನ್ನಾದ್ರೂ ಮಾಡ್ದೆ ಅಂದ್ರೆ, ಬುದ್ಧಿಗೆಟ್ಟು ನೀನ್ ಯಾವ್ದಾದ್ರು ಕೆಲಸನ ಮಾಡ್ದೆ ಅಂತಂದ್ರೆ ಅದು ನಿನ್ನನ್ನ ಬಂಧಿಸುತ್ತೆ. ಆದ್ರೆ ಆ ರೀತಿ ಇಲ್ದಿರ ನೀನು ಈ ಯುದ್ಧವನ್ನ ಮಾಡಿದ್ರೆ, ಅಂದ್ರೆ ಭಗವಂತನ ಒಂದು ಇಚ್ಛೆಯನ್ನ ಈಡೇರಿಸೋದಕ್ಕಾಗಿ ಈ ಯುದ್ಧವನ್ನ ಮಾಡ್ದೆ ಅಂತಂದ್ರೆ, ಎಷ್ಟೇ ಜನರನ್ನು ನೀನ್ ಕೊಂದ್ರು ಕೂಡ ಅದ್ರಲ್ಲಿ ಕೊಂದಂತೆ ಅಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ನೇರವಾಗಿ ಅರ್ಜುನನಿಗೆ. ಇದನ್ನ ನಾವ್ಯಾರು ಸ್ವೀಕಾರ ಮಾಡ್ಬಾರ್ದು, ಅಂದ್ರೆ ನಮ್ಗೆ ಹೇಳ್ತಾ ಇರುವಂತದ್ದಲ್ಲ. ಆದ್ರೆ ನಾವ್ಯಾರನ್ನಾದ್ರೂ ಹೋಗಿ ಅಹಂಕಾರ ಇಲ್ದಿರೆ ಹೋಗಿ ಕೊಲ್ಲೋದಕ್ಕೆ ಭಗವಂತ ಹೇಳ್ತಾ ಇರುವಂತ ವಿಚಾರವಲ್ಲ. ಅವನ ಕಾರ್ಯಗಳು ಅವನನ್ನ ಬಂಧಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೀನು ಆ ಸ್ವಾರ್ಥ ಇಟ್ಕೊಂಡಿರ ಯುದ್ಧವನ್ನ ಮಾಡ್ದೆ ಅಂತಂದ್ರೆ ಆ ಅದು ನಿನ್ನ ಬಂಧನಕ್ಕೆ ಕಾರಣ ಆಗೋದಿಲ್ಲ. ಅದರಿಂದ ನಿನ್ಗೆ ಯಾವುದೇ ಪಾಪ ಪುಣ್ಯದ ಲೇಪ ಅನ್ನುವಂಥದ್ದು ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಯುದ್ಧ ಮಾಡಬಾರದೆಂಬ ಭಾವನೆಯು ಅಹಂಕಾರದಿಂದ ಬಂದದ್ದು ಎಂದು ಪ್ರಭು ಅರ್ಜುನನಿಗೆ ತಿಳಿಸುತ್ತಾನೆ. ಅಂದ್ರೆ ನಾನು ಯುದ್ಧ ಮಾಡಬಾರ್ದು ಅಂತ ಬಂದದ್ದು ಅಹಂಕಾರ, ಮಿಥ್ಯಹಂಕಾರ, ಅಂದ್ರೆ ಅಲ್ಲಿ ದೇಹ ಭಾವನೆಯಲ್ಲಿ ಬಂದಂಥದ್ದು. ಅಂದ್ರೆ ನಾನು ಅರ್ಜುನ, ನನ್ನ ಗುರುಗಳು ದ್ರೋಣಾಚಾರ್ಯರು, ನನ್ನ ಪಿತಾಮಹ ಭೀಷ್ಮಾಚಾರ್ಯರು. ಅಂದ್ರೆ ಆ ಒಂದು ದೇಹದ ಭಾವನೆಯಿಂದ ಅವನು ಪ್ರತಿಯೊಬ್ಬರನ್ನು ಕೂಡ ಕಾಣ್ತಾ ಇದ್ದಾನೆ. ಆ ಕಾರಣದಿಂದ ಅವನು ಯುದ್ಧ ಮಾಡೋದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನನು ತಾನೇ ಕರ್ಮಕರ್ತ ಎಂದು ಯೋಚಿಸಿದ. ಅಂದ್ರೆ ಈ ಯುದ್ಧವನ್ನ ನಾನೇ ಮಾಡ್ತಾ ಇರುವಂತದ್ದು, ನಾನ್ ಮಾಡಿಲ್ಲ ಅಂದ್ರೆ ಯುದ್ಧನೇ ಆಗೋದಿಲ್ಲ ಅಂತ ಅನ್ಕೊಂಡ. ಆದ್ರೆ ಅಂತರಂಗದಲ್ಲಿ ಮತ್ತೆ ಬಹಿರಂಗದಲ್ಲಿ ಇರುವ ಪರಮ ಅನುಮತಿಯನ್ನು ಅವನು ಗಮನಿಸಲಿಲ್ಲ. ಅಂದ್ರೆ ತನ್ನ ದೇಹದ ಒಳಗಡೆ ಇರುವಂತಹ ಪರಮಾತ್ಮನನ್ನ, ಎದುರುಗಡೆ ಇರುವಂತಹ ಕೃಷ್ಣನನ್ನ ಅವರ ಅನುಮತಿ ಇಲ್ಲದೆ ಯಾವುದು ಆಗೋದಿಲ್ಲ ಅನ್ನುವಂಥದ್ದನ್ನ ಅವನು ಅಂದ್ರೆ ಅದು ಆ ಒಂದು ಗಮನ ಅವನಿಗೆ ಬರ್ಲಿಲ್ಲ, ಅದನ್ನ ಅವನು ಊಹಿಸ್ಲಿಲ್ಲ. ಪರಮ ಆಜ್ಞೆ ಇದೆ ಎನ್ನುವುದನ್ನು ಮನುಷ್ಯರು ತಿಳಿಯದಿದ್ದರೆ ಅವನು ಏಕೆ ಕರ್ಮ ಮಾಡಬೇಕು? ಪರಮ ಆಜ್ಞೆ ಇದೆ ಎನ್ನುವುದನ್ನು ಮನುಷ್ಯನು ತಿಳಿಯದಿದ್ದರೆ ಅವನು ಏಕೆ ಕರ್ಮ ಮಾಡಬೇಕು? ಆದರೆ ಕರ್ಮದ ಸಾಧನೆಗಳನ್ನು ತಾನೇ ಕರ್ತನೆನ್ನುವುದನ್ನು ಮತ್ತು ಪರಮಪ್ರಭು ಪರಮ ಅನುಮತಿಯನ್ನು ಕೊಡುವವನು ಎನ್ನುವುದನ್ನು ತಿಳಿದವನು ಏನನ್ನೇ ಮಾಡಲಿ ಪರಿಪೂರ್ಣನಾಗಿರುತ್ತಾನೆ. ಅಂದ್ರೆ ಯಾವಾಗ ಅವನಿಗೆ ಗೊತ್ತಾಗುತ್ತೆ, ಅಂದ್ರೆ ಭಗವಂತನೇ ಅನುಮತಿ ಕೊಡುವಂತವನು ಅಂತಂತಾದ್ರೆ ನಾವೇನು ಮಾಡ್ಬೇಕಾಗಿಲ್ವಾ? ಹರೇ ಕೃಷ್ಣ, ಭಗವಂತನೇ ಮಾಡ್ತಾನೆ ಅಲ್ಲ. ನಮ್ಮ ನಿಯತ ಕರ್ತವ್ಯಗಳನ್ನು ನಾವು ಮಾಡ್ಲೇಬೇಕು ಮಾತಾಜಿ. ಅಂದ್ರೆ ಅಲ್ಲಿ ಏನ್ ಹೇಳ್ತಾನೆ, 5 ಅಂಶಗಳಲ್ಲಿ ಒಂದು ಏನಂದ್ರೆ ನನ್ನ ಪ್ರಯತ್ನ ಕೂಡ ಇರಬೇಕು. ನಾನ್ ಪ್ರಯತ್ನನೇ ಮಾಡ್ದಿರ ಭಗವಂತನೇ ಅನುಮತಿ ಕೊಡ್ತಾನೆ, ಅವನೇ ಮಾಡ್ತಾನೆ ಅಂತಂದ್ರೆ ಅವನು ಯಾರು ಪ್ರಯತ್ನ ಪಡ್ತಾ ಇದ್ದಾನೆ ಅವನಿಗೆ ಅನುಮತಿ ಕೊಡ್ತಾನೆ. ಯಾರು ಪ್ರಯತ್ನನೇ ಪಡೋದಿಲ್ಲ ಅವನಿಗೆ ಅವನೇನು ಅನುಮತಿನೇ ಕೊಡೋದಕ್ಕೆ ಇರೋದಿಲ್ಲ. ಹಾಗೆ ಪರಮಾತ್ಮನ ಅಥವಾ ದೇವತಮ ಪರಮ ಪುರುಷನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಕೊಂದರೂ ಕೊಲ್ಲುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಅರ್ಜುನನಿಗೆ ಹೇಳ್ತಾ ಇರುವಂತದ್ದು. ಹಾಗೆ ಕೊಂದದರ ಪ್ರತಿಕ್ರಿಯೆಯಿಂದ ಅವನ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಸಿಪಾಯಿಯು ಮೇಲಧಿಕಾರಿ ಆಜ್ಞೆಯಂತೆ ಕೊಂದಾಗ ಅವನ ವಿಷಯಕ್ಕೆ ಶಿಕ್ಷೆ ಕೊಡುವಂತಿಲ್ಲ. ಆದರೆ ಸಿಪಾಯಿ ವೈಯಕ್ತಿಕ ಕಾರಣಕ್ಕಾಗಿ ಕೊಂದರೆ ನಿಶ್ಚಯವಾಗಿಯೂ ನ್ಯಾಯಾಲಯವು ಅವನ ವಿಷಯದಲ್ಲಿ ದಂಡನೆ ವಿಧಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 18. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಜ್ಞಾನಂ ಜ್ಞಾಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಅನುವಾದ: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಜ್ಞಾನ, ಜ್ಞೇಯ ಮತ್ತೆ ಜ್ಞಾನಿ ಈ 3 ಕರ್ಮವನ್ನು ಪ್ರೇರಿಸುವ ಅಂಶಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಕರ್ಮವನ್ನ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಇರುವಂತಹ ವಿಚಾರಗಳು ಯಾವುದೆಲ್ಲ ಅಂತಂದ್ರೆ ಜ್ಞಾನ. ಅಂದ್ರೆ ಅದನ್ನ ಆ ಕರ್ಮವನ್ನ ಮಾಡೋದಕ್ಕೆ ನಮ್ಗೆ ಅದು ಹೇಗೆ ಮಾಡ್ಬೇಕು ಅಂತ ಗೊತ್ತಿರಬೇಕು. ಒಂದು ಅಡಿಗೆ ಮಾಡ್ಬೇಕಂದ್ರೆ ನಾವ್ ಅನ್ಕೊಂಡಿದ್ದ ಅಡಿಗೆನ ನನ್ಗೆ ಮಾಡೋದಕ್ಕೆ ಗೊತ್ತಿರ್ಬೇಕು. ಆ ಜ್ಞಾನ ನನ್ಗೆ ತಿಳಿದಿರ್ಬೇಕು. ಜ್ಞೇಯ ಅಂತಂದ್ರೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಇರ್ಬೇಕು, ಉದ್ದೇಶ ಇರ್ಬೇಕು. ಹಸಿವಿಲ್ದೆ ಇರುವಂತವ್ರು ಯಾರಾದ್ರೂ ಅಡಿಗೆ ಮಾಡಕ್ ಹೋಗ್ತಾರಾ? ಹರೇ ಕೃಷ್ಣ. ಮಾಡ್ಬೋದು. ಇಲ್ಲ ಮಾತಾಜಿ. ಅಂದ್ರೆ ಯಾರಿಗೆ ಹಸಿವಿದೆ ಅವರು ಇನ್ನು ಬೇಗ ಒಂದು ಏನಂತಾರೆ ಇಂಟೆನ್ಷನ್ ಇರುತ್ತೆ ಅವ್ರಿಗೆ ಹೋಗಿ ಮಾಡ್ಲೇಬೇಕು ಅಂತ.
ಜ್ಞಾನಿ ಅಂತಂದ್ರೆ ಮಾಡುವಂತ ವ್ಯಕ್ತಿ, ತಿಳಿದಂತ ವ್ಯಕ್ತಿ. ಹೇಗೆ ಮಾಡ್ಬೇಕು ಅಂತ ಗೊತ್ತಿರ್ಬೇಕು, ಮಾಡೋದಕ್ಕೆ ಒಂದು ಉದ್ದೇಶ ಇರಬೇಕು, ಮತ್ತೆ ಮಾಡುವುದಕ್ಕೆ ಒಬ್ಬ ವ್ಯಕ್ತಿ ಇರಬೇಕು. ಈ ಮೂರು ಕೂಡ ಒಂದು ಕೆಲಸವನ್ನ ಆಗೋದಕ್ಕೆ ಪ್ರೇರೇಪಣೆ ಕೊಡುವಂತಹ ಅಂಶಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳು, ಕರ್ಮ ಮತ್ತೆ ಕರ್ತ, ಇವು ಕರ್ಮದ ಮೂರು ಘಟಕಗಳು. ಅಂದ್ರೆ ಆ ಒಂದು ಕರ್ಮವನ್ನ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನಮಗೆ ಇಂದ್ರಿಯಗಳು ಬೇಕು, ಮತ್ತೆ ಕರ್ಮ ಅದು ಮಾಡುವಂತದ್ದು ತಿಳಿದಿರ್ಬೇಕು, ಮತ್ತೆ ಮಾಡುವಂತ ವ್ಯಕ್ತಿ ಕೂಡ ಇರಬೇಕು. ಇದನ್ನ ಕರ್ಮದ ಘಟಕಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೈನಂದಿನ ಕರ್ಮಗಳಿಗೆ ಮೂರು ಬಗೆಯ ಪ್ರೇರಣೆಗಳು ಉಂಟು: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ. ಕರ್ಮ ಸಾಧನಗಳು, ಕರ್ಮ ಮತ್ತು ಕರ್ತ, ಇವನ್ನು ಕರ್ಮದ ಘಟಕಗಳು ಎನ್ನುತ್ತಾರೆ. ಯಾವುದೇ ಮನುಷ್ಯನು ಮಾಡಿದ ಕರ್ಮಕ್ಕೆ ಈ ಅಂಶಗಳು ಉಂಟು. ಕರ್ಮ ಮಾಡುವ ಮೊದಲು ಯಾವುದಾದ್ರೂ ಪ್ರೇರಣೆ ಇರುತ್ತದೆ. ಅಂದ್ರೆ ನಾವೇನಾದ್ರೂ ಒಂದು ಕೆಲಸ ಮಾಡಕ್ ಮುಂಚೆ ಒಂದು ಉದ್ದೇಶ ಇರುತ್ತೆ, ಯಾಕೆ ಮಾಡ್ತಾ ಇದೀವಿ, ನಮ್ಮನ್ನ ಯಾವ ಒಂದು ಯಾವ್ದು ನಮಗೆ ಸ್ಫೂರ್ತಿ ಕೊಡ್ತಾ ಇದೆ ಅಂತ. ಇದನ್ನ ಸ್ಫೂರ್ತಿ ಅಂತಾನೂ ಇಲ್ಲಿ ಕರೀತಾ ಇದ್ದಾರೆ. ವಾಸ್ತವವಾಗಿ ಕೆಲಸ ಮಾಡುವ ಮೊದಲು ಕಂಡುಕೊಂಡ ಪರಿಹಾರಗಳು ಕರ್ಮದ ಒಂದು ಸೂಕ್ಷ್ಮ ರೂಪ. ವಾಸ್ತವವಾಗಿ ಕೆಲಸ ಮಾಡುವ ಮೊದಲು ಕಂಡುಕೊಂಡ ಪರಿಹಾರಗಳು ಕರ್ಮದ ಒಂದು ಸೂಕ್ಷ್ಮ ರೂಪ. ಅಂದ್ರೆ ನಮ್ಗೆ ಒಳಗಡೆಯಿಂದ ಆ ಸ್ಫೂರ್ತಿ, ಪ್ರೇರಣೆ ಏನ್ ಬರ್ತಾ ಇದೆ ಅದು ಸೂಕ್ಷ್ಮವಾದದ್ದು, ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ನಮ್ಗೆ ಪ್ರೇರಣೆ ಏನ್ ಸ್ಫೂರ್ತಿ ಸಿಗ್ತಾ ಇದೆ ಅದು ಯಾರಿಗಾದ್ರೂ ಕಾಣುತ್ತಾ? ಇಲ್ಲ ಮಾತಾಜಿ. ನನಗೆ ಹಸಿವಾಗ್ತಿದೆ, ಅದು ಯಾರಾದ್ರೂ ನೋಡಕ್ಕಾಗುತ್ತಾ? ಇಲ್ಲ ಅಲ್ಲ. ಇಲ್ಲ ಹಾಗೆ ಮಾತಾಜಿ. ಆನಂತರ ಕರ್ಮವು ಕಾರ್ಯರೂಪವನ್ನು ಪಡೆಯುತ್ತದೆ. ಅದು ಯಾವಾಗ ಅದು ಕಾರ್ಯರೂಪವನ್ನು ಪಡೆಯುತ್ತೆ, ನಾವು ಅದಕ್ಕೆ ಪ್ರೇರಣೆ ಸಿಕ್ಕಿದಾಗ ನಾವು ಕಿಚನ್ ಅಲ್ಲಿ ಹೋಗಿ ಏನ್ ಅಡ್ಗೆ ಮಾಡ್ತಾ ಇದೀವಿ ಅದು ನೋಡೋದಕ್ಕಾಗುತ್ತೆ, ಅದನ್ನ ಕಾಣೋದಕ್ಕಾಗುತ್ತೆ, ಅದು ಏನ್ ನಡೀತಿದೆ ಕಾಣಿಸುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಮೊದಲು ಮನುಷ್ಯನ ವಿಚಾರ, ಭಾವ ಮತ್ತು ಸಂಕಲ್ಪ ಇವುಗಳ ಮಾನಸಿಕ ಪ್ರಕ್ರಿಯೆಗಳನ್ನು ಅನುಭವಿಸಬೇಕು. ಅಂದ್ರೆ ನಾವು ಮೊದಲು ಯೋಚನೆ ಏನ್ ಮಾಡ್ತಾ ಇದ್ವಿ ಒಂದು ಮನಸ್ಸಿನ ಹಂತದಲ್ಲಿ, ಅದು ಯಾರಿಗೂ ಕೂಡ ಕಾಣಿಸೋದಿಲ್ಲ. ಆದ್ರೆ ಆ ಒಂದು ಮನಸ್ಸಿನಲ್ಲಿ ನಾನು ಏನು ಆಲೋಚನೆ ಮಾಡಿದೆ ಅದನ್ನ ನಾನು ಯಾವಾಗ ಕಾರ್ಯರೂಪಕ್ಕೆ ತರ್ತೀನಿ, ಅದರ ಕೆಲಸ ಮಾಡಕ್ಕೆ ಹೋಗ್ತೀನಿ, ಆಗ ಅದು ಎಲ್ಲರಿಗೂ ಕೂಡ ಗೋಚರ ಆಗುತ್ತೆ. ಇದಕ್ಕೆ ಪ್ರೇರಣೆ ಎಂದು ಹೆಸರು. ಕರ್ಮಕ್ಕೆ ಸ್ಫೂರ್ತಿಯು ಧರ್ಮಗ್ರಂಥದಿಂದ ಬರಲಿ, ಗುರುವಿನ ಉಪದೇಶದಿಂದ ಬರಲಿ, ಅದು ಒಂದೇ. ಅಂದ್ರೆ ನಾವು ಏನಾದ್ರೂ ಒಂದು ಭಕ್ತಿ ಕಾರ್ಯದಲ್ಲಿ ತೊಡಗಬೇಕು ಅಂದ್ರೆ ಶಾಸ್ತ್ರದ ಮೂಲಕ ಅಥವಾ ಗುರುವಿನ ಮೂಲಕ ಅದನ್ನ ನಾವು ಉಪದೇಶಗಳನ್ನ ಸ್ವೀಕಾರ ಮಾಡ್ತೀವಿ. ಅದನ್ನ ಇಲ್ಲಿ ಪ್ರೇರಣೆ ಅಂತ ಹೇಳ್ತಾರೆ. ಸ್ಫೂರ್ತಿಯು ಇದ್ದು ಕರ್ಮವೂ ಇದ್ದಾಗ ವಾಸ್ತವ ಚಟುವಟಿಕೆಯು ಮನಸ್ಸು ಸೇರಿದಂತೆ ಇಂದ್ರಿಯಗಳ ನೆರವಿನಿಂದ ಆಗುತ್ತೆ. ಅಂದ್ರೆ ಯಾವಾಗ ಆ ಒಂದು ಸ್ಫೂರ್ತಿ, ಪ್ರೇರಣೆ ಅದಿದೆ ಮನಸ್ಸಿನ ಹಂತದಲ್ಲಿ, ಅದು ಮೊದಲು ಆರಂಭ ಆಗುವಂತಹ ಒಂದು ಹಂತ. ನಂತರ ಕಾಣಿಸುವಂತದ್ದು ಅದು ನಮ್ಮ ಒಂದು ಕ್ರಿಯೆ, ಕರ್ಮದ ಮೂಲಕ. ಯಾವಾಗ ಇದೆರಡೂ ಸೇರುತ್ತೆ ಆಗ ಮನಸ್ಸು ಮತ್ತೆ ಇಂದ್ರಿಯಗಳ ನೆರವಿನಿಂದ ಅದು ಕಾರ್ಯ ಜರುಗುತ್ತೆ. ಆ ಕಾರ್ಯವನ್ನು ಅನ್ನುವಂಥದ್ದು ಪರಿಪೂರ್ಣ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸು ಎಲ್ಲ ಇಂದ್ರಿಯಗಳ ಕೇಂದ್ರ. ಒಂದು ಕಾರ್ಯದ ಎಲ್ಲ ಘಟಕಗಳ ಒಟ್ಟಾರೆ ಮೊತ್ತವನ್ನು ಕರ್ಮ ಸಂಗ್ರಹ ಎಂದು ಕರೀತಾರೆ. ಅಂದ್ರೆ ಏನಾದ್ರೂ ಒಂದು ಕಾರ್ಯ ಮಾಡ್ಬೇಕಾದ್ರೆ ನಮ್ಗೆ ಇಂದ್ರಿಯಗಳು ಬೇಕು. ಆ ಇಂದ್ರಿಯಗಳಿಗೆ ಯಾರು ಪ್ರೇರಣೆ ನೀಡ್ತಾ ಇದ್ದಾರೆ ಅಂದ್ರೆ ಅದು ಮನಸ್ಸು. ಆ ಮನಸ್ಸಿಗೆ ಆ ಒಂದು ಪ್ರೇರಣೆ, ಸ್ಫೂರ್ತಿ ಎಲ್ಲಿಂದ ಸಿಗ್ತಾ ಇದೆ? ಅದು ಶಾಸ್ತ್ರದ ಮೂಲಕನೂ ಸಿಕ್ಕಿರ್ಬೋದು ಅಥವಾ ಗುರುವಿನ ಮೂಲಕ ಕೂಡ ಸಿಕ್ಕಿರ್ಬೋದು. ಅದೆಲ್ಲವೂ ಕೂಡ ಏನಂತ ಹೇಳ್ತಾರೆ, ಸೂಕ್ಷ್ಮ ರೂಪದಲ್ಲಿ ಇದೆ, ನಮ್ಗೆ ಗೋಚರ ಆಗೋದಿಲ್ಲ. ಆದ್ರೆ ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಆಗ ನಮ್ಗೆ ಅದು ಇಂದ್ರಿಯ ಗೋಚರ ಆಗುವಂಥದ್ದು. ಆದ್ರೆ ಆ ಒಂದು ಕಾರ್ಯರೂಪಕ್ಕೆ ಬರೋದಕ್ಕೆ ಮುಂಚೆ ಅರ್ಧ ಕೆಲಸ ಅದು ಮನಸ್ಸಿನ ಹಂತದಲ್ಲಿ ಅಂದ್ರೆ ಈಗಾಗ್ಲೇ ಅದು ನಿರ್ಧಾರ ಆಗೋಗಿರುತ್ತೆ. ಮಾಡ್ಬೇಕು, ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಅಲ್ಲಿ ಅಂದ್ರೆ ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ. ನಂತರ ಉಳಿದರ್ಧ ಭಾಗವನ್ನ ನಾವು ಇಂದ್ರಿಯಗಳ ಮೂಲಕ ಅದನ್ನ ನಾವು ಕಾರ್ಯಗತ ಮಾಡ್ತೀವಿ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಶ್ಲೋಕ 19. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 19. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣ ಭೇದತಾ ಪ್ರೋಚ್ಯತೆ ಗುಣ ಸಂಖ್ಯಾನೆ ಯಥಾ ವಚ್ಛೃಣು ತಾನ್ಯಪಿ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ಪ್ರಕೃತಿಯ ಮೂರು ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ ಮೂರು ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳಿದುಕೋ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ ಭಗವಂತ, ಐಹಿಕ ಪ್ರಕೃತಿಯ ಮೂರು ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ. ಆದ್ರೆ ಈಗ ಆ ಒಂದು ಇಲ್ಲಿವರೆಗೂ ನಾವೇನ್ ಮಾತಾಡಿದ್ವಿ, ಎಷ್ಟನೇ ಶ್ಲೋಕ ಇದು?
19ನೇ ಶ್ಲೋಕ. 18ನೇ ಶ್ಲೋಕದವರೆಗೂ ನಾವು ಏನೆಲ್ಲ ನೋಡಿದ್ವಿ ಅದೆಲ್ಲ ಕೂಡ ಕರ್ಮಯೋಗದ ಬಗ್ಗೆ ಆಯ್ತು. ಈಗ ಭಗವಂತ ಅಜ್ಞಾನ ಯೋಗ 17ನೇ ಅಧ್ಯಾಯದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ವಿವಿಧ ಗುಣಗಳಿಗೆ ಅನುಗುಣವಾಗಿ ಮಾಡುವಂತಹ ಒಂದು ಬೇರೆ ಬೇರೆ ವಿಷಯಗಳು, ಆಹಾರ ಇರ್ಬೋದು, ದಾನ ಇರ್ಬೋದು, ಅಥವಾ ನಾವು ಮಾಡುವಂತಹ ತಪಸ್ಸಿರ್ಬೋದು, ಅದನ್ನೆಲ್ಲ ನಾವು ನೋಡಿದ್ವಲ್ಲ. ಅದೇ ರೀತಿ ಈಗ ಭಗವಂತ 19ನೇ ಒಂದು ಶ್ಲೋಕದಿಂದ ಮುಂದುವರಿಸ್ತಾ ಇದ್ದಾನೆ. ಅಂದ್ರೆ ಜ್ಞಾನಯೋಗ ಈಗ ಪ್ರಾರಂಭ ಆಗ್ತಾ ಇದೆ. ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ, ಇವುಗಳಲ್ಲಿ 3 ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳಿದುಕೋ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಶ್ಲೋಕ 20. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 20. ಸರ್ವಭೂತೇಷು ಏನೈಕಂ ಭಾವಮವ್ಯಯಮಿಕ್ಷತೆ ಅವ್ವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವನ್ನು ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ಹರೇ ಕೃಷ್ಣ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವು ಎಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಪಂಡಿತನಾದವನು ಎಲ್ಲರನ್ನು ಕೂಡ ಆತ್ಮದ ನೆಲೆಯಲ್ಲಿ ಕಾಣ್ತಾನೆ ಅಂತ. ಅಂದ್ರೆ ಅವನಲ್ಲಿ ಯಾವುದೇ ಒಂದು ಭೇದವನ್ನ ಕಾಣುವುದಿಲ್ಲ. ಅಂದ್ರೆ ಬೇರೆ ಆ ಮನುಷ್ಯರಲ್ಲಿ, ದೇವತೆಗಳಲ್ಲಿ ಭಾವಾರ್ಥದಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಜೀವಿಯು ದೇವತೆಯಾಗಿರಲಿ, ಮನುಷ್ಯನಾಗಿರಲಿ, ಪಕ್ಷಿಯಾಗಿರಲಿ, ಪ್ರಾಣಿಯಾಗಿರಲಿ, ಜಲಜೀವಿಯಾಗಿರಲಿ, ಸಸ್ಯವಾಗಿರಲಿ, ಎಲ್ಲಾ ಜೀವಿಗಳಲ್ಲಿಯೂ ಒಬ್ಬನೇ ಜೀವಾತ್ಮನನ್ನು ಕಾಣುವ ಸಾತ್ವಿಕ ಜ್ಞಾನವನ್ನು ಹೊಂದಿದವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರವರ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ದೇಹಗಳಿದ್ದರೂ ಎಲ್ಲಾ ಜೀವಿಗಳಲ್ಲಿ ಒಬ್ಬನೇ ಜೀವಾತ್ಮ ಇದ್ದಾನೆ. ಅಂದ್ರೆ ಈ ಒಂದು 84 ಲಕ್ಷ ಯೋನಿಗಳನ್ನ ಜೀವಿಯು ಅವನು ಹಾದು ನಂತರ ಕೊನೆಯಲ್ಲಿ ಅವನು ಮನುಷ್ಯ ಜನ್ಮವನ್ನು ಪಡೆಯುವಂಥದ್ದು. ಅಂದ್ರೆ ಹಾಗೆ ಈ ಜ್ಞಾನವನ್ನ ತಿಳಿದಂತ ವ್ಯಕ್ತಿ ಪ್ರತಿಯೊಂದು ಜೀವಿಯನ್ನು, ಅಂದ್ರೆ ಅವನೊಬ್ಬ ದೇವತೆ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅಥವಾ ಪ್ರಾಣಿ ಪಕ್ಷಿ ಏನೇ ಆಗಿರ್ಬೋದು, ಅವರನ್ನ ಕಂಡಾಗ ತನ್ನಂತೆ ಇನ್ನೊಂದು ಜೀವಾತ್ಮ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಅದನ್ನ ನೋಡ್ತಾನೆ. ಅವರವರ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ದೇಹಗಳಿದ್ದರೂ ಎಲ್ಲಾ ಜೀವಿಗಳಲ್ಲಿ ಒಬ್ಬನೇ ಜೀವಾತ್ಮನಿದ್ದಾನೆ. 7ನೇ ಅಧ್ಯಾಯದಲ್ಲಿ ವರ್ಣಿಸಿದಂತೆ ಪ್ರತಿಯೊಂದು ದೇಹದಲ್ಲಿ ಜೀವಶಕ್ತಿಯ ಅಭಿವ್ಯಕ್ತಿಗೆ ಕಾರಣ ಪರಮಪ್ರಭುವಿನ ಒಂದು ಉತ್ತಮ ಶ್ರೇಷ್ಠ ಪ್ರಕೃತಿ. ಹೀಗೆ ಎಲ್ಲಾ ದೇಹಗಳಲ್ಲಿಯೂ ಒಂದು ಉತ್ತಮ ಪ್ರಕೃತಿಯನ್ನು, ಜೀವಶಕ್ತಿಯನ್ನು ಕಾಣುವುದು ಸಾತ್ವಿಕವಾದದ್ದು. ಅಂದ್ರೆ ಈ ರೀತಿ ಯಾರು ಮನೋಭಾವವನ್ನು ಹೊಂದಿದ್ದಾರೆ, ಪ್ರತಿಯೊಂದನ್ನು ಕೂಡ ಕಂಡಾಗ, ಒಂದು ಇರುವೆಯನ್ನೇ, ನೊಣವನ್ನು, ಸೊಳ್ಳೆಯನ್ನು, ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ಅಥವಾ ಮನುಷ್ಯರನ್ನು ಕಾಣುವಾಗ ಅವನು
ಆ ಒಂದು ದೇಹದ ಒಳಗಡೆ ಇರುವಂತಹ ಜೀವಾತ್ಮನನ್ನ ಕಾಣ್ತಾನೆ. ಆ ಒಂದು ಜ್ಞಾನ ಯಾರಲ್ಲಿ ಇದೆ ಅಂತವನನ್ನ ಸಾತ್ವಿಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇಹಗಳು ನಾಶವಾಗುವುದಾದರೂ ಆ ಜೀವ ಚೈತನ್ಯವು ಅವಿನಾಶಿ. ದೇಹಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಬದ್ಧ ಜೀವನದಲ್ಲಿ ಐಹಿಕ ಅಸ್ತಿತ್ವದ ಹಲವಾರು ರೂಪಗಳು ಇರುವುದರಿಂದ ಜೀವಶಕ್ತಿಯು ವಿಭಾಗವಾದಂತೆ ಕಾಣುತ್ತದೆ. ಇಂತಹ ನಿರಾಕಾರ ಜ್ಞಾನವು ಆತ್ಮ ಸಾಕ್ಷಾತ್ಕಾರದ ಒಂದು ಮುಖ. ಅಂದ್ರೆ ಅವನಿಗೆ ಯಾವಾಗ ಗೊತ್ತಾಗುತ್ತೆ ಆ ಬೇರೆ ಬೇರೆ ದೇಹಗಳು, ಬೇರೆ ಬೇರೆ ರೂಪಗಳು ಏನಿದೆ ಅದು ತಾತ್ಕಾಲಿಕವಾಗಿ ಅವರ ಕರ್ಮಗಳಿಗೆ ಅನುಗುಣವಾಗಿ ಸಿಕ್ಕಿರುವಂತದ್ದು. ಆದ್ರೆ ಅದರ ಒಳಗಡೆ ಇರುವಂತಹ ಜೀವಾತ್ಮ ಏನಿದ್ದಾನೆ ಅವನು ಅವಿನಾಶಿ, ಅವನು ನನ್ನಂತೆ ಇನ್ನೊಂದು ಜೀವ ಅಂತ ಕಾಣ್ತಾನೆ. ಅದನ್ನ ಇಲ್ಲಿ ಸಾತ್ವಿಕ ಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೃಷ್ಣ. ಶ್ಲೋಕ 21. ಹರೇ ಕೃಷ್ಣ ಮಾತಾಜಿ. ಹಾ ಹರೇ ಮಾತಾಜಿ. ಕೃಷ್ಣ. ತತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಯಾರು ರಜೋಗುಣದಲ್ಲಿದ್ದಾರೆ, ಆದ್ರೆ ವಾಸ್ತವದಲ್ಲಿ ನಾವೆಲ್ಲರೂ ಕೂಡ ರಜೋಗುಣದಲ್ಲಿ ಇದ್ದವ್ರೆ. ನಮ್ಗೆ ಯಾವತ್ತಾದ್ರೂ ಯಾರನ್ನಾದ್ರೂ ನೋಡಿದಾಗ ಅಥವಾ ಯಾವ್ದಾದ್ರು ಒಂದು ಸೊಳ್ಳೆಯನ್ನು, ಹಾವನ್ನು, ನಾಯಿಯನ್ನು ನೋಡಿದಾಗ ಅದ್ರೊಳಗಡೆ ಇರುವ ಜೀವಾತ್ಮನ ಕಂಡಿದ್ದಾನ? ಆ ಒಂದು ಮನಸ್ಥಿತಿಯಿಂದ ನಾವು ನೋಡಿದೀವ? ಇಲ್ಲ ನಾವು ವ್ಯತ್ಯಾಸ ನೋಡ್ತೀವಲ್ವಾ? ಇದು ಪ್ರಾಣಿ, ಇದು ಮನುಷ್ಯ, ಇದು ಪಕ್ಷಿ, ಇದು ಸಸ್ಯಗಳು, ಅದ್ರ ಮರಗಿಡಗಳು, ಆ ತರ ಬೇರೆ ಬೇರೆ ಒಂದು ದೇಹ ರೂಪದಲ್ಲಿ, ದೇಹ ಭಾವನೆಯಿಂದ ನಾವು ನೋಡ್ತೀವಿ. ಅದನ್ನ ಇಲ್ಲಿ ರಜೋಗುಣದ ಜ್ಞಾನ ಅಂತ ಕರೀತಾ ಇದ್ದಾರೆ. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಜೀವಿಯನ್ನ ಮನುಷ್ಯ ಕಾಣ್ತಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ದೇಹವೇ ಜೀವಿ ಮತ್ತು ದೇಹವು ನಾಶವಾದಾಗ ಪ್ರಜ್ಞೆಯು ನಾಶವಾಗುತ್ತದೆ ಎಂಬ ಕಲ್ಪನೆಯನ್ನು ರಾಜಸ ಎಂದು ಕರೆಯುತ್ತಾರೆ. ಅಂದ್ರೆ ದೇಹದ ಭಾವನೆಯಲ್ಲಿ ಈಗ ಯಾರಾದ್ರೂ ಸಾವನ್ನಪ್ಪಿದ್ರೆ ನಾವು ಅನ್ಕೊಳ್ತೀವಿ ಅವರು ಇನ್ನ ಇಲ್ಲ, ಅವ್ರು ನಾಶ ಆಗೋದ್ರು ಕಂಪ್ಲೀಟ್ ಆಗಿ. ಅಂದ್ರೆ ದೇಹ ಹೇಗೆ ನಾಶ ಆಯ್ತು ಹಾಗೆ ಆ ವ್ಯಕ್ತಿ ಪರಿಪೂರ್ಣವಾಗಿ ನಾಶ ಹೊಂದಿದ ಅಂತ. ವಾಸ್ತವದಲ್ಲಿ ದೇಹದ ಜೊತೆಯಲ್ಲಿ ಆ ವ್ಯಕ್ತಿ ನಾಶ ಆಗ್ತಾನ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಕಂಟಿನ್ಯೂ ದೇಹ ನಾಶ ಆಗುತ್ತೆ, ಆದ್ರೆ ಜೀವಾತ್ಮನಿಗೆ ಅದು ಅವಿನಾಶಿ, ಅವನು ಸದಾ ಇರ್ತಾನೆ. ಇದನ್ನ ಯಾರು ತಿಳಿತೀರ ಇರ್ತಾರೆ ಅವರು ರಜಗುಣದ ಕಲ್ಪನೆಯಲ್ಲಿ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಜ್ಞಾನದ ಪ್ರಕಾರ ದೇಹಗಳಲ್ಲಿ ವ್ಯತ್ಯಾಸವಿರುವುದಕ್ಕೆ ಕಾರಣ ಬೇರೆ ಬೇರೆ ಬಗೆಯ ಪ್ರಜ್ಞೆಗಳ ಬೆಳವಣಿಗೆ. ಇಲ್ಲವಾದರೆ ಪ್ರಜ್ಞೆಯನ್ನು ಪ್ರಕಟಗೊಳಿಸುವ ಪ್ರತ್ಯೇಕ ಆತ್ಮವೇ ಇಲ್ಲ. ದೇಹವೇ ಆತ್ಮ, ದೇಹದಾಚೆ ಬೇರೆ ಆತ್ಮವಿಲ್ಲ. ಈ ಜ್ಞಾನದ ಪ್ರಕಾರ ಪ್ರಜ್ಞೆಯು ಸ್ವಲ್ಪ ಕಾಲದ್ದು ಅಥವಾ ಪ್ರತ್ಯೇಕ ಆತ್ಮಗಳೇ ಇಲ್ಲ. ಸರ್ವವ್ಯಾಪಿಯಾದ ಒಂದು ಆತ್ಮವಿದೆ, ಅದು ಜ್ಞಾನಮಯ. ಈ ದೇಹವು ಸ್ವಲ್ಪ ಕಾಲದ ಅಜ್ಞಾನದ ಅಭಿವ್ಯಕ್ತಿ, ಅಥವಾ ಈ ದೇಹದ ಆಚೆ ವಿಶೇಷವಾದ ಪ್ರತ್ಯೇಕ ಆತ್ಮವಾಗಲಿ ಪರಮಾತ್ಮನಾಗಲಿ ಇಲ್ಲ. ಇಂತಹ ಎಲ್ಲಾ ಕಲ್ಪನೆಗಳು ರಾಜಸ ಗುಣದ ಉತ್ಪನ್ನಗಳು ಎಂದು ಪರಿಗಣಿಸುತ್ತಾರೆ. ಅಂದ್ರೆ ದೇಹವನ್ನೇ ಎಲ್ಲ ಅಂತ ತಿಳ್ಕೊಳ್ಳುವಂಥದ್ದು, ಆ ದೇಹದ ಒಳಗಡೆ ಆತ್ಮ ಪರಮಾತ್ಮನ ಇರುವಿಕೆಯ ಯಾವುದೇ ಒಂದು ಜ್ಞಾನ ಇಲ್ಲದೆ ಇರುವಂತದನ್ನ ಇಲ್ಲಿ ರಜೋಗುಣದ ಜ್ಞಾನ ಅಂತ ಇಲ್ಲಿ ಕರೀತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 22. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಯತ್ತು ಪ್ರಶ್ನವದೇಕಸ್ಮಿನ್ ಕಾರ್ಯೇ ಸಪ್ತಮಹೇತುಕಂ ಅತತ್ವಾರ್ಥಮದಲ್ಪಂ ಚ ತತ್ತಾಮ ಸಮುದಾವೃತಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಯಾರು ತಮೋಗುಣದ ಜ್ಞಾನವನ್ನ ಹೊಂದಿರ್ತಾರೆ ಅಂತವರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಜ್ಞಾನ ಅನ್ನುವಂಥದ್ದು ಅದು ಅಲ್ಪವಾದದ್ದು ಅಂತಲ್ಲಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭಾದ ಹೇಳ್ತಾ ಇದ್ದಾರೆ, ಸಾಮಾನ್ಯ ಮನುಷ್ಯನ ಜ್ಞಾನವು ಯಾವಾಗಲೂ ತಮಸ್ಸಿನ ಗುಣದಲ್ಲಿ ಇರುತ್ತದೆ. ಏಕೆಂದರೆ ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿ ತಾಮಸ ಗುಣದಲ್ಲಿಯೇ ಹುಟ್ಟುತ್ತಾನೆ. ನಾವು ಹುಟ್ಟೋದೇ ಇಲ್ಲಿ ಭೂಮಿ ಮೇಲೆ ತಮೋ ಗುಣದಿಂದ ಹುಟ್ಟುತ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಆ, ಏನಂತ ಹೇಳ್ತಾರೆ, ಹುಟ್ಟುವಾಗ ಎಲ್ಲರೂ ಶೂದ್ರರು ಅಂತ. ಅಧಿಕೃತ ಜನರ ಮಾರ್ಗದರ್ಶನದಿಂದ ಅಥವಾ ಧರ್ಮಗ್ರಂಥಗಳ ಆದೇಶದಿಂದ ಜ್ಞಾನವನ್ನು ಬೆಳೆಸಿಕೊಳ್ಳದವನ ಜ್ಞಾನವು ದೇಹಕ್ಕೆ ಸೀಮಿತವಾಗಿರುತ್ತದೆ. ಅಂದ್ರೆ ಅವನು ಸದಾ ದೇಹ ಭಾವನೆಯಲ್ಲಿಯೇ ಇರ್ತಾನೆ. ಅವನಿಗೆ ಧರ್ಮಗ್ರಂಥದ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಯೋಚನೆ ಇಲ್ಲ. ಅವನಿಗೆ ಹಣವೇ ದೇವರು. ಜ್ಞಾನವೆಂದರೆ ದೇಹದ ಕೇಳಿಕೆಗಳನ್ನು ತೃಪ್ತಿಪಡಿಸುವುದು. ಅಂದ್ರೆ ಅವನ ನಿಜವಾದ ಜ್ಞಾನ ಏನು ಅಂತಂದ್ರೆ ಆ ಒಂದು ಇಂದ್ರಿಯ ಭೋಗ ಮಾಡುವುದೇ ಅವನ ನಿಜವಾದ ಜ್ಞಾನ. ಇಂತಹ ಜ್ಞಾನಕ್ಕೂ ಪರಮಸತ್ಯಕ್ಕೂ ಸಂಬಂಧವೇ ಇಲ್ಲ. ಅಂದ್ರೆ ಈ ಲೌಕಿಕ ಶಿಕ್ಷಣದಲ್ಲಿ ಅದನ್ನೇ ಹೇಳ್ಕೊಡುವಂಥದ್ದು. ಹಣ ಹೇಗೆ ಗಳಿಸ್ಬೇಕು, ಅದಕ್ಕೆ ನಾನು ಏನು ಓದ್ಬೇಕು, ಓದಿದಾದ್ಮೇಲೆ ಹಣ ಗಳಿಸಿದ್ಮೇಲೆ ಏನ್ ಮಾಡ್ತೀಯಾ, ಇಂದ್ರಿಯ ಭೋಗವನ್ನೇ ಮಾಡ್ತೀನಿ. ಇದನ್ನೇ ತಮೋಗುಣದ ಒಂದು ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ತಮೋಗುಣದ ಜ್ಞಾನದ ಹಂತದಲ್ಲಿ ಇರುವಂತವನು ಇಂದ್ರಿಯ ಭೋಗಕ್ಕೆ ಆ ಒಂದು ಇಂದ್ರಿಯ ಭೋಗವನ್ನ ಮಾಡೋದಕ್ಕೆ ಏನು ಕಾರ್ಯಗಳನ್ನು ಮಾಡ್ತಾನೆ, ಅದಕ್ಕೆ ಏನು ಅವನು ಜ್ಞಾನವನ್ನ ಬೆಳೆಸ್ಕೊಂಡಿದ್ದಾನೆ, ಅದೇ ಅವನ ಒಂದು ವಿದ್ವತ್ತು ಅಂತ. ಇಂತಹ ಜ್ಞಾನಕ್ಕೂ ಪರಮ ಸತ್ಯಕ್ಕೂ ಸಂಬಂಧ ಇಲ್ಲ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಸಾಮಾನ್ಯ ಪ್ರಾಣಿಗಳ ಜ್ಞಾನದಂತೆಯೇ ಇದೆ. ಪ್ರಾಣಿಗಳು ಕೂಡ ಅದನ್ನೇ ಮಾಡ್ತವೆ. ಆಹಾರ, ನಿದ್ರಾ, ಭಯ, ಮೈಥುನ. ಅದಕ್ಕಾಗಿಯೇ ಅವರು ಅಂದ್ರೆ ಪ್ರಾಣಿಗಳು ತನ್ನ ಬದುಕನ್ನು ಅವು ಅದರಲ್ಲೇ ಸವಿಸ್ತಾ ಇರ್ತವೆ. ಅವುಗಳಿಗೆ ಏನು ಜ್ಞಾನ ಸಿಕ್ಕಿದೆ ಅಂತದೇ ಒಂದು ಅಲ್ಪ ಜ್ಞಾನವನ್ನು ಯಾರು ಪಡೆದಿದ್ದಾನೆ ಅವನನ್ನ ತಮೋಗುಣದ ಜ್ಞಾನಿ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದ್ರೆ ಪ್ರಾಣಿಗಳು ಕೂಡ ಏನ್ ಮಾಡ್ತವೆ, ಆಹಾರ ಅದು ಸಂಗ್ರಹಿಸ್ತವೆ, ಮತ್ತೆ ಹೆದರ್ಕೋತಾ ಇರ್ತವೆ ಯಾವಾಗ್ಲೂ. ಏನಾದ್ರೂ ಸಂಗ್ರಹ ಮಾಡಿದ್ಮೇಲೆ ಮನುಷ್ಯ ಏನ್ ಮಾಡ್ತಾನೆ, ಅದನ್ನ ಕಾಪಾಡೋದಕ್ಕಾಗಿ ಅವನು ಭಯ ಪಡ್ತಾ ಇರ್ತಾನೆ, ಯಾರು ಅದನ್ನ ತನ್ನಿಂದ ಕಿತ್ಕೊಳ್ತಾರೋ ಅಂತ. ಅದೇ ರೀತಿ ಪ್ರಾಣಿಗಳು ಕೂಡ ಅವು ಆಹಾರ ಸೇವನೆ ಮಾಡುವಾಗ್ಲೂ ಕೂಡ ಅತ್ತಿತ್ತ ನೋಡ್ತಾ ಇರ್ತವೆ. ಈ ಪಕ್ಷಿಗಳು, ಪ್ರಾಣಿಗಳು ಯಾವುದು ತನಗೆ ಏನು ಅಪಾಯ ಬರುತ್ತೋ ಅಂತ ಯಾವಾಗ್ಲೂ ಕೂಡ ಹೆದರಿಕೆಯಲ್ಲಿಯೇ ಜೀವನವನ್ನು ನಡೆಸ್ತಾ ಇರ್ತವೆ. ಮತ್ತೆ ಅವು ತನ್ನ ಮಕ್ಕಳ ಮೊಮ್ಮಕ್ಕಳನ್ನ ಹುಟ್ಟಿಸ್ತವೆ, ಮತ್ತೇನ್ ಮಾಡ್ತವೆ, ಆಹಾರ, ನಿದ್ರ, ಮತ್ತೆ ಅವು ಕೂಡ ಮಲಗ್ತವೆ. ಹೀಗೆ ಈ ಪ್ರಾಣಿಯ ಜೀವನವನ್ನೇ ಅಂದ್ರೆ ಪಾಲಿಶ್ಡ್ ಅನಿಮಲ್ಸ್ ಅಂತ ಕರೀತಾರೆ ಪ್ರಭುಪಾದರು ಮನುಷ್ಯರನ್ನ. ಯಾರು ಈ ಭೌತಿಕ ಜಗತ್ತಿನಲ್ಲಿದ್ದಾರೆ ಈಗಿನ ಕಾಲದ ಜನರನ್ನ ಅವರು ಪಾಲಿಶ್ಡ್ ಅನಿಮಲ್ಸ್, ಟೂ ಲೆಗ್ಡ್ ಅನಿಮಲ್ಸ್ ಅಂತ, ಅಂದ್ರೆ 2 ಕಾಲಿನ ಪ್ರಾಣಿಗಳು ಅಂತ. ಅಂದ್ರೆ ಅವರು ಪ್ರಾಣಿಗಳ ಹಾಗೆಯೇ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಜೀವನದ ಮಹತ್ವ ಏನು ಅಂತ ಗೊತ್ತಿಲ್ಲ. ಬದುಕಿನ ಮಹತ್ವ ಏನು ಅಂತಂದ್ರೆ ಇಂದ್ರಿಯ ಭೋಗ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಮಲಗ್ಬೇಕು, ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಬೇಕು, ಆಮೇಲೆ ಆ ತನ್ನ ಒಂದು ಏನು ಗಳಿಸಿದ್ದೀನಿ ಅದನ್ನ ಕಾಪಾಡ್ಕೋಬೇಕು. ಅಷ್ಟರಲ್ಲಿ ಅವರ ಬದುಕು ನಡೀತಾ ಇರುತ್ತೆ ಅಂತ. ಇಂತಹ ಜ್ಞಾನಕ್ಕೂ ಪರಮಸತ್ಯಕ್ಕೂ ಸಂಬಂಧವೇ ಇಲ್ಲ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಸಾಮಾನ್ಯ ಪ್ರಾಣಿಗಳ ಜ್ಞಾನದಂತೆಯೇ ಇದೆ. ತಿನ್ನುವುದು, ಮಲಗುವುದು, ರಕ್ಷಣೆ ಮತ್ತೆ ಮೈಥುನ ಇವುಗಳ ಜ್ಞಾನ. ಇಲ್ಲಿ ಇಂತಹ ಜ್ಞಾನವನ್ನು ತಮೋಗುಣದ ಉತ್ಪನ್ನ ಎಂದು ಹೇಳಿದೆ. ಎಂದರೆ ಈ ದೇಹದ ಆಚೆಗಿನ ಜೀವಾತ್ಮನನ್ನ ಕುರಿತ ಜ್ಞಾನವನ್ನು ಸಾತ್ವಿಕ ಗುಣ ಎಂದು ಕರೆಯಲಾಗಿದೆ. ಪ್ರಾಪಂಚಿಕ ತರ್ಕ ಮತ್ತು ಊಹಾತ್ಮಕ ಚಿಂತನೆಗಳಿಂದ ಪ್ರಮೇಯಗಳನ್ನು, ತತ್ವಗಳನ್ನು ಸೃಷ್ಟಿಸುವ ಜ್ಞಾನವು ರಾಜಸ ಗುಣದ್ದು. ದೇಹವನ್ನು ನೆಮ್ಮದಿಯಾಗಿಡುವುದೇ ಒಂದೇ ವಿಷಯ ಸಂಬಂಧಿಸಿದ ಜ್ಞಾನವು ತಾಮಸ ಜ್ಞಾನ ಎಂದು ಹೇಳಲಾಗಿದೆ. ಇಲ್ಲಿ 3 ರೀತಿಯ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು, ದೇಹದ ಆಚೆ ಪರಮಾತ್ಮ ಇದ್ದಾನೆ, ಜೀವಾತ್ಮ ಇದ್ದಾನೆ, ಈ ವಿಷಯಗಳು ಯಾರಿಗೆ ಗೊತ್ತಾಗಿದೆ ಅವನು ಸಾತ್ವಿಕ ಗುಣದಲ್ಲಿದ್ದಾನೆ. ಆದ್ರೆ ಪ್ರಾಪಂಚಿಕ ತರ್ಕ, ಊಹಾತ್ಮಕ ಚಿಂತನೆ ಅಂದ್ರೆ ಅವನೇ ಊಹಾಪೋಹ ಮಾಡುವಂಥದ್ದು. ಈ ದೇಹ ಅನ್ನುವಂಥದ್ದೇ ಅಂತಿಮ, ಅದರ ನಾಶ ಅನ್ನುವಂಥದ್ದು ಆ ಒಂದು ವ್ಯಕ್ತಿಯ ಪರಿಪೂರ್ಣ ನಾಶ ಆಗ್ತಾನೆ. ಅದರಿಂದ ಆಚೆಗೆ ಅವನಿಗೆ ಪರಮಾತ್ಮನ ಒಂದು ವಿಚಾರಗಳು ಗೊತ್ತಿಲ್ಲ. ಅದನ್ನ ರಜಗುಣದ ಜ್ಞಾನ ಅಂತ ಕರೀತಾ ಇದ್ದಾರೆ. ದೇಹ ಭಾವನೆಯಲ್ಲಿ ಹಣ ಗಳಿಸಬೇಕು, ಇಂದ್ರಿಯ ತೃಪ್ತಿ ಮಾಡ್ಬೇಕು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಯಾರಿದ್ದಾನೆ ಅವನನ್ನ ತಮೋಗುಣದ ಜ್ಞಾನಿ ಅಂತ ಹೇಳಿ ಕರೀತಾ ಇದ್ದಾರೆ. ಶ್ಲೋಕ 23. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 23. ನಿಯತಂ ಸಂಗರಹಿತ ಮರಾಗ ದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ 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 ಸಾತ್ವಿಕಮುಚ್ಯತೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಜಯವಾಗಲಿ. ನಿಯತವಾಗಿ ಮತ್ತು ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿವರೆಗೂ ನಾವು ಜ್ಞಾನದಲ್ಲಿ 3 ಭೇದಗಳನ್ನ ನೋಡಿದ್ವಿ. ಸಾತ್ವಿಕ, ರಜಗುಣ ಮತ್ತೆ ತಮೋಗುಣದ ಜ್ಞಾನ ಅಂದ್ರೆ ಏನು ಅಂತ. ಅಂದ್ರೆ ಆತ್ಮ ಪರಮಾತ್ಮನ ಜ್ಞಾನ, ಇನ್ನೊಂದು ಊಹಾಪೋಹ ದೇಹ ಭಾವನೆಯಲ್ಲಿ ಮಾಡುವಂತಹ ಜ್ಞಾನ, ಇನ್ನೊಂದು ಆ ದೇಹವನ್ನ ಇಂದ್ರಿಯ ಭೋಗ ಮಾಡುವಂತಹದ ಜ್ಞಾನ. ಆ ರೀತಿ 3 ಹಂತದಲ್ಲಿ ಜ್ಞಾನವನ್ನ ನೋಡಿದ್ವಿ. ಈಗ ಅದೇ ರೀತಿ
ಕರ್ಮದಲ್ಲಿ 3 ಹಂತಗಳನ್ನ ಹೇಳ್ತಾ ಇದ್ದಾರೆ, ಮೂರು ಗುಣಗಳನ್ನ. ಮೊದಲಿಗೆ ಸಾತ್ವಿಕ ಗುಣದಲ್ಲಿ ಇರುವಂತಹ ಕರ್ಮ ಅಂದ್ರೆ ಏನು ಅಂತಂದ್ರೆ, ಅದು ನಿಯತವಾಗಿ ಯಾವ ಮೋಹವಿಲ್ಲದೆ, ಅಂದ್ರೆ ನಾನು ಮಾಡುವಂತಹ ಕರ್ಮದಲ್ಲಿ ನನಗೆ ಯಾವುದೇ ಮೋಹ ಅನ್ನುವಂಥದ್ದು ಇಲ್ಲ, ಅದರಿಂದ ನನಗೆ ಏನು ಲಾಭ ಇದೆ ಏನು ನಷ್ಟ ಇದೆ ಆ ರೀತಿ ಇಲ್ಲ. ಮತ್ತೆ ಅದರಲ್ಲಿ ನನಗೆ ಯಾವುದೇ ರಾಗ ದ್ವೇಷಗಳು ಕೂಡ ಇಲ್ಲ, ಅಟ್ಯಾಚ್ಮೆಂಟು ಇಲ್ಲ, ಡಿಟ್ಯಾಚ್ಮೆಂಟು ಇಲ್ಲ. ಮತ್ತೆ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನ, ಅಂದ್ರೆ ಆ ಕರ್ಮದ ಫಲದ ಮೇಲೆ ಆ ಒಂದು ಕರ್ಮವನ್ನ ನಾನು ಭೋಗಿಸ್ಬೇಕು ಅನ್ನೋ ಇಚ್ಛೆ ಮನಸ್ಥಿತಿ ಇಟ್ಕೊಂಡಿರ ಮಾಡಿದಂತ ಕರ್ಮವನ್ನ ಸಾತ್ವಿಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಸಮಾಜದ ವಿವಿಧ ಆಶ್ರಮಗಳು ಮತ್ತು ವಿಭಾಗಗಳಿಗೆ ಅನುಗುಣವಾಗಿ ಧರ್ಮ ಗ್ರಂಥಗಳು ವಿಧಿಸಿದ ವೃತ್ತಿ ನಿಯಂತ್ರಿತ ಕರ್ತವ್ಯಗಳನ್ನು ಮಾಡಬೇಕು. ಅಂದ್ರೆ ಅವರವರ ಒಂದು ವಿಭಾಗಗಳು, ಅಂದ್ರೆ ವರ್ಣಾಶ್ರಮ ಧರ್ಮದಲ್ಲಿ ಯಾವ ಆಶ್ರಮಕ್ಕೆ ಅಥವಾ ಯಾವ ಒಂದು ವರ್ಣಕ್ಕೆ ಸೇರಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಆ ಒಂದು ವೃತ್ತಿ, ಅದಕ್ಕೆ ತಕ್ಕ ಹಾಗೆ ಅವರು ಕಾರ್ಯಗಳನ್ನು ಮಾಡಬೇಕು. ಇವನು ಮೋಹವಿಲ್ಲದೆ ಸ್ವಾಮ್ಯದ ಹಕ್ಕುಗಳಿಲ್ಲದೆ ಪ್ರೀತಿ ದ್ವೇಷಗಳಿಲ್ಲದೆ ಮಾಡಬೇಕು. ಅದರಲ್ಲಿ ಅರ್ಜುನನಿಗೂ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ನೀನೀಗ ಕ್ಷತ್ರಿಯ, ನೀನು ಗೃಹಸ್ಥನಾಗಿದೆಯಾ ರಾಜ, ಈಗ ನೀನೇನ್ ಮಾಡ್ಬೇಕು, ನೀನು ಧರ್ಮ ರಕ್ಷಣೆ ಮಾಡಬೇಕು. ಅದನ್ನ ಮಾಡುವಾಗ ನಿನಗೆ ಯಾವುದೇ ರೀತಿಯ ಮೋಹ ಅನ್ನುವಂಥದ್ದು ಅದಕ್ಕೆ ನೀನು ಹೆಚ್ಚು ಅಂಟ್ಕೊಳ್ದಿರ, ಅದರ ಒಂದು ಫಲಕ್ಕೆ ಅಂಟ್ಕೊಳ್ದಿರ ನೀವು ಆ ಕಾರ್ಯವನ್ನ ಮಾಡಬೇಕು. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಸಂತೃಪ್ತಿಗಾಗಿ ತನ್ನ ತೃಪ್ತಿ ಅಥವಾ ತನ್ನ ಭೋಗವಿಲ್ಲದೆ ಮಾಡಬೇಕು. ಇಂತಹ ಕರ್ಮವನ್ನು ಸಾತ್ವಿಕ ಕರ್ಮ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದ್ರೆ ಇಂದ್ರಿಯ ಭೋಗದ ಇಚ್ಛೆ ಇಟ್ಕೊಂಡಿರ, ಕಾಮ್ಯ ಕರ್ಮಗಳನ್ನ ಮಾಡ್ದಿರ, ಯಾವಾಗ ನಾವು ಭಕ್ತಿ ಕಾರ್ಯಗಳನ್ನ ಮಾಡ್ತೀವಿ, ಭಗವಂತನಿಗಾಗಿ ಮಾಡ್ತೀವಿ, ಅದನ್ನ ಸಾತ್ವಿಕ ಕರ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 24. ಹರೇ ಕೃಷ್ಣ ಮಾತಾಜಿ. ಹಾ ಶ್ಲೋಕ ಮಾತಾಜಿ. ಶ್ಲೋಕ 24. ಯತ್ ಕಾಮೇಪು ಕಾಮೇಪು ಕಾಮೇಪ್ಸುನಾ ಕರ್ಮ ಕಾಮೇಪ್ಸುನಾ ಕರ್ಮ ಸಹ ಅಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ ರಾಜಸಮುದಾಹುತಂ. ಹರೇ ಕೃಷ್ಣ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ರಾಜಸ ಕರ್ಮ ಅಂದ್ರೆ ಯಾವುದು ಅಂತ ಹೇಳ್ತಾ ಇದ್ದಾರೆ. ರಾಜಸ ಕರ್ಮವನ್ನ ಮಾಡುವಂತಹ ವ್ಯಕ್ತಿ ಅವನು ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸ್ತಾನೆ, ಅಂದ್ರೆ ತನ್ನ ಇಂದ್ರಿಯ ಭೋಗದ ಇಚ್ಛೆನ ಇಟ್ಕೊಂಡಿದ್ದಾನೆ, ಮತ್ತೆ ಮಿಥ್ಯಾಹಂಕಾರದಿಂದ ಅದನ್ನ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಅಂತಹ ಒಂದು ಕರ್ಮ ಏನಿದೆ ಅದು ರಜೋಗುಣದ ಕರ್ಮ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದ್ರೆ ಇಂದ್ರಿಯ ಭೋಗಕ್ಕಾಗಿ ತಾನೇನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ದೇಹ ಭಾವನೆಯಿಂದ ತಿಳಿಯುವಂತದನ್ನಲ್ಲಿ ರಜೋಗುಣದ ಕರ್ಮ ಅಂತ ಹೇಳ್ತಿದ್ದಾರೆ. ಕೃಷ್ಣ. ಶ್ಲೋಕ 25. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 25. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷೆ ಚ ಪೌರುಷಂ ಮೋಹದಾರಭ್ಯತೆ ಕರ್ಮ ಯತಥಾಮ ಸಮುಚ್ಯತೆ. ಅನುವಾದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಮಾಯವಶನಾಗಿ ಧರ್ಮ ಗ್ರಂಥಗಳನ್ನ ಆಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಮಾಯಾವಶನಾಗಿ, ಅಂದ್ರೆ ಯಾರು ತಮೋಗುಣದಲ್ಲಿದ್ದಾರೆ ಅಂತವ್ರು ಧರ್ಮ ಗ್ರಂಥಗಳನ್ನ ಅವರು ಅಲಕ್ಷಿಸ್ತಾರೆ, ಅದರ ಕಡೆಗೆ ಅವ್ರಿಗೆ ಯಾವುದೇ ಒಂದು ಆಸಕ್ತಿ ಇರುವುದಿಲ್ಲ. ಮುಂದಿನ ಬಂಧನ ಅಂದ್ರೆ ಅವ್ರ ಕರ್ಮ ಸಿದ್ಧಾಂತವನ್ನು ಕೂಡ ಅವರು ಲೆಕ್ಕಿಸೋದಿಲ್ಲ. ಅಂದ್ರೆ ನಾನು ಮಾಡ್ತಾ ಇರುವಂತಹ ಕಾರ್ಯ, ಅಲ್ಲಿ ಆಗುವಂತ ಹಿಂಸೆ, ಅದರಿಂದ ಇನ್ನೊಂದು ಜೀವಕ್ಕೆ ಉಂಟಾಗುವಂತ ನೋವು, ಅದೆಲ್ಲವನ್ನು ಕೂಡ ಅವರು ಯೋಚನೆ ಮಾಡ್ದಿರ ಅದರಿಂದ ನನಗೆ ಕರ್ಮ ಬಂಧನ ಅಥವಾ ಕರ್ಮದ ಪ್ರತಿಕ್ರಿಯೆಗಳು ಏನಾಗ್ಬಹುದು, ಇದೆಲ್ಲವನ್ನು ಕೂಡ ಅವರು ಯೋಚನೆ ಮಾಡ್ದೀರ ಮಾಡ್ತಾರೆ ಕೆಲಸವನ್ನ. ಅಂತಹ ಒಂದು ಕರ್ಮವನ್ನಲ್ಲಿ ತಮೋಗುಣದ ಕರ್ಮ ಅಂತಲ್ಲಿ ಕರಿತಾ ಇದ್ದಾರೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯನು ತನ್ನ ಕರ್ಮಗಳನ್ನು ರಾಜ್ಯಕ್ಕಾಗಲಿ ಯಮದೂತರಿಗಾಗಲಿ ಒಪ್ಪಿಸಬೇಕಾಗುತ್ತದೆ. ಅಂದ್ರೆ ತಾನೇನಾದ್ರೂ ಒಂದು ಕೊಲೆ ಮಾಡಿದ್ರೆ ಅಥವಾ ಇನ್ನೊಂದು ಜೀವಕ್ಕೆ ನೋವು ಹಿಂಸೆ ಕೊಟ್ರೆ ಕಾನೂನು ನಮ್ಮನ್ನ ಬಂಧಿಸುತ್ತೆ. ಕಾನೂನು ಬಂಧಿಸದಿರ ಹೋದ್ರು ಕೂಡ ಯಮದೂತರು ನಮಗೆ ಅಂದ್ರೆ ಸಾವಿನ ಸಂದರ್ಭದಲ್ಲಿ ಆ ಲೆಕ್ಕವನ್ನ ಕೊಡ್ಬೇಕಾಗುತ್ತೆ. ನಾವು ಅವರಿಗೆ ಹೊಣೆಗೇಡಿ ತರದ ಕರ್ಮವು ವಿನಾಶಕರವಾದದ್ದು, ಏಕೆಂದರೆ ಅದು ಧರ್ಮಗ್ರಂಥದ ನಿಯಂತ್ರಕ ತತ್ವಗಳನ್ನ ನಾಶ ಮಾಡುತ್ತದೆ. ಹಲವೊಮ್ಮೆ ಅದಕ್ಕೆ ಹಿಂಸೆಯೇ ಆಧಾರ.
ಇದು ಇತರ ಜೀವಿಗಳಿಗೆ ಸಂಕಟವನ್ನು ಉಂಟು ಮಾಡುತ್ತದೆ. ಇಂತಹ ಉಣಗೇಡಿ ಕರ್ಮವನ್ನು ಮನುಷ್ಯನು ತನ್ನ ವೈಯಕ್ತಿಕ ಅನುಭವದ ಕಾರಣದಿಂದ ನಡೆಸುತ್ತಾನೆ. ಇದಕ್ಕೆ ಮಾಯೆ ಎಂದು ಹೆಸರು. ಇಂತಹ ಮಾಯೆ ಕೆಲಸವೆಲ್ಲ ತಾಮಸ ಗುಣದ ಸೃಷ್ಟಿ. ಅಂದ್ರೆ ಈಗ ಅನೇಕ ಜನ ನಾವು ನೋಡ್ತೇವೆ, 90% ಜನ ಎಲ್ಲರೂ ಕೂಡ ನಾನ್ ವೆಜಿಟೇರಿಯನ್ ಇದ್ದಾರೆ. ಅವ್ರ ಹತ್ರ ಹೋಗಿ ನಾವೇನಾದ್ರೂ ನೀವು ಮಾಡ್ತಿರುವಂತಹ ಒಂದು ಕಾರ್ಯ ಅದು ಪಾಪ ಕಾರ್ಯ, ಅದರಿಂದ ನಿಮಗೆ ಶಿಕ್ಷೆ ಆಗತ್ತೆ ಅಂತಂದ್ರೆ ಅವ್ರದನ್ನ ನಿಜವಾಗ್ಲೂ ಸ್ವೀಕಾರ ಮಾಡ್ತಾರ? ಅದು ಒಪ್ತಾರ? ಹರೇ ಕೃಷ್ಣ. ಇಲ್ಲ ಒಪ್ಪಲ್ಲ. ಮಾತಾಜಿ, ಒಪ್ಪಲ್ಲ. ಇದು ನಿಜವಾದ ಬದುಕಿನ ರೀತಿ ಅನ್ನೋ ರೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಅಂದ್ರೆ ನೀವು ವೆಜಿಟೇರಿಯನ್ಸ್ ಏನು ಅಲ್ಲಿ ಸಸ್ಯಾಹಾರ ತಗೊಳ್ತಾ ಇದ್ದೀರಾ, ಅಲ್ಲಿ ಕೂಡ ಜೀವ ಇದೆ. ನೀವು ಅದನ್ನ ಕೊಂದು ತಿನ್ನೋವಾಗ ನಿಮ್ಗೆ ಏನು ಪಾಪ ಇಲ್ಲ ಅಂತಂದ್ಮೇಲೆ ನಿಮ್ಗೆ ಅದು ಸರ್ವಸಾಧಾರಣವಾಗಿ ನೀವು ಮಾಡೋದ್ರಲ್ಲಿ ಸರಿ ಅನ್ನೋದು ಆಗಿರೋ ಆಗಿದ್ರೆ ನಮ್ಮ ಒಂದು ದೃಷ್ಟಿಯಲ್ಲಿ ಪ್ರಾಣಿಗಳು ಕೂಡ ಅದಕ್ಕಾಗಿಯೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇದು ಕೂಡ ಅದಕ್ಕಾಗಿಯೇ ಇದೆ. ಅಂದ್ರೆ ಜೀವೋ ಜೀವಸ್ಯ ಜೀವನ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜೀವ ಇನ್ನೊಂದು ಜೀವವನ್ನ ಕೊಂದು ತಿಂದೇ ಬದುಕ್ತಾ ಇದೆ ಅಂತ. ಆದ್ರೆ ಆ ರೀತಿ ಯೋಚನೆ ಮಾಡುವಾಗ ಅವರು ಧರ್ಮ ಗ್ರಂಥದಲ್ಲಿ ಇದರ ಉಲ್ಲೇಖ ಇದೆಯಾ, ಇದಕ್ಕೆ ಅನುಮತಿ ಇದೆಯಾ, ಅಥವಾ ನಾನು ಮಾಡ್ತಾ ಇರುವಂತಹ ಕರ್ಮದಿಂದ ನನಗೆ ಮುಂದಿನ ಒಂದು ಜನ್ಮದಲ್ಲಿ ನಾನು ಆ ಪ್ರಾಣಿಯ ಒಂದು ಸ್ಥಾನವನ್ನು ಪಡಿತೀನ, ಯಾವುದೇ ವಿಷಯದ ಬಗ್ಗೆ ಅವರು ಸ್ವಲ್ಪ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನ ಇಲ್ಲಿ ತಮೋ ಗುಣದ ಕರ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ನಾವು ಕೂಡ ಸಸ್ಯಗಳನ್ನ ಕೊಲ್ತೀವಿ, ನಮಗೂ ಮತ್ತೆ ಕರ್ಮ ಇದೆಯಾ? ಕರ್ಮ ಬಂಧನ ಇದೆಯಾ? ಇದೇ ಮಾತಾಜಿ. ಇದೇ ಮಾತಾಜಿ. ಅದನ್ನ ಭಗವಂತನಿಗೆ ಅರ್ಪಿಸಿದ್ರೆ ಮಾತ್ರ ಅಲ್ಲಿ ಕರ್ಮ ಅನ್ನೋದು ಹೋಗ್ಬಿಡುತ್ತೆ. ಅದು ಪ್ರಸಾದವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಅದಕ್ಕಾಗಿ ನಾನು ಹೇಳುವಂಥದ್ದು, ಪ್ರತಿ ಸತಿ ಕೂಡ ನಾವು ಭಗವಂತನಿಗೆ ಅರ್ಪಿಸಿದ ಪ್ರಸಾದವನ್ನ ಮಾತ್ರನೇ ಸ್ವೀಕಾರ ಮಾಡ್ಬೇಕು ಅಂತ. ಅಂದ್ರೆ ಭಗವಂತನಿಗೆ ಏನನ್ನ ಅರ್ಪಿಸ್ತೀವಿ ಅಲ್ಲಿ ಭಗವಂತ ಕೂಡ ಹೇಳಿದ್ದಾನೆ. ಏನಂತ ಹೇಳ್ತಿದ್ದಾನೆ? ಪತ್ರಂ ಪುಷ್ಪಂ ಫಲಂ ತೋಯಂ. ಅವನು ಎಲೆಯನ್ನ, ನೀರನ್ನ, ಹೂವನ್ನ, ಹಣ್ಣನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅವನು ಎಲ್ಲೂ ಕೂಡ ನಾನು ಮಾಂಸ ಭಕ್ಷಣೆ ಮಾಡ್ತೀನಿ, ಅದನ್ನ ನೀವು ನನಗೆ ಅರ್ಪಿಸಿ ಅಂತ ಹೇಳಿ ಎಲ್ಲೂ ಕೂಡ ತಿಳಿಸಿಲ್ಲ. ಹಾಗಾಗಿ ನಾವು ಸಸ್ಯಾಹಾರವನ್ನೇ ಸ್ವೀಕಾರ ಮಾಡ್ಬೇಕು. ಅದು ಕೂಡ ಅಂದ್ರೆ ಏನಂತ ಹೇಳ್ತಾರೆ, ವೆಜಿಟೇರಿಯನ್ ಮಾತ್ರ ಆದ್ರೆ ಸಾಲದು, ಕೃಷ್ಣಟೇರಿಯನ್ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಿಗೆ ಅರ್ಪಿಸಿದ್ದನ್ನ ಮಾತ್ರನೇ ನಾವು ತಿನ್ಬೇಕು ಅಂತ. ಆದ್ರೆ ಇದನ್ನ ಮಾಡದೇ ಇರುವಂತದ್ದು ಅದು ತಮೋ ಗುಣದ ಒಂದು ಲಕ್ಷಣ, ತಮೋ ಗುಣದ ಕರ್ಮ. 3 ರೀತಿಯ ಕರ್ಮಗಳನ್ನ ತಿಳ್ಕೊಂಡ್ವಿ. ಯಾವ್ದು ಸಾತ್ವಿಕ ಕರ್ಮ? ಹರೇ ಕೃಷ್ಣ. ಯಾವ್ದು ಸಾತ್ವಿಕ ಕರ್ಮ ನಾವು ತಿಳ್ಕೊಂಡಿದ್ದು? ಹರೇ ಕೃಷ್ಣ. ಸಾತ್ವಿಕ ಕರ್ಮ ಅಂತಂದ್ರೆ ದೇಹ ಭಾವನೆ ಇಲ್ದಿರ, ಭೋಗ ನಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ, ಅದನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಂತಹ ಕಾರ್ಯಗಳು ಎಲ್ಲವೂ ಕೂಡ, ಭಕ್ತಿ ಕಾರ್ಯಗಳೆಲ್ಲವೂ ಕೂಡ ಅದು ಸಾತ್ವಿಕ ಕರ್ಮದಲ್ಲಿ ಬರುತ್ತೆ. ರಜೋಗುಣದ ಕರ್ಮ ಅಂತಂದ್ರೆ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮ. ಯಾವ್ದು ರಜೋಗುಣದ ಕರ್ಮ? ಫಲಾಪೇಕ್ಷೆಯಿಂದ ಕಾಮ್ಯ ಮಾಡಿದ ಕರ್ಮ. ಕರ್ಮಗಳು, ಎಲ್ಲಾ ಕಾಮ್ಯ ಕರ್ಮಗಳು ಅದು ರಜೋಗುಣದ ಕರ್ಮಗಳು. ಮತ್ತೆ ಬರುವಂತದ್ದು ತಮೋ ಗುಣದ ಕರ್ಮ ಅಂತ. ಮತ್ತೆ ಫಲಾಪೇಕ್ಷೆ ಅಂದ್ರೆ ನಾನು ಮಾಡಿದ್ದು ಅದ್ರ ಫಲ ನನಗೆ ಬೇಕು, ಅದು ನಾನು ಭಗವಂತನಿಗೆ ಅರ್ಪಿಸೋದಿಲ್ಲ, ಅದು ನನಗೇ ಬೇಕು, ನಾನು ಅನುಭವಿಸ್ಬೇಕು, ನಾನು ಭೋಗಿಸ್ಬೇಕು ಅಂತ ಮಾಡುವಂಥದ್ದು. ತಮೋ ಗುಣದ ಕರ್ಮ ಅಂತಂದ್ರೆ ಅದು ಮಾಡ್ತಾ ಇರುವಂತದ್ದೆಲ್ಲ ಕೂಡ ಇಲ್ಲಿ ವಿಕರ್ಮ ಆಗುತ್ತೆ. ವಿಕರ್ಮ ಅಂತಂದ್ರೆ ನಾನು ಮಾಡಬಾರ್ದನ್ನ ಮಾಡ್ತಾ ಇದ್ದೀನಿ, ಅದನ್ನೇ ಇಲ್ಲಿ ತಮೋ ಗುಣದ ಕರ್ಮ ಅಂತ ಹೇಳಿ ಕರಿತಾ ಇದ್ದಾರೆ. ಕರ್ಮ ಅನ್ನುವಂಥದ್ದು ಅದು ರಜೋಗುಣದ ಕರ್ಮ, ಅಕರ್ಮ ಅನ್ನುವಂಥದ್ದು ಅದು ಸಾತ್ವಿಕ ಕರ್ಮ, ಅಥವಾ ಇಲ್ಲಿ ತಮೋಗುಣದ ಕರ್ಮ ಅಂತಂದ್ರೆ ವಿಕರ್ಮ, ಮಾಡಬಾರ್ದನ್ನ ಮಾಡುವಂಥದ್ದು ವಿಕರ್ಮ. ಹರೇ ಕೃಷ್ಣ. ಶ್ಲೋಕ 26. ಹರೇ ಕೃಷ್ಣ. ಹಾ ಮಾತಾಜಿ. ಶ್ಲೋಕ 26. ಮುಕ್ತ ಸಂಗೋನ ವಾದಿ ವೃತ್ತಿ ಉತ್ಸಾಹ ಸಮನ್ವಿತ ಸಿದ್ಧಿ ಅಸಿದ್ಧೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಐಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ, ದೃಢನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಐಹಿಕ ಪ್ರಕೃತಿಯ ಗುಣಸಂಗವಿಲ್ಲದೆ, ದುರಾಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನ ಯಾರು ಮಾಡ್ತಾರೆ ಅಂತವರನ್ನ ಸಾತ್ವಿಕ ಕರ್ತ ಅಂತಾನೆ ಕರಿತಾ ಇದ್ದಾರೆ. ಅಂದ್ರೆ ಇವರಿಗೆ ದುರಂಕಾರ ಅಂದ್ರೆ ಇಲ್ಲಿ ತನ್ನನ್ನ ತಾನು ದೇಹದ ಒಂದು ಭಾವನೆಯಲ್ಲಿ ನೋಡೋದಿಲ್ಲ, ಮತ್ತೆ ಅವನು ಪ್ರಕೃತಿ ಗುಣಗಳ ಸಂಘ ಅನ್ನುವಂಥದ್ದು ಇಲ್ಲ ಅಂತಂದ್ರೆ ಅವನು ಯಾವಾಗ್ಲೂ ಕೂಡ ಭಕ್ತಿ ಕಾರ್ಯಗಳಲ್ಲಿ ಎಲ್ಲಿ ತೊಡಗ್ತೀವಿ ನಾವು ಅಲ್ಲಿ ಈ ಪ್ರಕೃತಿ ಮಾಯೆಯ ಒಂದು ಆ ಹಸ್ತಕ್ಷೇಪ ಇರೋದಿಲ್ಲ. ಮತ್ತೆ ಮಾಡುವಂತಹ ಒಂದು ಕಾರ್ಯದಲ್ಲಿ ತನಗೆ ಜಯ ಬೇಕು ಅಥವಾ ಅಪಜಯ ಆಗ್ಬಾರ್ದು ಆತರ ಒಂದು ಮನಸ್ಥಿತಿ ಅವನಿಗಿಲ್ಲ. ಮಾಡುವಂತಹ ಕಾರ್ಯವನ್ನ ಅಂದ್ರೆ ಎಲ್ಲಿ ನಮ್ಗೆ ಸ್ಫೂರ್ತಿ ಅಂತಂದ್ರೆ ನನಗೆ ಜಯ ಸಿಕ್ಕೋದು ನನಗೆ ಸ್ಫೂರ್ತಿ, ಅದಕ್ಕೋಸ್ಕರನೇ ಕೆಲಸ ಮಾಡ್ತೀನಿ ಅಂದ್ರೆ ಇಲ್ಲಿ ಅವನಿಗೆ ಸ್ಫೂರ್ತಿ ಇದೆ, ಅಂದ್ರೆ ದೃಢ ನಿಶ್ಚಯ ಇದೆ, ಮತ್ತೆ ಉತ್ಸಾಹ ಕೂಡ ಇದೆ. ಆದ್ರೆ ಅದರಲ್ಲಿಂದ ಏನಾಗ್ಬಹುದು ಅದರ ಮೇಲೆ ಅವನು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂತಹ ಒಂದು ಕರ್ತನನ್ನ ಇಲ್ಲಿ ಸಾತ್ವಿಕ ಕರ್ತ ಅಂತ ಕರಿತಾ ಇದ್ದಾರೆ. ಅಂದ್ರೆ ಪ್ರಭುಪಾದರ ಒಂದು ಉದಾಹರಣೆಯಲ್ಲಿ ತಗೋಬಹುದು. ಅಂದ್ರೆ ಅವ್ರು ಹೇಳ್ತಾ ಇದ್ರು, ಮಾಯಾ ಕೆನಾಟ್ ಅಟ್ಯಾಕ್ ಮೀ, ಅಂದ್ರೆ ಮಾಯೆ ನನ್ನನ್ನ ಮುಟ್ಟೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾನು ಯಾವತ್ತೂ ಕೂಡ ಐಹಿಕ ಭೋಗದ ಇಚ್ಛೆಯನ್ನ ಇಟ್ಕೊಂಡಿರ್ಲಿಲ್ಲ ಅಂತ. ಮತ್ತೆ ಅಲ್ಲಿ ಅವರು ಯಾವಾಗ ಪಾಶ್ಚಾತ್ಯ ದೇಶಗಳಿಗೆ ಹೋದ್ರು ಅದರಿಂದ ಪರಿಣಾಮ ಏನಾಗ್ಬೋದು, ಅದರಲ್ಲಿ ನನಗೆ ಏನು ಲಾಭ ಏನ್ ನಷ್ಟ ಅದನ್ನ ಯೋಚನೆ ಮಾಡ್ಲಿಲ್ಲ. ಅಂದ್ರೆ ಆ ಒಂದು ಏನು ಪ್ರಾಸೆಸ್ ಇದೆ ಅದರಲ್ಲಿಯೇ ಹೆಚ್ಚು ತಲ್ಲೀನರಾದ್ರೆ ಹೊರತು ಅದರ ಒಂದು ರಿಸಲ್ಟ್ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಅಂದ್ರೆ ಅದನ್ನ ಕೃಷ್ಣನಿಗೆ ಮತ್ತೆ ತನ್ನ ಗುರುವಿಗೆ ಅದನ್ನ ಒಪ್ಪಿಸಿಬಿಟ್ಟಿದ್ರು. ಮತ್ತೆ ದೃಢ ನಿಶ್ಚಯ ಅಂದ್ರೆ ಅಲ್ಲಿ ಲಾಭ ನಷ್ಟ ಅದರ ಒಂದು ಪರಿಣಾಮ ರಿಸಲ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಂದ್ರೂ ಕೂಡ ಮಾಡ್ತಾ ಇರುವಂತ ಕೆಲಸವನ್ನ ದೃಢ ನಿಶ್ಚಯದಿಂದ ಮಾಡಿದ್ರು. ಅಂದ್ರೆ ಅಷ್ಟೊಂದು ಏಜ್ ಆಗಿದ್ರು ಕೂಡ, ತನಗೆ 2 ಬಾರಿ ಹಾರ್ಟ್ ಅಟ್ಯಾಕ್ ಆಗಿದ್ರು ಕೂಡ ವ್ಯಕ್ತಿ ಆ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಅಲ್ಲಿ ಎಷ್ಟು ಅವರು ದೃಢ ನಿಶ್ಚಯ ಅಂತಂದ್ರೆ ಅವರು ತನ್ನ ಗುರು ತನಗೆ ಏನ್ ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನ ಅವರು ಪಾಲನೆ ಮಾಡ್ಬೇಕು ಅನ್ನೋದ್ರಲ್ಲಿ ಅವರಲ್ಲಿ ಆ ಒಂದು ದೃಢ ನಿಶ್ಚಯ ಅನ್ನುವಂಥದ್ದಿತ್ತು. ಆ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಅವರಲ್ಲಿ ಅಷ್ಟೊಂದು ಉತ್ಸಾಹ ಇತ್ತು. ಆ ಕಾರಣಕ್ಕಾಗಿ ಅವರು ಅವರ ಒಂದು ಗುರುಗಳವರಿಗೆ ನೀಡಿದಂತಹ ಕರ್ತವ್ಯವನ್ನ ಅವರು ನಿರ್ವಹಣೆ ಮಾಡಿದ್ರು. ಅಂತಹ ಒಂದು ಕರ್ತನನ್ನ ಸಾತ್ವಿಕ ಕರ್ತ ಅಂತ ಇಲ್ಲಿ ಕರೀತಾ ಇದ್ದಾರೆ. ಭಾವಾರ್ಥ ಪ್ರಪಾದರಿಂದ ಪ್ರಪಾದರಿಗೆ ಜಯವಾಗಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಯಾವಾಗಲೂ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರಿದವನು. ಅವನಿಗೆ ವಹಿಸಿದ ಕೆಲಸದಿಂದ ಅವನು ಯಾವ ಫಲವನ್ನು ನಿರೀಕ್ಷಿಸುವುದಿಲ್ಲ, ಏಕೆಂದರೆ ಅವನು ಮಿಥ್ಯಾಹಂಕಾರ ಮತ್ತು ಗರ್ವಗಳನ್ನು ಮೀರಿದವನು. ಆದರೂ ಅವನು ಕೆಲಸವು ಮುಗಿಯುವವರೆಗೆ ಯಾವಾಗಲೂ ಉತ್ಸಾಹಿಯಾಗಿರುತ್ತಾನೆ. ಅವನು ಕೈಗೊಂಡ ಕಾರ್ಯದ ನೋವನ್ನು ಕುರಿತು ಚಿಂತಿಸುವುದಿಲ್ಲ, ಯಾವಾಗಲೂ ಉತ್ಸಾಹದಿಂದಿರುತ್ತಾನೆ. ಜಯ ಅಪಜಯಗಳು ಲಕ್ಷ್ಯ ಮಾಡುವುದಿಲ್ಲ, ನೋವು ನಲಿವುಗಳಲ್ಲಿ ಸಮಚಿತ್ತನಾಗಿ ಇರುತ್ತಾನೆ. ಇಂತಹ ಕೆಲಸಗಾರನು ಸಾತ್ವಿಕ ಗುಣದಲ್ಲಿ ನೆಲೆಯಾದವನು. ಅಂದ್ರೆ ಅವರಲ್ಲಿ ಯಾವುದೇ ಒಂದು ಮಿಥ್ಯಾಹಂಕಾರ ಇರುವುದಿಲ್ಲ, ಮತ್ತೆ ಅವ್ರಿಗೆ ಯಾವುದೇ ಇಂದ್ರಿಯ ಭೋಗದ ಆಸಕ್ತಿ ಕಾಮ್ಯಕರ್ಮದಲ್ಲಿ ಇಚ್ಛೆ ಇರುವುದಿಲ್ಲ. ಆದ್ರೆ ಮಾಡುವಂತಹ ಕಾರ್ಯ ಭಕ್ತಿ ಕಾರ್ಯದಲ್ಲಿ ಅವರಿಗೆ ಅದರ ಒಂದು ಏನು ರಿಸಲ್ಟ್ ಇರುತ್ತೆ ಅದರ ಬಗ್ಗೆ ಕೂಡ ಅವರು ಹೆಚ್ಚು ತಲೆ ಕೆಡಿಸ್ಕೊಡೋದಿಲ್ಲ. ಹಾಗಂದು ಮಾತ್ರಕ್ಕೆ ಅವರ ಕಾರ್ಯದಲ್ಲಿ ಅವ್ರಿಗೆ ಯಾವುದೇ ಉತ್ಸಾಹ ಇಲ್ಲ ಅಂತಲ್ಲ, ಪರಿಪೂರ್ಣ ಉತ್ಸಾಹದಿಂದ ಮತ್ತೆ ದೃಢ ನಿಶ್ಚಯದಿಂದ ಅದನ್ನ ಅವರು ಸಮಚಿತ್ತದಿಂದ ಅದನ್ನ ಮಾಡ್ತಾರೆ. ಅಂತಹ ಒಂದು ವ್ಯಕ್ತಿಯನ್ನ ಸಾತ್ವಿಕ ಕರ್ತ ಅಂತ ಹೇಳಿ ಕರಿತಾ ಇದ್ದಾರೆ. ಶ್ಲೋಕ 27. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ರಾಗಿ ಕರ್ಮ ಫಲಪ್ರೇಪ್ಸು ಲಿಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷ ಶೋಕಾನುತಪ್ತ ರಾಜಸ ಪರಿಕೀರ್ತಿತಃ. ಅನುವಾದ ಶ್ರೀಲ ಪ್ರಪಾದರಿಂದ ಶ್ರೀಲ ಪ್ರಪಾದರಿಗೆ ಜಯವಾಗಲಿ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟುಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಾಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಡಿದ್ದಾರೆ. ಧನ್ಯವಾದಗಳು ಮಾತಾಜಿ. ರಜೋಗುಣದ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಕರ್ಮ ಫಲದ ಮೇಲೆ ಆಸಕ್ತಿ ಇಟ್ಕೊಂಡೇ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಕರ್ಮ ಫಲದ ಏನು ಅದರಲ್ಲಿ ರಿಸಲ್ಟ್ ಏನಿದೆ ಆ ಫಲದ ಮೇಲೆ ಆ ಫಲವೇ ಅವನಿಗೆ ಪ್ರೇರಣೆ, ಅದೇ ಅವನಿಗೆ ಸ್ಫೂರ್ತಿಯನ್ನ ಕೊಡ್ತಾ ಇರುವಂತದ್ದು. ಅಲ್ಲಿ ಅವನು ಯಾವಾಗ್ಲೂ ಕೂಡ ಲೋಭಿ, ಅಂದ್ರೆ ಅವನಿಗೆ ಎಷ್ಟು ಸಿಕ್ಕಿದ್ರು ಇನ್ನೂ ಬೇಕು ಅನ್ನೋಂಥದ್ದು ಇರುತ್ತೆ. ಮತ್ತೆ ಅಸೂಯಪರ ಅಂದ್ರೆ ಅವನಿಗೆ ಕಾಂಪಿಟೇಟರ್ಸ್ ಇರ್ತಾರೆ, ಅವರನ್ನ ಅವನು ಶತ್ರುಗಳು ಮಾಡ್ಕೊಂಡಿರ್ತಾನೆ, ಅವರನ್ನ ಅವನು ಸದಾ ದ್ವೇಷಿಸ್ತಾ ಇರ್ತಾನೆ. ಮತ್ತೆ ಕೊಳಕ, ಮತ್ತೆ ಸುಖ ದುಃಖಗಳಿಂದ ವಿಚಲಿತನಾಗ್ತಾನೆ. ಸುಖ ದುಃಖಗಳಿಂದ ವಿಚಲಿತನು ಅಂತಂದ್ರೆ ಅವನು ಅನ್ಕೊಂಡಿದ್ದು ಆದ್ರೆ ಅವನು ಹುಬ್ಬುತ್ತಾನೆ, ಅವನು ಅನ್ಕೊಂಡಿದ್ದು ಆಗ್ಲಿಲ್ಲ ಅಂತಂದ್ರೆ ಅವನು ಏನಂತ ಹೇಳ್ತಾರೆ ಖಿನ್ನತೆಗೆ ಹೋಗ್ಬಿಡ್ತಾನೆ. ಈ ರೀತಿ ಯಾವ ವ್ಯಕ್ತಿ ಇದ್ದಾನೆ ಅವನನ್ನ
ರಾಜಸ ಸ್ವಭಾವದ ವ್ಯಕ್ತಿ ಅಂತ ಹೇಳಿ ಕರಿತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಪ್ರಾಪಂಚಿಕತೆ, ಮನೆ, ಹೆಂಡತಿ, ಮಕ್ಕಳು ಇವರಲ್ಲಿ ಅತಿ ಮೋಹ ಕಾರಣದಿಂದ ಒಂದು ಬಗೆಯ ಕರ್ಮಕ್ಕೆ ಅಥವಾ ಫಲಕ್ಕೆ ಮನುಷ್ಯನು ಅಂಟಿಕೊಳ್ಳುತ್ತಾನೆ. ಇಂತಹ ಮನುಷ್ಯನಿಗೆ ಬದುಕಿನಲ್ಲಿ ಮೇಲೇರಬೇಕೆಂಬ ಅಪೇಕ್ಷೆ ಏನೂ ಇರುವುದಿಲ್ಲ. ಅಂದ್ರೆ ಅದು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳುವ ಆಸಕ್ತಿ ಇರುವುದಿಲ್ಲ. ಈ ಜಗತ್ತನ್ನು ಐಹಿಕವಾಗಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿ ಮಾಡಿಕೊಳ್ಳುವುದೇ ಅವನ ಕಾಳಜಿ. ಅಂದ್ರೆ ಇಲ್ಲಿಂದ ಆಧ್ಯಾತ್ಮಿಕ ಜಗತ್ತಿಗೆ ತಾನು ಹೋಗೋದಕ್ಕೆ ಯಾವುದೇ ಪ್ರಯತ್ನ ಇಲ್ಲ. ಇಲ್ಲಿ ಈ ಭೌತಿಕ ಜಗತ್ತು ದುಃಖಾಲಯವನ್ನೇ ಸುಖಾಲಯ ಮಾಡೋ ಪ್ರಯತ್ನದಲ್ಲೇ ಅವನ ಅವನ ಜೀವನ ಅದು ಹೋಗ್ತಾ ಇದೆ. ಸಾಮಾನ್ಯವಾಗಿ ಅವನಿಗೆ ದುರಾಸೆ, ತಾನು ಗಳಿಸಿದ್ದೆಲ್ಲ ಶಾಶ್ವತ ಎಂದು ಕಳೆದುಕೊಳ್ಳುವುದಿಲ್ಲ ಎಂದು ಅವನು ಭಾವಿಸುತ್ತಾನೆ. ಇಂತಹ ಮನುಷ್ಯರಿಗೆ ಇತರರನ್ನು ಕಂಡರೆ ಅಸೂಯೆ, ಇಂದ್ರಿಯ ಸುಖಕ್ಕಾಗಿ ಎಂತಹ ಕೆಟ್ಟ ಕೆಲಸವನ್ನಾದರೂ ಮಾಡಲು ಅವನು ಸಿದ್ಧ. ಅಂದ್ರೆ ಶಾರ್ಟ್ ಕಟ್ ಗಳನ್ನ ಯೂಸ್ ಮಾಡುವಂಥದ್ದು. ಹಣ ಬೇಕು, ಹಣವನ್ನ ಬೇಗ ಗಳಿಸ್ಬೇಕು, ಅದಕ್ಕಾಗಿ ಮಾಡಬಾರದನ್ನೆಲ್ಲ ಮಾಡುವಂಥದ್ದು. ಆದುದರಿಂದ ಇಂತಹ ಮನುಷ್ಯನು ಕೊಳಕ, ತನ್ನ ಸಂಪಾದನೆ ಪರಿಶುದ್ಧವೇ ಅಲ್ಲ ಎನ್ನುವ ಯೋಚನೆಯೇ ಅವನಿಗಿಲ್ಲ. ಅಂದ್ರೆ ನಾನು ಏನು ಹಣ ಮಾಡ್ತಾ ಇದ್ದೀನಿ, ಹಣ ಸಂಗ್ರಹ ಮಾಡ್ತಾ ಇದ್ದೀನಿ, ಅದು ನ್ಯಾಯಸಮ್ಮತವಾಗಿ ನಾನು ಅದನ್ನ ಗಳಿಸಿದ್ದೀನ ಅನ್ನುವಂಥದ್ದು ಇಲ್ಲ. ಆ ಒಂದು ಶುದ್ಧತೆ ಅದರಲ್ಲಿ ಅವನ ಕಾರ್ಯದಲ್ಲಿ ಇಲ್ಲ. ತನ್ನ ಕೆಲಸವು ಯಶಸ್ವಿಯಾದರೆ ಅವನಿಗೆ ಬಹಳ ಖುಷಿ, ತನ್ನ ಕೆಲಸದಲ್ಲಿ ಅಪಜಯವಾದರೆ ತುಂಬಾ ಸಂಕಟ ಪಡುತ್ತಾನೆ. ಹೀಗೆ ಕರ್ಮ ಮಾಡುವವನನ್ನ ರಾಜಸ ಸ್ವಭಾವದವನು ಅಂತ ಹೇಳಿ ಕರೀತಾ ಇದ್ದಾರೆ. ಶ್ಲೋಕ 28. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 28. ಆಯುಕ್ತ ಪ್ರಾಕೃತ ಸ್ತಬ್ಧ ಶಟೋ ನೈಸ್ಕೃತಿಕೋ ಲಸಃ ವಿಷಾದಿ ದೀರ್ಘಸೂತ್ರಿ ಚ ಕರ್ತ ತಾಮಸ ಉಚ್ಯತೆ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತನೆನ್ನುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಏನು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವನೇನು ಮಾಡೋದಿಲ್ಲ, ಅದಕ್ಕೆ ವಿರುದ್ಧವಾದ ಕೆಲಸಗಳನ್ನೇ ಮಾಡ್ತಾ ಇರ್ತಾನೆ. ಮತ್ತೆ ಹಠಮಾರಿ ಇರ್ತಾನೆ, ಸೋಮಾರಿ ಇರ್ತಾನೆ, ಮೋಸ ಮಾಡ್ತಾನೆ, ಮತ್ತೆ ಬೇರೊಬ್ಬರಿಗೆ ಅವಮಾನ ಮಾಡೋದ್ರಲ್ಲಿ ನಿಪುಣ. ಅಂದ್ರೆ ಕೂತಿದ್ದ ಜಾಗದಲ್ಲಿ ಮಾತುಗಾರಿಕೆ ಅನ್ನುವಂಥದ್ದು ಚೆನ್ನಾಗಿ ಮಾಡ್ತಾ ಇರ್ತಾನೆ. ಯಾವಾಗ್ಲೂ ವಿಷಾದದಲ್ಲಿ ಇರ್ತಾನೆ. ಯಾಕೆ ವಿಷಾದದಲ್ಲಿ ಇರ್ತಾನೆ ಅಂದ್ರೆ ಅವನು ಸೋಮಾರಿ, ಆದ ಕಾರಣ ದೊಡ್ಡ ದೊಡ್ಡ ಆಸೆಗಳು, ಕಲ್ಪನೆಗಳು ಕಾಣ್ತಾ ಇರ್ತಾನೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದೇ ಇಲ್ಲ. ಹಾಗಾಗಿ ಅವನಲ್ಲಿ ವಿಷಾದ ಇರುತ್ತೆ. ಹೀಗೆ ಏನ್ ಕೆಲಸ ಕೊಟ್ಟಿದಾರೋ ಅದನ್ನ ಅವನು ಇವತ್ತಿಲ್ಲ ನಾಳೆ ಅಂತ ಮುಂದಕ್ಕೆ ಹಾಕ್ತಾ ಇರ್ತಾನೆ. ಅಂತಹ ಸೋಮಾರಿಯಲ್ಲಿ ತಮೋ ಗುಣದ ಕರ್ತ ಅಂತ ಕರಿತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಧರ್ಮ ಗ್ರಂಥಗಳ ಆದೇಶಗಳಲ್ಲಿ ಯಾವ ಬಗ್ಗೆ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಬಗ್ಗೆ ಕೆಲಸವನ್ನು ಮಾಡಬಾರದು ಎನ್ನುವುದನ್ನು ಕಾಣುತ್ತೇವೆ. ಈ ಆದೇಶಗಳಿಗೆ ಲಕ್ಷ್ಯ ಮಾಡದವರು ಮಾಡಬಾರದ ಕೆಲಸಗಳಲ್ಲಿ ನಿರತರಾಗುತ್ತಾರೆ. ಇಂಥವರು ಸಾಮಾನ್ಯವಾಗಿ ಪ್ರಾಪಂಚಿಕ ಮನೋಧರ್ಮದವರು ಆಗಿರುತ್ತಾರೆ. ಅವರು ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಾರೆ, ಧರ್ಮ ಗ್ರಂಥದ ಆದೇಶಗಳಿಗೆ ಅನುಗುಣವಾಗಿ ಅಲ್ಲ. ಇಂತಹ ಕರ್ತರು ಅಷ್ಟೇನು ಮೃದುವಾಗಿರುವುದಿಲ್ಲ. ಸಾಮಾನ್ಯವಾಗಿ ಅವರು ಉಪಾಯಗಾರರಾಗಿರ್ತಾರೆ, ಅಂದ್ರೆ ತುಂಬಾ ಬುದ್ಧಿವಂತಿಕೆ ಇರುತ್ತೆ, ಮತ್ತು ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣರಾಗಿರ್ತಾರೆ. ಅವರು ಬಹು ಸೋಮಾರಿಗಳು. ತಾವು ಮಾಡಬೇಕಾದ ಕರ್ತವ್ಯವಿದ್ದರೂ ಅದನ್ನು ಸರಿಯಾಗಿ ಮಾಡುವುದಿಲ್ಲ ಮತ್ತು ಮುಂದೆ ಮಾಡಲೆಂದು ಇಟ್ಟು ಬಿಡುತ್ತಾರೆ. ಆದ್ದರಿಂದ ಅವರು ಖಿನ್ನರಾಗಿ ಕಾಣುತ್ತಾರೆ. ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುತ್ತಾರೆ. 1 ಗಂಟೆಯಲ್ಲಿ ಮಾಡಬಹುದಾದದ್ದನ್ನು ವರ್ಷಗಟ್ಟಲೆ ಎಳೆಯುತ್ತಾರೆ. ಇಂತಹ ಕರ್ತರು ತಾಮಸ ಗುಣದವರು. ಈಗ ನಾವು 3 ವಿಚಾರಗಳನ್ನ ತಿಳ್ಕೊಂಡ್ವಿ. ಕರ್ಮದಲ್ಲಿ 3 ರೀತಿಯ ಜನ ಯಾರು? ಹರೇ ಕೃಷ್ಣ. ಸಾತ್ವಿಕ ಕರ್ಮಿ ಯಾರು? ರಜೋಗುಣದ ಕರ್ಮಿ ಯಾರು? ತಮೋಗುಣದ ಕರ್ಮಿ ಯಾರು? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಸತ್ವಗುಣದಲ್ಲಿ ಮಾಡುವಂತವನ್ನ ಫಲದ ಅಪೇಕ್ಷೆಯನ್ನ ಇಟ್ಕೊಳ್ಳುದಿಲ್ಲ. ಮತ್ತೆ ರಜೋಗುಣದಲ್ಲಿ ಫಲದ ಅಪೇಕ್ಷೆ ಇಟ್ಕೊಳ್ತಾನೆ. ಮತ್ತೆ ತಮೋಗುಣದಲ್ಲಿ ಮಾಡುವಂತವನು ಇದು ಏನಂದ್ರೆ ಅಂದ್ರೆ ಕರ್ಮ ಏನಿದೆ ಅದನ್ನ ಬಿಟ್ಕೊಂಡೆ ಕರ್ಮವನ್ನೇ ಬಿಟ್ಟು ಬಿಡ್ತಾನೆ, ಅಂದ್ರೆ ವಿಕರ್ಮ ಮಾಡ್ತಾನೆ ಅವನು. ಯಾವ್ದು ಕರ್ಮವನ್ನ ಮಾಡದೇ ಇಲ್ಲ, ಮತ್ತೆ ಸುಮ್ನೆ ಕಲ್ಪನೆಗಳನ್ನ ಮಾಡ್ಕೊಳ್ತಾ ಇರ್ತಾನೆ, ಮತ್ತೆ ವಿಷಾದದಲ್ಲಿಯೇ ಸದಾ ಇರ್ತಾನೆ.
ಇದು ಮೂರು ರೀತಿಯ ಕರ್ಮಿಯ ಬಗ್ಗೆ ಇಲ್ಲಿ ತಿಳ್ಕೊಂಡ್ವಿ. ಮೊದಲು ನಾವು ತಿಳ್ಕೊಂಡಿದ್ದು ಮೂರು ರೀತಿಯ ಜ್ಞಾನ: ಸಾತ್ವಿಕ ಜ್ಞಾನ, ರಜೋಗುಣದ ಜ್ಞಾನ, ಮತ್ತೆ ತಮೋ ಗುಣದ ಜ್ಞಾನ. ಯಾವುದು ಸಾತ್ವಿಕ, ಯಾವುದು ರಜೋಗುಣ, ಮತ್ತೆ ಯಾವುದು ತಮೋ ಗುಣ. ಸಾತ್ವಿಕ ಜ್ಞಾನ ಅಂತಂದ್ರೆ ದೇಹ, ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ ಆತ್ಮಗಳನ್ನ ಅವನು ಕಾಣ್ತಾನೆ. ಅಂದ್ರೆ ಅವನಿಗೆ ಗೊತ್ತಿದೆ ಎಲ್ಲಾ ದೇಹಗಳು, ಬೇರೆ ಬೇರೆ ದೇಹಗಳಿದ್ರು ಕೂಡ ಅದರಲ್ಲಿರುವ ಎಲ್ಲ ಆತ್ಮ ಅನ್ನುವಂಥದ್ದು ತನ್ನಾಗೆ ಇನ್ನೊಂದು, ಅಲ್ಲಿ ಆತ್ಮ ಮತ್ತೆ ಪರಮಾತ್ಮನ ಜ್ಞಾನ ಯಾರಿಗೆ ಇದೆ ಅವನು ಸಾತ್ವಿಕ ಜ್ಞಾನಿ. ರಜೋಗುಣದ ಜ್ಞಾನಿ ಅಂದ್ರೆ ಯಾರು? ಹರೇ ಕೃಷ್ಣ. ದೇಹದ ಭಾವನೆಯಲ್ಲಿ ನೋಡುವವನು ಮಾತಾಜಿ. ದೇಹ ಭಾವನೆಯಲ್ಲಿ ಇರುವಂತವನು, ಅಂದ್ರೆ ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ರೂಪಗಳನ್ನ ಕಾಣ್ತಾನೆ. ಅವನು ಅನ್ಕೊಳ್ತಾನೆ ಈ ದೇಹನೇ ಆ ವ್ಯಕ್ತಿ ಅಂತ. ಆದ್ರೆ ಹಿಂದೆ ಜೀವಾತ್ಮನ ಪರಮಾತ್ಮನ ಯಾವುದೇ ಒಂದು ಜ್ಞಾನ ಅವನಿಗೆ ಇರೋದಿಲ್ಲ. ತಮೋಗುಣದ ಜ್ಞಾನಿ ಅವನೇನ್ ಮಾಡ್ತಾನೆ? ತಮೋಗುಣದ ಜ್ಞಾನಿ ಪ್ರಾಣಿಗಳ ಜೀವನ ಮಾಡ್ತಾನೆ. ಆಹಾರ ನಿದ್ರೆ ಭಯಮೈಥುನನೇ ಎಲ್ಲ ಅಂತ ತಿಳ್ಕೊಂಡು, ಅದಕ್ಕೆ ಹಣನೇ ದೇವ್ರು ಅಂತ ತಿಳ್ಕೊಂಡು ಹಣವನ್ನ ಗಳಿಸಿ ಏನ್ ಮಾಡ್ಬೇಕು ಅನ್ಕೊಳ್ತಾನೆ? ಇಂದ್ರಿಯ ಭೋಗ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಂತಹ ವ್ಯಕ್ತಿನ ತಮೋಗುಣದ ಜ್ಞಾನಿ ಅಂತ ನಾವು ತಿಳ್ಕೊಂಡ್ವಿ. ನಂತರ ಜ್ಞಾನ ಆದ್ಮೇಲೆ ಬಂದಂತದ್ದು ಯಾವುದು? ಈಗ ನಾವು ನೋಡ್ತಾ ಇದ್ದಿದ್ದು ಕರ್ಮಿಯ ಬಗ್ಗೆ. ಕರ್ಮ, ಮೂರು ರೀತಿಯ ಕರ್ಮ ಯಾವುದು? ಸಾತ್ವಿಕ ಕರ್ಮ ಯಾವುದು? ಭಗವಂತನಿಗೆ ಅರ್ಪಿಸಿ ಕರ್ಮ ಮಾಡ್ತಾನೆ ಮಾತಾಜಿ, ಫಲಾಪೇಕ್ಷೆ ಇಲ್ಲದೆ. ಫಲಾಪೇಕ್ಷೆ ಇಲ್ಲದೆ ಭಗವಂತನ ಭಕ್ತಿ ಕಾರ್ಯಗಳನ್ನ ಮಾಡುವಂತವನು, ಅದು ಸಾತ್ವಿಕ ಕರ್ಮ. ಯಾವುದು ರಜೋಗುಣದ ಕರ್ಮ? ಫಲಾಪೇಕ್ಷೆಯಿಂದ ಮಾಡಿದ ಕರ್ಮ. ಎಲ್ಲವೂ ಕೂಡ ರಜೋಗುಣ. ಅವನಿಗೆ ಲಾಭ ಬೇಕು, ಲಾಭ ಇಟ್ಕೊಂಡು ಮಾಡುವಂತವನು ರಜೋಗುಣದ ಕರ್ಮ. ನಂತರ ಬರುವ ತಮೋಗುಣದ ಕರ್ಮ ಶಾಸ್ತ್ರಗಳ ವಿರುದ್ಧ ಮಾಡುವ ಯಾವ್ದನ್ನ ಮಾಡಬಾರ್ದು, ಯಾವ್ದನ್ನ ಮಾಡಬಾರ್ದು ಅಂತ ಎಲ್ಲಿ ಹೇಳ್ತಾರೋ ಅದನ್ನೇ ಮಾಡುವಂತದ್ದು, ಅದು ತಮೋಗುಣದ ಕರ್ಮ. ಮೂರು ರೀತಿಯ ಕರ್ಮಿಗಳ ಬಗ್ಗೆ ನೋಡಿದ್ವಿ: ಸಾತ್ವಿಕ ಕರ್ಮಿ, ರಜೋಗುಣದ ಕರ್ಮಿ, ಮತ್ತೆ ತಮೋಗುಣದ ಕರ್ಮಿ. ಯಾರು ಸಾತ್ವಿಕ ಕರ್ಮಿ? ಭಗವಂತನಿಗಾಗಿ ಕೆಲಸ ಏನೇ ಮಾಡಿದ್ರು ಭಗವಂತನಿಗಾಗಿ ಮಾಡುವ ಕರ್ಮ. ದೇಹ ಭಾವನೆ ಇಲ್ದಿರಾ, ಅಹಂಕಾರ ಇಲ್ದಿರಾ, ಯಾವುದು ತನ್ನ ಒಂದು ಇಂದ್ರಿಯ ಭೋಗಕ್ಕಾಗಿ ಬೆಳೆಸ್ತೀರಾ, ಭಗವಂತನಿಗೋಸ್ಕರ ಮಾಡುವಂತವನು ಸಾತ್ವಿಕ ಕರ್ಮಿ. ರಜೋಗುಣದ ಕರ್ಮಿ ತನಗಾಗಿ, ದೇಹ ಭಾವನೆಯಿಂದ ತನಗಾಗಿ ಮಾಡುವ ಕರ್ಮ. ಬರೀ ತನಗಾಗಿ, ತನಗೋಸ್ಕರನೇ ಮಾಡುವಂತವನು ಅತಿ ಕೊಳಕ ಅಂತ ಹೇಳಿದ್ರು. ಅಂದ್ರೆ ಅವನು ಅದಕ್ಕಾಗಿ ಶಾರ್ಟ್ ಕಟ್ ಯೂಸ್ ಮಾಡ್ತಾನೆ. ಅವನಲ್ಲಿ ಒಂದು ಕರ್ಮದಲ್ಲಿ ಅವನು ಮಾಡಿದ ಕೆಲಸದಲ್ಲಿ ಶುದ್ಧತೆ ಇಲ್ಲ. ಅಂದ್ರೆ ನಾವು ನೋಡ್ತೀವಿ ಅನೇಕ ಕಚೇರಿಗಳಲ್ಲಿ ಏನ್ ಮಾಡ್ತಾರೆ ಅವರು, ಅವ್ರಿಗೆ ಸ್ಯಾಲರಿ ಸಿಕ್ಕಿದ್ರು ಕೂಡ ಅವ್ರಿಗೆ ಏನಂತ ಹೇಳ್ತಾರೆ, ಲಂಚ ಬೇಕು. ಲಂಚ, ಹಣ ಮಾಡಬೇಕು, ಬೇಗ ಹಣ ಮಾಡಿ ಹೆಚ್ಚು ಭೋಗವನ್ನ ಮಾಡಬೇಕು. ಅದಕ್ಕಾಗಿ ಅವರು ಶುದ್ಧತೆ, ಅವ್ರು ಮಾಡುವಂತ ಕಾರ್ಯದಲ್ಲಿ ಶುದ್ಧತೆ ಅನ್ನುವಂಥದ್ದು ಇರೋದಿಲ್ಲ. ಮತ್ತೆ ತಾನು ಅನ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ, ತಾನು ಅನ್ಕೊಂಡಿದ್ದು ಆಗ್ಲಿಲ್ಲ ಅಂತಂದ್ರೆ ದುಃಖದಲ್ಲಿ ಇರ್ತಾನೆ. ನಂತರ ತಮೋ ಗುಣದ ಜ್ಞಾನಿ ಏನ್ ಮಾಡ್ತಾನೆ? ಅಲ್ಲ, ಕರ್ಮಿ ಸೋಮಾರಿತನ, ಎಲ್ಲಾ ಕೆಲಸಗಳನ್ನು ಮುಂದೂಡುತ್ತಾನೆ. ಯಾವುದೇ ಕೆಲಸ ಮಾಡೋದಿಲ್ಲ ಅವ್ನ. ಕರ್ಮ ಅಂತಂದ್ರೆ ತಮೋಗುಣದ ಕರ್ಮ ಅಂದ್ರೆ ಕರ್ಮನೇ ಮಾಡೋದಿಲ್ಲ ಅವನು. ಅವನೇನ್ ಮಾಡ್ತಾನೆ? ಸುಮ್ನೆ ಬೇರೊಬ್ಬರನ್ನ ಆಡ್ಕೊಳ್ಳೋದು, ಕುತ್ಕೊಂಡಿದ್ದ ಜಾಗದಲ್ಲಿ ಯೋಚನೆಗಳನ್ನ ಮಾಡೋದು, ಆಮೇಲೆ ಆಗಿಲ್ಲ, ಅದಾಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ವಿಷಾದ ಮಾಡೋದು. ಎದ್ದು ಮಾಡೋದಿಲ್ಲ, ತಾನೇ ಮಾಡೋದಿಲ್ಲ, ಮತ್ ತಾನ್ ಮಾಡದೇ ಇರೋದಕ್ಕೆ ತಾನೇ ಬೇಜಾರ್ ಮಾಡ್ಕೊಳ್ಳುವಂಥದ್ದು. ಅದನ್ನೇನೆ ತಮೋಗುಣದ ಕರ್ಮ. ಹೀಗೆ ಮೂರು ರೀತಿಯ ಜ್ಞಾನ, ಮೂರು ರೀತಿಯ ಕರ್ಮ, ಮೂರು ರೀತಿಯ ಕರ್ಮಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. 28ರಿಂದ ಮುಂದಿನ ವಾರದಲ್ಲಿ ನೋಡೋಣ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃತಿ ಕಿ ಜಯ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜಯ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೆ ಜಯ. ಹರಿ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಮತ್ತೆ ಅಟೆಂಡೆನ್ಸ್ ಎಲ್ಲರೂ ಹಾಕಿರ್ತೀರಿ ಅನ್ಕೋತೀನಿ. ವಿನಯ್ ಪ್ರಭು ಅಟೆಂಡೆನ್ಸ್ ಹಾಕಿ ಪ್ರಭು ನಮ್ದು. ಸುಜಾತ ಮಾತಾಜಿ ಹಾಕಿದ್ದೇನೆ ಮಾತಾಜಿ. ಓಕೆ ಪ್ರಭು, ಥ್ಯಾಂಕ್ಸ್ ಪ್ರಭು, ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ.
ಮಾತಾಜಿ ಇವಾಗ ಸಾತ್ವಿಕ ಆಹಾರ ಅಂತ ಬಂದಾಗ ನೋನ್ ಭಕ್ತಾಸ್ ಇರ್ತಾರೆ, ಡಿವೋಟೀಸ್ ಇರ್ತಾರೆ, ನೋನ್ ಡಿವೋಟೀಸ್ ಇರ್ತಾರೆ. ಇವಾಗ ಮಾಂಸ ಭಕ್ಷಣೆಯಿಂದ ಭಕ್ಷಣ ಮಾಡಬಾರ್ದು, ನಾನ್ ವೆಜಿಟೇರಿಯನ್ ಮಾಡಬಾರ್ದು ಅಂತ ಅವರು ಅದು ಪಾಪ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರೆ ಅವರು ನೋನ್ ಡಿವೋಟೀಸ್, ಅವರು ಭಗವಂತನಿಗೆ ಅರ್ಪಿಸದೇನೆ ಅವರು ಸಸ್ಯಾಹಾರ ಮಾಡ್ತಾರೆ. ಸೊ ಅಂತವರಿಗೂ ಕೂಡ ಕರ್ಮ ಬಂಧನ ಅನ್ನೋದು ಇದೆ ಅಲ್ವಾ ಮಾತಾಜಿ? ಅಂಟಿಲ್ ವೆನ್ ಅವರು ಭಗವಂತನಿಗೆ ಅರ್ಪಿಸ್ತಾರೆ, ಅಲ್ಲಿ ತನಕ ಸಸ್ಯಾಹಾರದಲ್ಲೂ ಕರ್ಮ ಬಂಧನ ಇರುತ್ತೆ ಅವರಿಗೆ ಅಲ್ವಾ ಮಾತಾಜಿ? ಹೌದು ಮಾತಾಜಿ, ಕರ್ಮ ಬಂಧನ ಇದ್ದೇ ಇರುತ್ತೆ. ಅಂದ್ರೆ ಸಸ್ಯಾಹಾರ ತಗೊಳ್ತಾ ಇದ್ರು ಕೂಡ ಅವರು, ಅದು ಕೂಡ ಜೀವಿ, ಅಲ್ಲಿ ಕೂಡ ಜೀವಾತ್ಮ ಇದೆ. ಅಂದ್ರೆ ಅದೇ ಒಂದು ಈ ಭೌತಿಕ ಜಗತ್ತಿನ ಒಂದು ನಿಯಮ. ಅಂದ್ರೆ ಒಂದು ಜೀವ ಇನ್ನೊಂದು ಜೀವವನ್ನ ಕೊಂದು ತಿನ್ನೋದೇ ಇಲ್ಲಿನ ನಿಯಮ. ಆದ್ರೆ ಅದನ್ನ ಆ ಪಾಪ ಕರ್ಮ ಅನ್ನುವಂಥದ್ದೇ ನಮ್ಮನ್ನ ಮತ್ತೆ ಮತ್ತೆ ಈ ಭೌತಿಕ ಜಗತ್ತಿಗೆ ಅಂಟ್ಕೊಳ್ಳೋ ಹಾಗೆ, ಇಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಿರುತ್ತೆ. ಅದರಿಂದ ನಾವು ಹೊರಗಡೆ ಬರ್ಬೇಕು ಅನ್ನೋದ ಆದ್ರೆ ಅಲ್ಲಿ ಭಗವಂತ ಕೊಟ್ಟಿರುವಂತದ್ದು ಶಾಸ್ತ್ರಗಳ ಮೂಲಕ ನಮ್ಗೆ ತಿಳಿಸ್ತಾ ಇರುವಂತದ್ದು, ಅದನ್ನ ಭಗವಂತನಿಗೆ ಅರ್ಪಿಸಿ ನಾವು ಸ್ವೀಕಾರ ಮಾಡಿದಾಗ ಅದು ಎಲ್ಲ ಪಾಪಗಳಿಂದ ಏನಂತ ಹೇಳ್ತಾರೆ ಅಂತಂದ್ರೆ ಸ್ಯಾಂಕ್ಷನ್ ಫುಡ್, ಇನ್ನೊಂದು ಸ್ಯಾಂಟಿಫೈಡ್ ಫುಡ್ ಅಂತ ಹೇಳ್ತಾರೆ. ಸ್ಯಾಂಕ್ಷನ್ ಫುಡ್ ಅಂದ್ರೆ ವೆಜಿಟೇರಿಯನ್, ಸ್ಯಾಂಟಿಫೈಡ್ ಫುಡ್ ಅಂತಂದ್ರೆ ಅದು ಕೃಷ್ಣನಿಗೆ ಅರ್ಪಿಸಿದ ಪ್ರಸಾದ. ಅಂದ್ರೆ ಮಾತಾಜಿ ಇವಾಗ ಸಸ್ಯಾಹಾರ ನಾವು ತಿನ್ನುವಾಗ ಮಾತಾಜಿ ಭಗವಂತನಿಗೆ ಅರ್ಪಿಸದೆ ತಿಂದಾಗ ಅಲ್ಲಿ ಪಂಚಸೂನು ಪಾಪದ ಭಾಗವೇ ಆಗತ್ತೆ ಅಲ್ವಾ ಮಾತಾಜಿ? ಹೌದು ಮಾತಾಜಿ, ಅಲ್ಲಿ ಕೂಡ ಪಾಪ ಇದೆ. ಓಕೆ ಮಾತಾಜಿ, ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರಣಿ ಮಾತಾಜಿ. ಗೀತಾಗಮೆ ಮಾತಾಜಿ. ಹೇಳಿ ಮಾತಾಜಿ. ಸಾರಿ ಮಾತಾಜಿ, ಅಟೆಂಡೆನ್ಸ್ ಸಾಧನ ದಿನದು ಫಸ್ಟ್ ಸ್ಟಾರ್ಟಿಂಗ್ ಲಿಂತ ಹಾಕ್ಬೇಕು ಮಾತಾಜಿ. ಯಾವ್ದು ಮಾತಾಜಿ? ಇವಾಗ ಆಗ್ತಾ ಇರೋದ ಮಾತಾಜಿ? ಇಲ್ಲ ಮಾತಾಜಿ, ಡೈಲಿ ಸಾಧನ. ಹಾ ಮಾತಾಜಿ, ಮೊದಲಿಂತ ಹಾಕ್ಬೇಕು ಮಾತಾಜಿ, ಫಸ್ಟ್ ಲಿಂತ. ಫಸ್ಟ್ ರಿಂದ ನಿಮ್ಗೆ ಹಾಕಕ್ ಆಗತ್ತಾ ಗೊತ್ತಿಲ್ಲ ಮಾತಾಜಿ, ಆದ್ರೆ ಅಟ್ಲೀಸ್ಟ್ ನಾನು ಅದ್ ಬಂದ್ಮೇಲೆ ಆದ್ರೂ ಏನ್ ಲಿಂಕ್ ಸಿಕ್ಕಿದೆ ಅದ್ ಆಗ್ತಾ ಇದ್ದೀರಲ್ಲ ಮಾತಾಜಿ. ಹೌದಾ, ನೀವ್ ಯಾವಾಗ್ಲಿಂತ ಬಂದಿರ್ ಮಾತಾಜಿ? ಮಾತಾಜಿ ಫಸ್ಟ್ ನಿಂದ ಹಾಕಿಲ್ಲ, ಮೊನ್ನೆ ವರದಾ ಮಾತಾಜಿ ಪಾಪ ಸಾಧನ ಹಾಕ್ತಾರ ಮಾತಾಜಿ, ಅವಾಗ್ನಿಂದ ಹಾಕ್ತಾ ಇದೀವಿ ಮಾತಾಜಿ. ಸರಿ ಮಾತಾಜಿ, ಅಟ್ಲೀಸ್ಟ್ ಈ ಯೂನಿಟ್ ಇದಾದ್ರೂ ನಮ್ಗೆ ಸಿಕ್ಕಿದ್ರೆ ಸಾಕು. ಹಳೆದವರು ಎಷ್ಟು ದಿನ ಆಯ್ತು ಮಾತಾಜಿ ಸ್ಟಾರ್ಟ್ ಆಗ್ಯದ? ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಮಾತಾಜಿ? ಗೊತ್ತಿಲ್ಲ ಮಾತಾಜಿ, ನೋಡಿ. ಡಿಸೆಂಬರ್ ಮಾತಾಜಿ. ಡಿಸೆಂಬರ್ 24 ಮಾತಾಜಿ. ಹಾ ಹೌದು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ. ಎಲ್ಲರದು ಅಟೆಂಡೆನ್ಸ್ ಆಗಿದೆ ಅಲ್ವಾ? ಹಾಕಿದ್ದೆ. ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ಎಂಡ್ ಮಾಡ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮಗಳು. ಪ್ರಣಾಮ ಮಾತಾಜಿ.